Hallelujah. Hallelujah. So good morning everybody. ನಿಮ್ಮೆಲ್ಲರಿಗೂ ಶುಭೋದಯಗಳು. Good morning. Good morning. Yes. Just chat ಮಾಡಿ. ವಾಯ್ಸ್ ಅಲ್ಲಿ ಇಬ್ಬರದು ವಾಯ್ಸ್ ಕ್ಲಿಯರ್ ಆಗಿದೆಯಾ? Hallelujah. Thank you Jesus. Thank you Jesus. Hallelujah. So praise God. God bless you, Brother William, the backup man. God bless you very much. So we are going to continue with abiding in the presence of God. So ನಾವು ಪ್ರಭು ಯೇಸುವಿನ ನಾಮದಲ್ಲಿ ಇಂದು ಕೂಡ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂತಹ ಆ ಕಾರ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ. So in the first part we saw how Joseph was with God, was with Joseph, but Joseph also was with God because he refused to get offended and he operated in that unconditional love by forgiving his brothers. ನಾವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದು ಅದರ ಮೊದಲನೇ ಭಾಗದಲ್ಲಿ ನಾವು ನೆನ್ನೆ ನೋಡಿದ್ವಿ. ಜೋಸೆಫನೊಂದಿಗೆ ದೇವರು ಇದ್ದರು ಮಾತ್ರವಲ್ಲ, ಆತನು ಕೂಡ ದೇವರೊಂದಿಗೆ ಇದ್ದನು. ಅದು ಯಾವ ರೀತಿ ಅಂತಂದ್ರೆ, ತನ್ನ ಸಹೋದರರು ಏನೇ ಆತನಿಗೆ ಕೆಡುಕ ಅವರನ್ನ ತಕ್ಷಣವೇ ಕ್ಷಮಿಸಿ ಅವರನ್ನ ಪ್ರೀತಿಸುತ್ತಾ ದೇವರ ಪ್ರಸನ್ನತೆಯಲ್ಲಿ ಅವನು ನೆಲೆಗೊಂಡು ನಡೆದನು. So we learned that even though Joseph was a slave, but God called him a prosperous man. ಜೋಸೆಫನು ಫೋಟಿಫರ್ನ ಮನೆಯಲ್ಲಿ ಜೀತದಾಳಾಗಿದ್ರು ಕೂಡ, ಗುಲಾಮನಾಗಿದ್ರು ಕೂಡ ದೇವರು ಆತನ ನೋಡಿ ಹೇಳ್ತಾ ಇದ್ದಾರೆ ಆತನು ಸಮೃದ್ಧಿಯಾದ ವ್ಯಕ್ತಿ ಎಂಬುದಾಗಿ. We also learned that material things or material possessions do not define prosperity. ಅಷ್ಟು ಮಾತ್ರವಲ್ಲ, ನಾವು ಕಲ್ತಿದ್ದೇವೆ, ನಾವು ಹೊಂದಿರುವಂತಹ ಯಾವುದೇ ವಸ್ತುಗಳು ಅಥವಾ ನಾವು ಹೊಂದಿಕೊಂಡಿರುವಂತಹ ಯಾವುದೇ ಆಸ್ತಿ ಪಾಸ್ತಿಗಳು ಯಾವುದೇ ಕಾರಣಕ್ಕೂ ನನ್ನ ಸಮೃದ್ಧಿಯನ್ನ ನಿಗದಿ ಮಾಡುವುದಿಲ್ಲ, ಪ್ರಕಟಪಡಿಸುವುದಿಲ್ಲ. We wrote in the notes, he prospered because God was with him. ನಾವು ಆ ನೋಟ್ಸ್ ಅಲ್ಲಿ ಬರ್ಕೊಂಡಿದ್ದೇವೆ, ನನ್ನ ಪಾಯಿಂಟ್ಸ್ ಬರ್ಕೊಳ್ಳುವಾಗ ಜೋಸೆಫನೊಂದಿಗೆ ದೇವರಿದ್ದುದರಿಂದ ಆತನು ಸಮೃದ್ಧಿಯಾದ ಎಂಬುದಾಗಿ. We also learned yesterday that everyone around him knew the presence of God that was moving with Joseph. ಅಷ್ಟು ಮಾತ್ರವಲ್ಲ, ಜೋಸೆಫನಲ್ಲಿ ಇದ್ದಂತಹ ಆ ಪ್ರಸನ್ನತೆ, ಜೋಸೆಫನೊಂದಿಗಿದ್ದಂತಹ ಆ ದೇವರ ಆ ಪ್ರಸನ್ನತೆಯನ್ನ ವ್ಯಕ್ತಿಗಳು ಕೂಡ ಅದನ್ನ ಕಂಡ್ರು ಎಂಬುದಾಗಿ ನಾವು ನೆನ್ನೆ ನೋಡಿದ್ವಿ. So we also learned that we got to spend time developing the presence of God, and we can do that by operating in love. That is by praising God in every situation, studying the word, and growing in relationship with one another with forgiveness. We need to learn to live in and abide in the presence of God. ನಾವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದನ್ನ ನಾವು ಕಲ್ತ್ಕೊಳ್ಳಿಕ್ಕೆ ಮುಖ್ಯವಾಗಿ ಬೇಕಾಗಿರುವುದೇನೆಂದ್ರೆ, by spending time with him, ಅವರೊಂದಿಗೆ ನಾವು ಹೆಚ್ಚಿನ ಸಮಯ ಕಾಲ ಕಳೆಯುವುದರಿಂದ. And a person is able to do by developing his study time in the word of God. ಅಷ್ಟು ಮಾತ್ರವಲ್ಲ, ಇದು ದೇವರೊಂದಿಗೆ ಆತನ ವಾಕ್ಯದೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳೆಯಲಿಕ್ಕಾಗಿ, ಅಧ್ಯಯನ ಮಾಡಲಿಕ್ಕಾಗಿ ಸಹಾಯಕರಿಸುತ್ತದೆ. In praising God in all situations, ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅದರ ಮಧ್ಯದಲ್ಲಿ ದೇವರನ್ನ ಕೊಂಡಾಡುತ್ತಾ ಮುಂದುವರಿಯುವಂಥದ್ದು. and very important, praying in the Holy Ghost, that is praying in tongues on a daily basis. ಅದಕ್ಕೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಅನುದಿನದ ದಿನಚರಿಯಲ್ಲಿ ಆತ್ಮ ಭರಿತವಾದ ಪ್ರಾರ್ಥನೆ, ಅಂದ್ರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅತ್ಯಮೂಲ್ಯವಾದದ್ದು. And the last point we wrote was that we are able to develop this relationship of abiding in the presence of Lord by operating in unconditional love. ಅಷ್ಟು ಮಾತ್ರವಲ್ಲ, ನಾವು ಈ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದನ್ನ ನಾವು ಅನುಭವಿಸಬೇಕಾದ್ರೆ ನಾವು ಎಂತಹ ಪರಿಸ್ಥಿತಿ ಇದ್ರೂ ಕೂಡ ಆ ಪರಿಸ್ಥಿತಿಯಲ್ಲಿ ನಾವು ಸದಾಕಾಲ ಅಗಾಪೆ ಪ್ರೀತಿಯಿಂದ, ದೇವರ ಅಗಾಪೆ ಪ್ರೀತಿಯಿಂದ ಕಾರ್ಯ ಮಾಡುವುದರೊಂದಿಗೆ ಆ ಪ್ರಸನ್ನತೆಯನ್ನ ನೆಲೆಗೊಂಡು ಅದನ್ನು ಅನುಭವಿಸಬಹುದು.
So, Father, we thank you, we praise you this morning. ಅಪ್ಪ ತಂದೆಯೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮಗೆ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾವೆ. That our hearts are prepared to receive your word. ನಿಮ್ಮ ವಾಕ್ಯಗಳನ್ನ ಸ್ವೀಕರಿಸಲು ನಮ್ಮ ಹೃದಯವು ಈಗಾಗಲೇ ನಿಮ್ಮ ಆತ್ಮರ ಅಭಿಷೇಕದಡಿಯಲ್ಲಿ ತಯಾರಾಗಿದೆ. Our minds are ready to make all the correction that we need to make. ಅಷ್ಟು ಮಾತ್ರವಲ್ಲ, ನಮ್ಮ ಮನಸ್ಸು ಕೂಡ ಯಾವುದೆಲ್ಲ ತಿದ್ದುಪಡಿಗಳನ್ನ ಮಾಡಿಕೊಳ್ಳಬೇಕು ಅದಕ್ಕೆ ತಯಾರಾಗಿದೆ. I thank you for this opportunity to be in your presence and learn from you as you give your revelation knowledge. ಅಷ್ಟು ಮಾತ್ರವಲ್ಲ, ನಿಮ್ಮ ಪ್ರಸನ್ನತೆಯಲ್ಲಿ ತಂಗುವುದು ಮಾತ್ರವಲ್ಲ, ನಿಮ್ಮ ಪ್ರಸನ್ನತೆಯಲ್ಲಿ ನೀವು ಅನುಗ್ರಹಿಸಿಕೊಡಲಿರುವಂತಹ ಆ ಒಂದು ಪ್ರಕಟಣೆಯ ಜ್ಞಾನವನ್ನ ನೀವು ಅನುಗ್ರಹಿಸಿಕೊಡುವಂತಹ ಕಾರ್ಯಕ್ಕಾಗಿ ಸ್ತೋತ್ರ. Unhindered by any demonic force. ಆ ಒಂದು ಪ್ರಕಟಣೆಯ ಜ್ಞಾನವು ಹರಿಯುವಾಗ ಯಾವುದೇ ವಿಧವಾದ ತಡೆಗೋಡೆಗಳಾಗದಂತೆ, rivers of living water flowing into each one's heart. ಪ್ರತಿಯೊಬ್ಬರ ಹೃದಯದಿಂದ ನದಿಗಳು, ಜೀವಕರವಾದ ನದಿಗಳು ಹರಿಯುವುದಕ್ಕಾಗಿ ಸ್ತೋತ್ರ. Bringing transformation and change in people's lives. ಅವುಗಳು ಹರಿಯುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ, ಜನರ ಜೀವಿತದಲ್ಲಿ ಬದಲಾವಣೆಯನ್ನ ಪರಿವರ್ತನೆ ತರುವುದಕ್ಕಾಗಿ ಸ್ತೋತ್ರ. And setting everybody, especially the captives, free. ವಿಶೇಷವಾಗಿ ಆ ನದಿಗಳು ಹರಿಯುವಾಗ ಯಾರೆಲ್ಲ ಬಂಧನಗಳಲ್ಲಿದ್ದಾರೋ ಆ ಬಂಧನಗಳ ವ್ಯಕ್ತಿಗಳು ಸಂಪೂರ್ಣವಾಗಿ ಬಿಡುಗಡೆ ಆಗುವಂತ ಕಾರ್ಯಕ್ಕಾಗಿ ಸ್ತೋತ್ರ. We thank you, we praise you, Father, in the name of Jesus. ಪ್ರಭು ಯೇಸುವಿನ ನಾಮದಲ್ಲಿ ನಾವು ನಿಮಗೆ ವಂದನೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನನ್ನ ತಂದೆಯೇ, for bringing this transformation in our life. ಈ ಒಂದು ಪರಿವರ್ತನೆಯನ್ನ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ತರುವುದಕ್ಕಾಗಿ ಸ್ತೋತ್ರ. In Jesus' name. ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. So you can write down the point that we are going to study this morning. ಪ್ರತಿಯೊಬ್ಬರು ಕೂಡ ಜಸ್ಟ್ ಈಗ ನಾವು ಮುಂದೆ ಕಲಿಯುವಂತ ಕಾರ್ಯಗಳನ್ನ ಈಗ ಪಾಯಿಂಟ್ ಗಳನ್ನ ಹೇಳಲಾಗ್ತದೆ, ಅದನ್ನ ಬರ್ಕೊಳ್ಳಿ. ಅದನ್ನ ತದನಂತರ ಹಂತ ಹಂತವಾಗಿ ನಾವು ಕಲಿಯೋಣ. God wants us to remain rooted and grounded in love. God wants us to remain rooted and grounded in love. ದೇವರು ನಾವು ಸದಾಕಾಲ ದೇವರ ಪ್ರೀತಿಯಲ್ಲಿ ಬೇರೂರಲು ಬಯಸುವಂತವರಾಗಿದ್ದಾರೆ. ದೇವರು God wants us to remain rooted and grounded in love. ದೇವರು ನಾವು ದೇವರ ಪ್ರೀತಿಯಲ್ಲಿ ಬೇರೂರಿ ಅದರಲ್ಲಿ ನೆಲೆಗೊಳ್ಳಬೇಕೆಂದು ಬಯಸುತ್ತಾರೆ. So that our actions, ಅದರಿಂದಾಗಿ ನಮ್ಮ ಕಾರ್ಯಗಳು reflect God's character. Wow. ದೇವರ ನಡತೆಯನ್ನ, ಸ್ವಭಾವವನ್ನ ಪ್ರತಿಬಿಂಬಿಸುತ್ತವೆ. ದೇವರ ಸ್ವಭಾವವನ್ನ, ನಡತೆಯನ್ನು ಪ್ರತಿಬಿಂಬಿಸುತ್ತವೆ. Keeping in mind, God is love. ಮನಸ್ಸಿನಲ್ಲಿ ಸದಾಕಾಲ ಜ್ಞಾಪಕದಲ್ಲಿಡಿ, ದೇವರು ಪ್ರೀತಿಯಾಗಿದ್ದಾರೆ. So let's quickly chapter 3 verse 14. ಸೊ ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 14ಕ್ಕೆ ಹೋಗೋಣ. For this cause I bow my knees unto the Father of our Lord Jesus Christ. ಕನ್ನಡ. ಈ ಕಾರಣದಿಂದ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ಮುಂದೆ ನನ್ನ ಮೊಣಕಾಲೂರಿ. For this cause I bow my knees unto the Father of Jesus Christ. Praise God. Praise God. So we see, first of all, St. Paul is showing through his own example that he prays to God, the Father of our Lord Jesus Christ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, He prays to God as the Father of our Lord Jesus Christ. ಸೊ ಇಲ್ಲಿ ಸಂತ ಪೌಲನು ನೋಡ್ತಾ ಇದ್ದೇವೆ, ಪ್ರಭು ಯೇಸು ಕ್ರಿಸ್ತರ ತಂದೆಯ ಮುಂದೆ ದೇವರನ್ನ ಅವರು ಕೊಂಡಾಡುವಂತದನ್ನು ನೋಡ್ತಾ ಇದ್ದೇವೆ. Again, very important. He prays to God. ಸೊ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ as the Father of our Lord Jesus Christ. ಯೇಸು ಕ್ರಿಸ್ತರ ತಂದೆಯಂತೆ ದೇವರನ್ನ ಕೊಂಡಾಡುತ್ತಿದ್ದಾರೆ.
we get the same statement in Ephesians 1:3. ಇದೇ ನಾವು ಕಾರ್ಯವನ್ನು ಒಂದು ಎಫೆಸ 1:3 ನೋಡಬಹುದು. Blessed be God and Father of our Lord Jesus Christ. ಕನ್ನಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ. So coming back to Ephesians 3:14, he says, for this cause I bow my knees unto the Father of our Lord Jesus Christ. ಈ ಕಾರಣದಿಂದ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ಮುಂದೆ ಮೊಣಕಾಲು ಊರ್ತಿದ್ದೇನೆಂಬುದಾಗಿ. So you find here that the outward posture in prayer is humble and reverent. Outward posture is how you bend. Okay. That is humble and reverence to God. So ಅವರು ದೇವರ ಮುಂದೆ respect or honor. Okay. ತಮ್ಮ ಗೌರವವನ್ನ ದೇವರ ಮುಂದೆ ಜಸ್ಟ್ ಮೊಕ್ಕಡೆಯಾಗಿ ಈವನ್ ಶರೀರದಲ್ಲೂ ಕೂಡ ಆ ರೀತಿ ಅಡ್ಡ ಬಿದ್ದು ನಮಸ್ಕರಿಸುವಂತ ರೀತಿಯಲ್ಲಿ ಗೌರವ ಕೊಡುವಂತದ್ದು. So he says, I bow my knees. ಅವ್ರು ಹೇಳ್ತಾ ಇದ್ದಾರೆ ಅವರ ಮುಂದೆ ನಾನು ಮೊಣಕಾಲು ಊರಿದ್ದೇನೆ ಎಂಬುದಾಗಿ. So when I have a deep relationship with God and I draw near to God, so ನಾನು ದೇವರೊಂದಿಗೆ ಆ ಒಂದು ಅತ್ಯುನ್ನತವಾದ ಸಂಬಂಧವನ್ನ ಹೊಂದಿಕೊಂಡು ದೇವರ ಮುಂದೆ ನಾನು ಬರ್ತಾ ಇದ್ದಾನೆ. we must give reverence to God. ನಾವು ದೇವರಿಗೆ ಅತ್ಯುನ್ನತವಾದ ಒಂದು ಗೌರವವನ್ನು ಕೊಡುವಂಥದ್ದು ಅತ್ಯಮೂಲ್ಯವಾದದ್ದು. And this reverence is from within a heart. ಈ ಒಂದು ಗೌರವ ನಮ್ಮ ಹೃದಯದಿಂದ ಬರುವಂಥದ್ದು. And it shows it by an external posture, by bowing down to God, saying that you are my Lord, you are my master, you are my everything. So ನಮ್ಮ ಆ ದೇವರಿಗೆ ಸಲ್ಲಿಸುವಂತಹ ಗೌರವವು ನಮ್ಮ ಹೃದಯದಿಂದ ಬರುವಂಥದ್ದು. ಹೃದಯದಿಂದ ಬಂದು ಅದು ಈವನ್ ಹೊರಭಾಗದಲ್ಲೂ ಕೂಡ ದೇವರ ಮುಂದೆ ಮೊಣಕಾಲು ಊರಿ ನೀವೇ ನನ್ನ ರಕ್ಷಕರು, ನೀವೇ ನಮ್ಮ ಸರ್ವಶಕ್ತರು, ಸರ್ವಸ್ವೂ ನೀವೇ ಆಗಿದ್ದೀರಿ ಎಂಬುದಾಗಿ ಪ್ರಕಟಪಡಿಸುವಂಥದ್ದು. So abiding in the presence of God is your deep relationship with God in the heart first, and because of that the external posture is you are completely submitting to God in your actions, in your speech, in everything. So ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂಥದ್ದು ಆರಂಭವಾಗುವಂಥದ್ದು ಮೊದಲು ಹೃದಯದಿಂದ. ಅಷ್ಟಕ್ಕೆ ಅದು ನಿಲ್ಲದೆ ಈವನ್ ಹೊರಾಂಗಣ ನೋಟದಲ್ಲೂ ಕೂಡ ನಾವು ದೇವರ ಮುಂದೆ ನಮ್ಮ ನಡೆ, ನಮ್ಮ ನುಡಿಗಳು, ನಮ್ಮ ಕಾರ್ಯಗಳು ಪ್ರತಿಯೊಂದು ಕೂಡ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿರುವಂತೆ ಅದು ಪ್ರತಿಬಿಂಬಿಸುವಂತ ಕಾರ್ಯ ತದನಂತರ ಬರುವಂಥದ್ದು. Praise God. Praise God. This relationship with God is built through His word. So ಈ ಒಂದು ಅನ್ಯೋನ್ಯತೆಯ ಒಂದು ಬಾಂಧವ್ಯ ಬಲಗೊಳ್ಳುವಂಥದ್ದು ಅವರ ವಾಕ್ಯದ ಮೂಲಕ ಮಾತ್ರ. Yes, God. Praise God. Now, let me tell you, there are times when people will try to afflict themselves by kneeling down and going to the altar on their knees to tell God that I love you. So ಅನೇಕ ಸಂದರ್ಭದಲ್ಲಿ ನಾವು ಅನೇಕರ ನೋಡ್ತಾ ಇದ್ವಿ. ಯಾವ ರೀತಿ ಅಂದ್ರೆ ದೇವರ ಬಳಿಗೆ ಹೋಗ್ಬೇಕಾದ್ರೆ ಅವ್ರ ಮೊಣಕಾಲಿನ ಮೇಲೆ ನಡ್ಕೊಂಡು ಹೋಗಿ ದೇವರ ಮುಂದೆ ಹೋಗಿ ಅವರು ತೋರ್ಪಡಿಸ್ತಾ ಇದ್ರು, ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಎಂಬುದಾಗಿ. Now God ಮಂಡಿಗಳನ್ನೆಲ್ಲ ಮಂಡಿ ಮೇಲೆ ನಡ್ಕೊಂಡು ಹೋಗುವಾಗ ಮಂಡಿಗಳ ಗಾಯ ಮಾಡಿಕೊಂಡು ಗಾಯದ ಮೂಲಕ ತೋರ್ಪಡಿಸ್ತಾ ಇದ್ರು, ನಾನು ಯೇಸುವನ್ನ ಪ್ರೀತಿಸ್ತೇನೆ ಎಂಬುದಾಗಿ. God doesn't want you to afflict your body because He allowed His Son to be afflicted in His body because of our sins. ಸೊ ನಾವು ಯಾವ ಕಾರಣಕ್ಕೂ ನಮ್ಮ ಶರೀರವನ್ನ ಗಾಯ ಮಾಡಿಕೊಂಡು ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಎಂಬುದಾಗಿ ತೋರ್ಪಡಿಸಬೇಕಾಗಿಲ್ಲ. ದೇವರು ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿ ಮಾಡಿದ್ದರಿಂದ ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ ತನ್ನ ಮಗನನ್ನೇ ಗಾಯಗೊಳಿಸಿದ್ದಾರೆ. God wants your obedience more than your sacrifice. ಸೊ ದೇವರು ನಿಮ್ಮ ಬಲಿ ಅರ್ಪಣೆಗಿಂತ ನಮ್ಮ ವಿಧೇಯತೆಯನ್ನ ಯಥೇಚ್ಛವಾಗಿ ಬಯಸುವಂತವರಾಗಿದ್ದಾರೆ. So abiding in the presence of God is more in obedience to God rather than external sacrifices. ಸೊ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದು ಎಂಬುದಾಗಿ ಹೇಳುವುದಾದ್ರೆ
ಅದು ಹೊರಗಡೆ ನೀವು ಅರ್ಪಿಸುವಂತ ಬಲಿ ಅರ್ಪಣೆಗಿಂತಲೂ ಕೂಡ ನೀವು ಸದಾಕಾಲ ದೇವರ ವಾಕ್ಯಕ್ಕೆ ಅನುಗುಣವಾಗಿ ವಿಧೇಯ ತೋರಿ ಮುನ್ನಡೆಯುವಂಥದ್ದು ತುಂಬಾ ಅಮೂಲ್ಯವಾದದ್ದು. That is why he's saying, I bowed down my knees to the Father of our Lord Jesus Christ. So God becomes your Father only through the sacrifice of Jesus. If the sacrifice of Jesus is removed and you are on your own sacrifice, then God is not your Father. ಸೊ ಅದಕ್ಕಾಗಿ ಇಲ್ಲಿ ಸಂತ ಪೌಲ್ ಹೇಳ್ತಿರುವಂತದ್ದು, ನಾನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ಮುಂದೆ ನಾನು ಮೊಣಕಾಲು ಊರ್ತಾ ಇದ್ದಾನೆ. ಸೊ ಅದರ ಅರ್ಥ, ಇವತ್ತು ನಾವು ಯೇಸುವಿನ ತಂದೆಯನ್ನ ನಮ್ಮ ತಂದೆಯಾಗಿ ನಾವು ಹೇಗೆ ಅದನ್ನ ಸ್ವೀಕರಿಸಿಕೊಂಡಿದ್ದೇವೆ ಅಂತಂದ್ರೆ, ಪ್ರಭು ಯೇಸು ಕ್ರಿಸ್ತರ ಬಲಿಯ ಮೂಲಕ ಅವರ ಗಾಯಗೊಂಡಂತ ಕಾರಣ ನಿಮಿತ್ತವಾಗಿ ಆ ತಂದೆಯನ್ನ ನಾವು ತಂದೆಯಾಗಿ ಸ್ವೀಕರಿಸಿಕೊಂಡಿದ್ದೇವೆ. ಆದ್ರೆ ಯೇಸು ಕ್ರಿಸ್ತರ ಆ ಬಲಿಯನ್ನ ಹೊರತುಪಡಿಸಿ ನಾವು ನಮ್ಮ ಶರೀರವನ್ನ ಗಾಯಗೊಳಿಸಿಕೊಳ್ಳೋದ್ರ ಮೇಲೆ ನಂಬಿಕೆಟ್ಟು ನಾವು ಮುನ್ನಡೆದಾದ್ರೆ ನಾವು ಆ ದೇವರು ನಮಗೆ ತಂದೆಯಾಗಿರೋದಿಲ್ಲ, ಅವರು ದೇವರಾಗಿರ್ತಾರೆ, ನಾವು ಭಕ್ತರಾಗಿರ್ತೇವೆ ಅಷ್ಟೇ. So our dependence on God is through Jesus Christ. Without Jesus, the church cannot depend on God, because our relationship with God is restored through the blood shed. Our sins are washed, we are justified, we are made clean by the sacrifice of Jesus, and that is how we abide in the presence of God through the sacrifice of Jesus, not with our doing, but what Christ has done for us. ಸೊ ನಾವು ತಂದೆಯಾದ ದೇವರೊಂದಿಗೆ ಈಗ ಸಂಧಾನದಲ್ಲಿದ್ದೇವೆ, ಸಮಾಧಾನದಲ್ಲಿದ್ದೇವೆ. ಅದು ನಮ್ಮ ಯಾವುದೇ ಪುಣ್ಯ ಕಾರ್ಯಗಳಿಂದಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರ ಪುಣ್ಯ ಕಾರ್ಯಗಳಿಂದ, ಅವರ ಬಲಿಯಿಂದಾಗಿ ಅವರು ನಮ್ಮ ಪಾಪಗಳಿಗೋಸ್ಕರ ಬಲಿಯನ್ನ ಅರ್ಪಿಸಿದ್ದರಿಂದ ಮಾತ್ರ ಅವರ ಪರಿಶುದ್ಧವಾದ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟು ಯೇಸು ಕ್ರಿಸ್ತರ ಬಲಿಯ ಮೂಲಕ, ಯೇಸು ಕ್ರಿಸ್ತರ ಕಾರ್ಯಗಳ ಮೂಲಕ ನಾವು ತಂದೆಯ ಪ್ರಸನ್ನತೆಯಲ್ಲಿ ತಂದೆಯೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದೇವೆ. ನಮ್ಮ ಯೇಸು ಕ್ರಿಸ್ತರ ಬಲಿಯನ್ನು ಹೊರತುಪಡಿಸಿ ನಮ್ಮ ಕಾರ್ಯಗಳ ಮೇಲೆ ನಾವು ಯಾವ ಕಾರಣಕ್ಕೂ ಅವಲಂಬಿಸಿಕೊಂಡ್ವಿ, ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರನ್ನ ಹೊರಪಡಿಸಿದ್ರೆ ತಂದೆಯೊಂದಿಗೆ ನಾವು ಯಾವುದೇ ಕಾರಣಕ್ಕೂ ಸಂಬಂಧವನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. So in our Christian life, where do you focus on? ಹಾಗಾದ್ರೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ನಮ್ಮ ಗಮನವನ್ನ ಯೇಸುವಿನ ಕಾರ್ಯಗಳ ಮೇಲೆ ಕೇಂದ್ರೀಕರಿಸ್ತಾ ಇದೀವ ಅಥವಾ ನಮ್ಮ ಕಾರ್ಯಗಳ ಮೇಲೆ ಕೇಂದ್ರೀಕರಿಸ್ತಾ on the good works that you are doing? ನೀವು ಮಾಡುತ್ತಿರುವಂತಹ ಆ ಪುಣ್ಯ ಕಾರ್ಯಗಳು, ಒಳ್ಳೆ ಕಾರ್ಯಗಳ ಮೇಲೆ ನೀವು ಅವಲಂಬಿಸಿಕೊಂಡು, or on the good works of Jesus for you on the cross? ಸೊ ನೀವು ದೇವರಿಗೋಸ್ಕರ ಮಾಡುವಂತ ಕಾರ್ಯಗಳ ಮೇಲೆ ಅವಲಂಬಿಸಿಕೊಂಡಿದ್ದೀರಾ ಅಥವಾ ದೇವರು ಯೇಸು ಕ್ರಿಸ್ತರ ಮೂಲಕ ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಗಳ ಮೇಲೆ ಅವಲಂಬಿಸಿಕೊಂಡಿದ್ದೀರಾ? The Jews always looked at the Gentiles as somebody extremely lower, because they always boasted that their father was Abraham and they were the descendants of Abraham. ಸೊ ನಾವು ಯಹೂದ್ಯರನ್ನ ನೋಡೋದಾದ್ರೆ, ಬೈಬಲ್ ನೋಡೋದಾದ್ರೆ, ಯಹೂದ್ಯರಲ್ಲದವರನ್ನ ಯಾವ ರೀತಿ ನೋಡ್ತಾ ಇದ್ದೋ ಅಂದ್ರೆ, ಅವರು ತುಂಬಾ ಕೆಳಮಟ್ಟದವರು, ಅವ್ರಿಗೂ ದೇವರಿಗೆ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ನಾವು ಅಬ್ರಾಹ್ಮನ ಸಂತತಿ ಆಗಿರೋದ್ರಿಂದ ನಾವು ಅಬ್ರಾಹ್ಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ರೀತಿಯಲ್ಲಿ ನಾವು ಕೂಡ ನಮ್ಮೊಂದಿಗೆ ಒಡಂಬಡಿಕೆ ಆಗಿದೆ ಎಂಬುದಾಗಿ ಅವರು ಯಹೂದ್ಯರಲ್ಲದವರನ್ನ ತುಚ್ಛೀಕರಿಸಿ ನೋಡ್ತಾ ಇದ್ರು. So under the law, when you are in obedience, you are in connection with God. ಸೊ ಧರ್ಮಶಾಸ್ತ್ರದ ನಿಯಮದ ಅಧೀನದಲ್ಲಿ ನೀವು ಅದಕ್ಕೆ ವಿಧೇಯತೆ ತೋರಿದಾಗ ಮಾತ್ರ ನೀವು ದೇವರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಳ್ತಾ ಇದ್ರಿ. So Saul, who became Paul, was one time boasting that Abraham is his father. ಸೊ ಸೌಲನು ಕೂಡ ಪೌಲರಾಗುವಂತ ಮೊದಲು ಆತನು ಕೂಡ ಅಬ್ರಾಹ್ಮನು ನನ್ನ ತಂದೆ ಎಂಬುದಾಗಿ ಅದರಲ್ಲೂ ಕೂಡ ತಾನು ಕೊಚ್ಚಿಕೊಂಡಿದ್ದ, ಅಹಂಕಾರ ಪಟ್ಟಿದ್ದ. But when he encountered Jesus, he began to realize that through the bloodshed of Jesus, his past is totally nailed on the cross, and he has become a new creature, because now God, through the blood of Jesus, has justified him, and now through Jesus, God has become his father. And that is why we Christians who are in the new covenant people, we boast of the Father of our Lord Jesus Christ, who is God our creator. Wow, praise God. ಅದಕ್ಕಾಗಿ ನಾವು ನೋಡ್ತೇವೆ, ಅದೇ ಸಂತ ಸೌಲರು ಪೌಲರಾಗಿ ಮಾರ್ಪಟ್ಟ ನಂತರ ನಾವು ನೋಡ್ತೇವೆ, ಅವರು ಯೇಸುವಿನ ಸ್ಪರ್ಶನೆಯನ್ನ ಅನುಭವಿಸಿದ ನಂತರ ಯಾವ ಕಾರಣಕ್ಕೂ ತನ್ನ ಕಾರ್ಯಗಳಲ್ಲಿ ಅಥವಾ ಧರ್ಮಶಾಸ್ತ್ರಕ್ಕೆ ವಿಧೇಯತೆ ತೋರುವಂತ ಕಾರ್ಯಗಳಲ್ಲಿ ಯಾವ ಕಾರಣಕ್ಕೂ ಕೊಚ್ಚಿಕೊಳ್ಳದೆ, ಬದಲಾಗಿ ಕ್ರಿಸ್ತ ಯೇಸುವಿನ ಪರಿಶುದ್ಧವಾದಂತಹ ಶಿಲುಬೆಯ ಆ ಮರಣದ ಆ ರಕ್ತದ ಬಲಿಯ ಮೂಲಕ ಅವರು ತಂದೆಯಾದ ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿ ತನ್ನ ಹಳೆಯ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳಿಗೆ ಅವರು ಕೊಚ್ಚಿಕೊಂಡಿದ್ರು ಅವುಗಳೆಲ್ಲವನ್ನು ತೊರೆದು ಪಶ್ಚಾತ್ತಾಪಟ್ಟು ಈಗ ಅವ್ರು ಹೇಳ್ತಾ ಇದಾರೆ,
ಯೇಸು ಕ್ರಿಸ್ತರ ತಂದೆಯಾದ ದೇವರು ನನಗೂ ತಂದೆಯಾಗಿದ್ದಾರೆ, ಅದಕ್ಕಾಗಿ ಅವರ ಮುಂದೆ ನಾನು ಮೊಣಕಾಲು ಊರ್ತದೆ. ನನ್ನ ಕಾರ್ಯಗಳ ನಿಮಿತ್ತವಾಗಿ ಅಲ್ಲ, ಪ್ರಭು ಯೇಸು ಕ್ರಿಸ್ತರ ಕಾರ್ಯಗಳ ನಿಮಿತ್ತವಾಗಿ ಎಂಬುದಾಗಿ ಅವರು. ನಾವು ಈಗ ನೂತನ ಸೃಷ್ಟಿಗಳಾಗಿರುವಂತ ನಾವು ಕೂಡ ದೇವರಿಗೆ ಮಕ್ಕಳಾಗಿರೋದ್ರಿಂದ ನಾವು ನಮ್ಮ ಪುಣ್ಯ ಕಾರ್ಯಗಳ ಮೂಲಕ ಕೊಚ್ಚಿಕೊಳ್ಳುವಂಥದ್ದಲ್ಲ, ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ಮಾಡಿರುವಂತ ಕಾರ್ಯಗಳ ಮೂಲಕ ನಾವು ಆನಂದ ಪಡುವಂತ ಮಕ್ಕಳಾಗಿದ್ದೇವೆ. So under the law, when a person is obeying the word, he is connected with God, but the moment he misses even one, is disconnected with God, and God is God, not the Father. But in the new covenant, through Jesus, God has now adopted us in his family, and we have become brothers of Christ, and God has become our Father. And because of Christ now, we obey under grace and not under the law, because now the promises of God is made available to us, even though we have disobeyed, but the blood of Jesus qualified us to be connected to the Father through the promises. So now in the new covenant we live by grace and not under the law. ಸೊ ನಾವು ಧರ್ಮಶಾಸ್ತ್ರದ ನಿಯಮದ ಅಡಿಯಲ್ಲಿ, ಅಂದ್ರೆ ಹಳೆಯ ಒಡಂಬಡಿಕೆ ಅಡಿಯಲ್ಲಿ ನೋಡೋದಾದ್ರೆ, ಒಂದು ವ್ಯಕ್ತಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವಾಗ ಆತನು ದೇವರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಳ್ತಾ ಇದ್ದ. ಆದರೆ ಅದೇ ವ್ಯಕ್ತಿ ದೇವರ ನೀಡಿರುವಂತಹ ಆಜ್ಞೆಗಳಲ್ಲಿ ಒಂದನ್ನ ಉಲ್ಲಂಘಿಸಿದರೆ, ಒಂದನ್ನ ಅವಿದೆ ತೋರೋದಾದ್ರೆ, ಅದೇ ಕ್ಷಣದಲ್ಲಿ ದೇವರೊಂದಿಗಿರೋ ಸಂಪರ್ಕವನ್ನು ಸಂಬಂಧವನ್ನು ಕಡಿದುಕೊಂಡು ಅವನು ದೇವರಿಂದ ದೂರ ಉಳಿತಾ ಇದ್ದ. ಆದ್ರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಯಾವ ಕಾರಣಕ್ಕೂ ನಾವು ಧರ್ಮಶಾಸ್ತ್ರಕ್ಕೆ ಅಥವಾ ಆಜ್ಞೆಗಳಿಗೆ ವಿಧಿಯರಾಗಿ ನಡೆಯುವುದರ ಆ ಕಾರ್ಯಗಳ ನಿಮಿತ್ತವಾಗಿ ಅಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ಮಾಡಿರುವಂತಹ ಕಾರ್ಯಗಳು ಅವುಗಳು ಕೃಪೆ ಆಗಿದೆ. ಕೃಪೆಯ ಅಧೀನದಲ್ಲಿ ನಾನು ಮತ್ತು ನೀವೆಲ್ಲರೂ ಕೂಡ ದೇವರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡು ಈಗ ಹೊಸ ಒಂದು ಒಪ್ಪಂದದಲ್ಲಿ, ಒಡಂಬಡಿಕೆಯಲ್ಲಿ ನಾನು ಮತ್ತು ನೀವೆಲ್ಲರೂ ಕೂಡ ತಂದೆಯಾದ ದೇವರಿಗೆ ಮಕ್ಕಳಾಗಿದ್ದೇವೆ, ಅವರು ನಮ್ಮ ತಂದೆಯಾಗಿದ್ದಾರೆ. So in the old covenant we came from our mother's womb and we were different people, different family, different household, everything different. But now through Jesus we are all adopted and we are all one together in one family, one household, and that is why now we who are united in Christ are called Christians. So ನಾವು ನೋಡ್ತೇವೆ ಪ್ರಿಯರೇ, ಮೊದಲು ಹಳೆಯ ಒಡಂಬಡಿಕೆಯ ಅಧೀನದಲ್ಲಿ ನಾವು ತಂದೆ ತಾಯಿಗಳಿಂದ ಹುಟ್ಟಿ ಬಂದಿದ್ದರಿಂದ ನಾವೆಲ್ಲರೂ ಕೂಡ ವ್ಯತ್ಯಾಸವುಳ್ಳದ ಕುಟುಂಬದಿಂದ, ವ್ಯತ್ಯಾಸವುಳ್ಳದ ವಾತಾವರಣದಿಂದ ನಾವು ಬಂದಂತ ಮಕ್ಕಳಾಗಿದ್ವಿ. ಆದರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರೋದ್ರಿಂದ ಕ್ರಿಸ್ತ ಯೇಸುವಿನ ಮೂಲಕ ತಂದೆಯ ಕುಟುಂಬಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಒಂದೇ ತಂದೆಯ ಮಕ್ಕಳು, ಒಂದೇ ಆತ್ಮರು ಹೊಂದಿರುವಂತಹ ಒಬ್ಬನೇ ರಕ್ಷಕನ ಅಡಿಯಲ್ಲಿ ನಾವು ಜೀವಿಸುವಂತಹ ನಾವೆಲ್ಲರೂ ಕೂಡ ಬೇರೆ ಬೇರೆ ಕುಟುಂಬಗಳಿಗೆ ಸಂಬಂಧಪಟ್ಟಿದ್ರು ಕೂಡ ನಾವು ದೇವರಿಂದ ಹುಟ್ಟಿರೋದ್ರಿಂದ ನಾವೆಲ್ಲರೂ ಕೂಡ ದೇವರ ಕುಟುಂಬದ ಸದಸ್ಯರುಗಳಾಗಿದ್ದೇವೆ. ಯೇಸು ಕ್ರಿಸ್ತರ ಮೂಲಕ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. So we both are come from two different mothers. ಸೊ ನಾವಿಬ್ರು ಕೂಡ ಬೇರೆ ಬೇರೆ ತಾಯಿಯಂದಿರಿಂದ ಬಂದಿದ್ದೇವೆ. But because now we are united with Christ, ಆದ್ರೆ ಈಗ ನಾವಿಬ್ರು ಕ್ರಿಸ್ತ ಯೇಸುವಿನಲ್ಲಿ ಅನ್ಯೋನ್ಯತೆಯಲ್ಲಿರುವಾಗ, and we are grafted in Christ, ನಾವು ಯೇಸುವಿನೊಂದಿಗೆ ಕಸಿ ಮಾಡಲ್ಪಟ್ಟವರಾಗಿರುವಾಗ, and he is the true vine and we are the branches, ಅವರೇ ನಿಜವಾದ ದ್ರಾಕ್ಷ ಬಳ್ಳಿ, ನಾವು ಅವರ ಕವಲು ಬಳ್ಳಿಗಳಾಗಿದ್ದೇವೆ. so we are totally dependent on Christ. ನಾವು ಸಂಪೂರ್ಣವಾಗಿ ಆ ದ್ರಾಕ್ಷ ಬಳ್ಳಿ ಆಗಿರುವಂತಹ ಪ್ರಭು ಯೇಸುವಿನ ಮೇಲೆ ಅವಲಂಬಿಸಿಕೊಂಡಿರುವಾಗಿದ್ದೇವೆ. So we now acknowledge we are one in Christ. ಈಗ ನಮಗೆ ತಿಳುವಳಿಕೆ ಬಂದಿದೆ, ನಾವು ಒಪ್ಪಿಕೊಳ್ತಾ ಇದ್ದೇವೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿದ್ದೇವೆ ಎಂಬುದಾಗಿ. And our relationship is one in Christ. ನಮ್ಮ ಆ ಒಂದು ಸಂಬಂಧವು ಕೂಡ ಯೇಸು ಕ್ರಿಸ್ತರೊಂದಿಗೆ ಒಂದೇ ರೀತಿಯ ಅನ್ಯೋನ್ಯತೆಯ ಸಂಬಂಧವಾಗಿದೆ. Hallelujah. Hallelujah. Put the next line. Is that clear? ಅರ್ಥ ಆಗ್ತದೆಯಾ? ಸ್ಪಷ್ಟವಾಗಿ ಅರ್ಥ ಆಗ್ತದೆಯಾ? Hallelujah. Hallelujah. Okay, little. Sorry. Everything is very important. Yes. Hallelujah. So are we one in Christ, and that is where we abide in Christ. ಸೊ ನಾವೆಲ್ಲರೂ ಕೂಡ ಒಂದಾಗಿರೋದ್ರಿಂದ ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಅನ್ಯೋನ್ಯತೆಯಿಂದ ನೆಲೆಗೊಂಡಿದ್ದೇವೆ. So he speaks Kannada, I speak Konkani. ಸೊ ನಾನು ಕನ್ನಡ ಮಾತಾಡ್ತಾ ಇದ್ದೇನೆ, ಇವರು ಕೊಂಕಣಿಯ ಭಾಷೆ ಮಾತಾಡೋರು. You might be speaking Tamil and Malayalam or French or Spanish. ನೀವು ಇವನ್ ಕೊಂಕಣಿ, ಕನ್ನಡ ಅಥವಾ ಹಿಂದಿ
ತಮಿಳ್, ಮಲಯಾಳಂ ಯಾವುದೇ ಭಾಷೆ ಮಾತಾಡಬಹುದು. different countries, different locations, ಸೊ ಬೇರೆ ಬೇರೆ ಸ್ಥಳಗಳಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟವರಾಗಿರ್ಬೋದು, different cultures. ಸೊ ನಾನಾ ವಿಧವಾದಂತಹ ಸಂಪ್ರದಾಯಗಳಿರ್ಬೋದು. But we are all joined together in Christ. ಆದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನೊಂದಿಗೆ ಸಂಬಂಧವನ್ನು ಹೊಂದಿರೋದ್ರಿಂದ, And Christ is love. ಸೊ ಕ್ರಿಸ್ತನೆಂದರೆ ಪ್ರೀತಿಯಾಗಿದ್ದಾರೆ. So we are all joined in love. ನಾವೆಲ್ಲರೂ ಕೂಡ ಪ್ರೀತಿಯಲ್ಲಿ ಒಂದಾಗಿದ್ದೇವೆ. So when you say you are a Christian, ನೀವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವುದಾದ್ರೆ, you are saying you are rooted in love. ಸೊ ನೀವು ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇನೆ, ಪ್ರೀತಿಯಲ್ಲಿ ಬೇರೂರಿದ್ದೇನೆ ಎಂಬುದಾಗಿ ಹೇಳ್ತಾ And ಇದ್ದೀರಿ. therefore your actions are full of love. ಅದಕ್ಕಾಗಿ ನಿಮ್ಮ ಕಾರ್ಯಗಳು ಕೂಡ ಪ್ರೀತಿಯ ಕಾರ್ಯಗಳಾಗಿರ್ತವೆ. And that's why the fruit of love is manifested in your life. ಅದಕ್ಕಾಗಿ ಪ್ರೀತಿಯ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಪ್ರಕಟವಾಗುವುದನ್ನು ಕಾಣ್ತೀರಿ. I just saw last night a beautiful Christmas tree. ಸೊ ಕಳೆದ ರಾತ್ರಿ ಹೊರಗಡೆ ಹೋದಾಗ, ಈ ಜಸ್ಟ್ ಬ್ರದರ್ ಮನೆಯಿಂದ ಹೊರಗಡೆ ಹೋದಾಗ ಅಲ್ಲಿ ದೊಡ್ಡ ಒಂದು ಕ್ರಿಸ್ಮಸ್ ಟ್ರೀ ಅನ್ನ ನೋಡಿದ್ರು, ಕ್ರಿಸ್ಮಸ್ ಮರವನ್ನು ನೋಡಿದ್ರು. It is more than 20 feet high. ಅದು ಸುಮಾರು 20 ಅಡಿಗಳಿಗಿಂತಲೂ ಕೂಡ ಎತ್ತರವಾದಂತ ಮರ. And to my surprise, he said it is grown in a pot. ಸೊ ಆಶ್ಚರ್ಯಕರವಾದ ಸಂಗತಿ ಏನಂತಂದ್ರೆ, ಅಷ್ಟು ಎತ್ತರವಾದಂತ ಆ ಕ್ರಿಸ್ಮಸ್ ಟ್ರೀ ಬೆಳೆದಿರುವಂತದ್ದು ಒಂದು ಪಾಟ್ ಒಳಗಡೆ. So I said, in a pot? ಸೊ ಆಗ ಇವ್ರು ಕೇಳಿದ್ರು, ನಿಜವಾಗ್ಲೂ ಇಷ್ಟು ಎತ್ತರವಾದ ಮರ ಆ ಪಾಟ್ ಒಳಗಡೆ ಬೆಳೆದಿದ್ಯಾ? And he says, yes, it is grown in a pot and I keep changing the pot. ಸೊ ಹೌದು, ಅದು ಚಿಕ್ಕ ಆ ಒಂದು ಪಾಟ್ ಒಳಗಡೆ ಬೆಳೆದಿರುವಂತದ್ದು, ಆದ್ರೆ ಆ ಪಾಟ್ ಅನ್ನ ಬದಲಾಯಿಸ್ತದೆ. So no matter how big the pot I put, after a few months it gets cracked. ಸೊ ಎಷ್ಟೇ ದೊಡ್ಡ ಆ ಪಾಟ್ ಅನ್ನು ಹಾಕಿದ್ರು ಕೂಡ ಕೆಲವು ದಿನಗಳಾದ ನಂತರ, ಕೆಲವು ತಿಂಗಳುಗಳಾದ ನಂತರ ಅದು ಸಂಪೂರ್ಣ ಹೊಡೆದೋಗ್ತದೆ, ಕ್ರ್ಯಾಕ್. Because the roots are getting jammed in the pot. ಯಾಕಂದ್ರೆ ಆ ಪಾಟ್ ಒಳಗಡೆ ಅದರ ಆ ಮರದ ಬೇರುಗಳು ಸಂಪೂರ್ಣವಾಗಿ ಜಾಸ್ತಿ ಆಗ್ತದೆ, ದೊಡ್ಡದ ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. The root wants to spread it so that the tree can grow. ಸೊ ಆ ಬೇರುಗಳು ಹರಡುವಾಗ ಆ ಮರ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. So also we are rooted in Christ, and that's why our root spreads out in love. ಸೊ ನಾನು ಕ್ರಿಸ್ತ ಯೇಸುವಿನಲ್ಲಿ ನಾನು ಬೇರಿರುವಾಗ, ಆಳವಾಗಿ ಬೇರಿರುವಾಗ ಅದು ಹೊರಗಡೆ ಪ್ರೀತಿಯ ಕಾರ್ಯಗಳನ್ನು ಹೊರಮಿಸುವುದು. So any concrete wall is built against us, love will crack that concrete and we will break through from all opposition and still start traveling at a high speed and growing taller and fatter and healthier, because we are rooted in love. Love will crack every concrete wall because we are connected to the Father of our Lord Jesus Christ, that is God the Creator. ಸೊ ಈ 20 ಅಡಿ ಎತ್ತರವಾದಂತ ಮರ, ಆ ಪಾಟ್ ನೋಡಿದ್ರೆ ಕಾಂಕ್ರೀಟ್ ಗಾರೆಯ ಕಾಂಕ್ರೀಟ್ ನ ಪಾಟ್ ಆಗಿದೆ, ಆದ್ರೂ ಕೂಡ ಅದು ಬೇರನ್ನ ಹರಡುವಾಗ ಕೆಲವೇ ತಿಂಗಳಲ್ಲಿ ಅದನ್ನ ಬಿರುಕು ಬಿಡಿಸ್ತದೆ. ಅದೇ ರೀತಿ ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರುವುದರಿಂದ ಈವನ್ ನಮ್ಮ ಸುತ್ತಮುತ್ತಲು ಎಂತಹ ಪ್ರಬಲವಾದಂತಹ ಒಂದು ಕಾಂಕ್ರೀಟ್ ಗೋಡೆಗಳು ನಿರ್ಮಾಣ ಆಗಿದ್ರು ಕೂಡ ಆ ಪ್ರೀತಿಯು ಅದನ್ನ ಸಂಪೂರ್ಣವಾಗಿ ಭೇದಿಸಿಕೊಂಡು ಹೋಗಿ ನಾವು ಎತ್ತರವಾಗಿ ಬೆಳೆದು ಪ್ರೀತಿಯ ಫಲಗಳನ್ನು ಹೊರಹೊಮ್ಮಿಸುವಂತ ಮಕ್ಕಳಾಗಿ. ಯಾಕೆಂದ್ರೆ ಕಾರಣ ಏನಂತಂದ್ರೆ, ನಾವು ಯೇಸು ಕ್ರಿಸ್ತರ ಮೂಲಕ ಸರ್ವಶಕ್ತ ದೇವರಾದಂತಹ ತಂದೆಯೊಂದಿಗೆ ಸಂಪರ್ಕವನ್ನು ಹೊಂದಿರೋದ್ರಿಂದ ಸುತ್ತಮುತ್ತಲು ಎಂತಹ ಪ್ರಬಲವಾದಂತಹ ಗಟ್ಟಿಯಾದ ಗೋಡೆಗಳು ಎಷ್ಟೇ ವರ್ಷಗಳಿಂದ ಒಳ್ಳೆ ಕ್ಯೂರಿಂಗ್ ಮಾಡಿ ಆ ಗಾರೆ ಗಟ್ಟಿಯಾಗಿದ್ರು ಕೂಡ ಅದನ್ನ ಪ್ರೀತಿಯು ಭೇದಿಸ್ಕೊಂಡು ಹೋಗಿ ಅದರ ಫಲಗಳನ್ನ ಕಾರ್ಯರೂಪದಲ್ಲಿ ಹೊರಹೊಮ್ಮಿಸುವುದು ನೋಡಬಹುದು. So how many concrete pots have you destroyed that came against you? How many addictions, how many bad habits, how many unforgiveness and bitterness? Because you are rooted in love, love cracks, breaks and spreads the roots deeper and deeper, and your whole character is changing every day of your life because you are depending on God, the Father of our Lord Jesus Christ. Wow! Praise Wow, God, wow, praise wow, wow, God. wow, wow. ಸೊ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಹೌದು ನಮ್ಮನ್ನೇ ಒಂದ್ಸಲ ಪರೀಕ್ಷೆ ಮಾಡಿಕೊಂಡು ನೋಡೋದಾದ್ರೆ, ಥ್ಯಾಂಕ್ ಗಾಡ್ ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡು ಪ್ರೀತಿಯಲ್ಲಿ ಮುನ್ನಡಿತಾ ಇರೋದ್ರಿಂದ ಆ ಪ್ರೀತಿಯು, ಪ್ರೈಸ್ ಗಾಡ್, ನಮ್ಮ ಸುತ್ತಮುತ್ತಲು ಬಲವಾದಂತಹ ಆ ಗೋಡೆಗಳು, ದ್ವೇಷ ಆಗಿರ್ಬೋದು, ಹಗೆತನ, ಹೊಟ್ಟೆ ಕಿಚ್ಚು, ಯಾವುದೇ ವಿಧವಾದಂತಹ ಬಂಧನಗಳು ಅಥವಾ ಕಾಮಾಭಿಲಾಷೆಗಳು, ಯಾವುದೇ ಕಾರ್ಯಗಳಾಗಿರ್ಬೋದು, ಆ ಎಲ್ಲ ಕಾರ್ಯಗಳನ್ನು ಕೂಡ ಆ ಗೋಡೆಗಳನ್ನ ಭೇದಿಸಿಕೊಂಡು, ಪ್ರೈಸ್ ಗಾಡ್, ನಾವು ಆ ಪ್ರೀತಿಯ ಆ ಫಲಗಳನ್ನ ಹೊರಮಿಸುವಂತ ಕಾರ್ಯದಲ್ಲಿ, ಪ್ರೀತಿಯಲ್ಲಿ ನೆಲೆಗೊಳ್ಳುವಂತ ಕಾರ್ಯದಲ್ಲಿ ನಾವು ಸಫಲತೆ ನೋಡ್ತಾ ಇದ್ದೇವೆ. ಕಾರಣ ಯಾಕೆಂತಂದ್ರೆ, ಯೇಸು ಕ್ರಿಸ್ತರ ತಂದೆಯಾದ ದೇವರೊಂದಿಗೆ ನಾವು ಸಂಪರ್ಕವನ್ನು ಕಲ್ಪಿಸಿಕೊಂಡು ಸದಾಕಾಲ ಅದರಲ್ಲಿ ಬೇರೂರಿ ನೆಲೆಯಾಗಿ ನಿಂತಿರೋದ್ರಿಂದ ಆ ಪ್ರೀತಿಯು ಎಲ್ಲಾ ಕಾರ್ಯದಲ್ಲಿ ಭೇದಿಸಿಕೊಂಡು ಆ ಏರಿಯಾದಲ್ಲಿ ಒಳ್ಳೆಯ ಫಲಗಳನ್ನ ಹೊರಮಿಸುವಂತ ಕಾರ್ಯ ನೋಡ್ತಾ ಇದ್ದಾವೆ.
Praise God. ಪ್ರೈಸ್ ಗಾಡ್. Put the next 15th verse, Baba. ಎಫೆಸ 3:15. So of whom the whole family is in heaven and earth is with. That is what we said. We belong to one family. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ತಂದೆ ಹೆಸರನ್ನು ಪರಲೋಕ ಭೂಲೋಕಗಳಲ್ಲಿರುವ ಕುಟುಂಬವೆಲ್ಲ ತೆಗೆದುಕೊಳ್ಳುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಇದರ ಅರ್ಥ ನಾವು ಕ್ರಿಸ್ತ ಯೇಸುವಿನ ಮೂಲಕ ನಾವೆಲ್ಲರೂ ಕೂಡ ಒಂದೇ ಭೂಲೋಕದಲ್ಲೂ ನಾವು ಒಂದೇ ಕುಟುಂಬದ ಮಕ್ಕಳಾಗಿದ್ದೇವೆ, ತಂದೆಯ ಕುಟುಂಬದ ಮಕ್ಕಳಾಗಿದ್ದೇವೆ. So 16. 16. That God would grant you according to the riches of his glory. ಸೊ ನಾವು ನೋಡ್ತಾ ಇದ್ದೇವೆ 16ನೇ ವಾಕ್ಯದಲ್ಲಿ, ನಿಮಗೆ ತನ್ನ ಮಹಿಮೆಯ ಐಶ್ವರ್ಯಕ್ಕೆ ಅನುಸಾರವಾಗಿ ಆತನ ಆತ್ಮನ ಮೂಲಕ ನಮ್ಮ ಅಂತರಂಗದಲ್ಲಿ ವಿಶೇಷವಾದ ಬಲವನ್ನ ಅನುಗ್ರಹಿಸುತ್ತಾರೆ. So God would grant you, ದೇವರು ನಮಗೆ, ಇಂಗ್ಲಿಷ್, according to the riches of his glory. ಸೊ ದೇವರು ತನ್ನ ಮಹಿಮೆಯ ಐಶ್ವರ್ಯಕ್ಕೆ ಅನುಗುಣವಾಗಿ ಆತನ ಆತ್ಮನ ಮೂಲಕ ನಮಗೆ ವಿಶೇಷವಾದ ಬಲವನ್ನು ಅನುಗ್ರಹಿಸುತ್ತಾರೆ. So the question is, do you want to become rich? ಸೊ ಪ್ರಶ್ನೆ ಅಂತಂದ್ರೆ, ನೀವು ಐಶ್ವರ್ಯವಂತರಾಗಲು ಬಯಸ್ತೀರಾ? And God has lavishly poured his riches of his glory. ಸೊ ದೇವರು ಅವರ ಮಹಿಮೆಯ ಐಶ್ವರ್ಯವನ್ನ ಯಥೇಚ್ಛವಾಗಿ ನಿಮಗೆ ಅನುಗ್ರಹಿಸಿದ್ದಾರೆ. So what are these riches of his glory? ಸೊ ಹಾಗಾದ್ರೆ ಅವರ ಮಹಿಮೆಯ ಐಶ್ವರ್ಯ ಯಾವುದಾಗಿದೆ? Beautiful car, beautiful house, beautiful job, a lot of money. ಒಳ್ಳೆಯ ಸುಂದರವಾದ ಮನೆ, ಸುಂದರವಾದ ಕಾರು, ಸುಂದರವಾದ ಗಂಡ, ಸುಂದರವಾದ ಗಂಡಿ, ಒಳ್ಳೆಯ ಆಸ್ತಿ ಪಾಸ್ತಿ, ಒಳ್ಳೆಯ ಹಣಕಾಸು, ಇವುಗಳ ಮಹಿಮೆ ಐಶ್ವರ್ಯ. So Paul is praying for the riches of his glory is spiritual blessings which are higher, much higher than any natural blessing. ಸೊ ಇಲ್ಲಿ ಸಂತ ಪೌಲ್ ಹೇಳ್ತಿರುವಂತಹ ಮಹಿಮೆಯ ಐಶ್ವರ್ಯವು ಈ ಲೋಕದ ಸ್ವಾಭಾವಿಕವಾದಂತಹ ಎಲ್ಲ ಐಶ್ವರ್ಯಕ್ಕಿಂತಲೂ ಮಿಗಿಲಾದ ಆಧ್ಯಾತ್ಮಿಕವಾದ ಐಶ್ವರ್ಯದ ಬಗ್ಗೆ ನಮಗೆ ತಿಳಿಸ್ತಾ ಇರುವಂತದ್ದು. These spiritual blessings are the best blessings. ಈ ಆತ್ಮಿಕವಾದ ಆಶೀರ್ವಾದಗಳು ಅತ್ಯುತ್ತಮವಾದಂತಹ ಐಶ್ವರ್ಯವಾಗಿದೆ. And this has to be sought earnestly by praying. ಸೊ ಇದನ್ನ ನಾವು ಪ್ರಾರ್ಥನೆ ಮೂಲಕ ನಾವು ಹುಡುಕುವಂತವರಾಗಿದ್ದೇವೆ. So we pray not only for us, but we pray for others in the group, in the ministry, for our friends, that they be all filled up with spiritual blessings. But when you see our prayer is all about natural blessings. ಸೊ ನಾವು ಒಂದು ಗುಂಪಿನಲ್ಲಿ ಪರರಿಗಾಗಿ ಪ್ರಾರ್ಥಿಸುವಾಗ, ಸ್ನೇಹಿತರಿಗಾಗಿ, ನಮ್ಮ ಪ್ರೀತಿ ಪಾತ್ರರಿಗಾಗಿ, ಅಂದ್ರೆ ಪರರಿಗಾಗಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರಿಂದ ನಾವು ಈ ದೇವರ ಮಹಿಮೆಯ ಐಶ್ವರ್ಯವನ್ನ, ಆತ್ಮಿಕವಾದ ಐಶ್ವರ್ಯವನ್ನ ನಾವು ಹುಡುಕುವಂತವರಾಗಿರ್ಬೇಕು. ಆದ್ರೆ ನಾವು ನೋಡ್ತಾ ಇದ್ದೇವೆ, ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಈ ಲೋಕದ ಸ್ವಾಭಾವಿಕವಾದ ಆಶೀರ್ವಾದಕ್ಕಾಗಿ, ನಾವು ಹೊಂದಿಕೊಳ್ಳಬೇಕಂತ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರುವಂತ ಮಕ್ಕಳಾಗಿದ್ದೇವೆ. Honestly, when we pray, do we pray for spiritual blessings or natural blessings? ಆದ್ರೆ ಈಗ ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ಕೇಳಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡುವಾಗ ನಾವು ಹೊಂದಿಕೊಳ್ಳಬೇಕಾದಂತಹ ಈ ಲೋಕದ ಐಶ್ವರ್ಯಕ್ಕೆ, ಈ ಲೋಕದ ಸ್ವಾಭಾವಿಕ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇವಾ, ಅಥವಾ ಅದಕ್ಕಿಂತ ಮಿಗಿಲಾಗಿ ಮಹಿಮೆಯ ಐಶ್ವರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂತ ಮಕ್ಕಳಾಗಿದ್ದೇವೆ? Why are you calling that Aishwarya again and again? ಆಶೀರ್ವಾದ. Ashwirya. I thought you were calling Amitabh Bachchan. Not Aishwarya. What happened to him early in the morning? The wife is sitting here and Aishwarya is saying, hallelujah. Praise God. I'm talking about spiritual blessing, he's talking about Aishwarya. Hallelujah. 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 So when we get petitions from our friends, is it anytime you get spiritual blessing petition or blessings of this world? When we get Petitions.
ಯಾರಾದ್ರೂ ನಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಏನಾದ್ರೂ ಅವರೊಂದು ಕೋರಿಕೆಯನ್ನು ಕೊಡುವಾಗ ನಿಜವಾಗ್ಲೂ ಅವರು ಆತ್ಮಿಕವಾದ ಆಶೀರ್ವಾದಕ್ಕಾಗಿ ನನಗಾಗಿ ಪ್ರಾರ್ಥನೆ ಕೇಳ್ಕೊಳ್ತಾರ ಅಥವಾ ಈ ಲೋಕದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದು ಕೋರಿಕೆಯನ್ನು ಕೊಡ್ತಾರ? Kori is a chicken, no? ಕೋರಿಕೆ, not ಕೋಳಿ. I'm thinking, why is he telling Kori? Kori is a chicken, right? In Tulu, okay, praise God. See, that sometimes, my God, I'm thinking, why is he calling about chicken? Hallelujah. Hallelujah. Thank you, Jesus. Thank you, Jesus. So put the next line, 16th verse. Look what he's saying. The riches of the glory for what? For the strength. Yeah. To be strengthened with might by his spirit in the inner man. To be strengthened. So, ಆ ಮಹಿಮೆಯ ಐಶ್ವರ್ಯಕ್ಕಾಗಿ ಆತನ ಆತ್ಮದ ಮೂಲಕ ನಮ್ಮ ಅಂತರಂಗದಲ್ಲಿ ವಿಶೇಷವಾದ ಬಲ. Just put that, underline that, put that English, brother, 1 minute. Put that, to be strengthened with might, and just highlight that. To be strengthened with might. ವಿಶೇಷವಾದ ಬಲ. Now, why do you need this strength? ಎದಕ್ಕಾಗಿ ಈ ಬಲ ನಮಗೆ ಬೇಕಾಗಿರುವಂತದ್ದು? Did Paul receive strength from God? ಸಂತ ಪೌಲರು ದೇವರಿಂದ ಆ ವಿಶೇಷವಾದ ಬಲವನ್ನು ಸ್ವೀಕರಿಸಿಕೊಂಡಿದ್ದಾರಾ? Was Paul strengthened by the Holy Spirit? ಪವಿತ್ರಾತ್ಮರಿಂದ ಸಂತ ಪೌಲರು ಬಲಯುತರಾಗಿದ್ದಾರಾ? Was he strengthened with might? ಅವರು ವಿಶೇಷದ ಬಲವನ್ನು ಹೊಂದಿದ್ದಾರಾ? There were so many afflictions in Paul's life. ಸೊ ಪೌಲರ ಜೀವಿತದಲ್ಲಿ ನೋಡೋದಾದ್ರೆ ನಾನಾ ವಿಧವಾದಂತಹ ತೊಂದರೆಗಳು, ವಿರೋಧಗಳು ಬಂತು. But did the afflictions beat him and he lost his life? ಸೊ ಆದ್ರೂ ಅಂತ ದೊಡ್ಡ ಪರಿಸ್ಥಿತಿಗಳು ಬಂದ್ರು ಕೂಡ ಆ ಪರಿಸ್ಥಿತಿಗಳು ಪೌಲರಿಗೆ ಯಾವುದಾದ್ರೂ ಏರಿಯಾದಲ್ಲಿ ಅವ್ರನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯವಾಯ್ತಾ? Was Paul living a defeated life or a victorious life? ಸಂತ ಪೌಲರು ಈ ಲೋಕದಲ್ಲಿ ಜೀವಿಸುವಾಗ ಸೋಲಿನ ಜೀವಿತವನ್ನು ಅನುಭವಿಸಿದ್ರ ಅಥವಾ ಜಯದ ಜೀವಿತವನ್ನು ಅನುಭವಿಸಿದ್ರ? Tell me. Eli. Come on. ಯಾವ ಜೀವಿತವನ್ನು ಅನುಭವಿಸಿದ್ರು? ಸೋಲಿನ ಜೀವಿತನ ಅಥವಾ ಜಯದ ಜೀವಿತವನ್ನು ಅನುಭವಿಸಿದ್ರ? He lived a victorious life. ಅವರು ಈ ಲೋಕದಲ್ಲಿ ವಿಜಯಶಾಲಿಯ ಜೀವಿತವನ್ನು ಅನುಭವಿಸಿದ್ರು. He lived a victorious life. ಅವರು ವಿಜಯಶಾಲಿಯ ಜೀವಿತವನ್ನು ಅನುಭವಿಸಿದ್ರು. So he is saying he was strengthened by the Holy Spirit in his inner being. In the same way, he is praying for his friends and for the community and for the church, that the church be strengthened by the Father of our Lord Jesus Christ in our inner being, so that when Paul was strengthened, he was able to go and finish the assignment that God had called him for. So ಇಲ್ಲಿ ವಾಕ್ಯ ಹೇಳುವ ಪ್ರಕಾರ ಸಂತ ಪೌಲರು ಆತ್ಮರ ಮೂಲಕ ಅವರು ಅಂತರಂಗದಲ್ಲಿ ವಿಶೇಷವಾದ ಬಲವನ್ನು ಹೊಂದಿ ಅವರು ಪರರಿಗೋಸ್ಕರ, ತನ್ನ ಸ್ನೇಹಿತರಿಗೋಸ್ಕರ, ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳಿಗೋಸ್ಕರ, ಸಭೆಗೋಸ್ಕರ, ಚರ್ಚ್ಗೋಸ್ಕರ ಅವರು ಪ್ರಾರ್ಥನೆ ಮಾಡಿ ಅವರು ತಮ್ಮ ಅಂತರಂಗದಲ್ಲಿ ವಿಶೇಷವಾದ ಬಲವನ್ನು ಹೊಂದಿ ತದನಂತರ ಅಲ್ಲಿ ಹೋಗಿ ಅವರಿಗೆ ಸೇವಾ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಯಿತು. So the spiritual strength that he received, he was able to carry on the work and the duty for which he had been called for, that he finished his race with victory over victory in every aspect of life, because he fought the good fight of faith. ಸೊ ದೇವರು ಯಾವ ಉದ್ದೇಶಕ್ಕಾಗಿ ಅವ್ರನ್ನ ಕರೆದಿದ್ರೋ, ಯಾವ ಯೋಜನೆಗೋಸ್ಕರ ಆಯ್ಕೆ ಮಾಡಿಕೊಂಡಿದ್ರೋ ಆ ಕಾರ್ಯವನ್ನ ಅವರು ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸಲಿಕ್ಕೆ ಕಾರಣ ಏನಂತಂದ್ರೆ ಅವರು ಅಂತರಂಗದಲ್ಲಿ ವಿಶೇಷವಾದ ಬಲವನ್ನ ಹೊಂದಿದವರಾಗಿದ್ದರಿಂದ ಅವರು ಆ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಂತ ಎಡವು ತೊಡವುಗಳು ಬಂದ್ರೂ ಕೂಡ ಸೋಲನ ಕಾಣದೆ, ಹಿಂಜರಿಯದೆ ಆ ಗುರಿಯನ್ನ ಮುಟ್ಟಿ ವಿಜಯದ ಮೇಲೆ ವಿಜಯವನ್ನು ಅನುಭವಿಸುತ್ತಾ ದೇವರು ಕರೆದಿರುವಂತಹ ಕಾರ್ಯವನ್ನು ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಯಿತು. So we all have an assignment, we all have purpose, and God in his mercy and grace strengthens us to carry out that assignment and finish it victorious. And that is what Paul prayed for the church, and we need to pray for one another for spiritual blessings in each one's life,
so that each one called on assignment, called on duty, will finish the work assigned to us in a most powerful way, in victory. ಸೊ ಅದೇ ರೀತಿ ನಾವು ನೋಡ್ತೇವೆ ಸಂತ ಪೌಲರು ಅವರ ಜೀವಿತದಲ್ಲಿ ನೋಡೋದಾದ್ರೆ ಅವರು ಹೊಂದಿರುವಂತ ವಿಶೇಷವಾದ ಬಲದ ಮೂಲಕ ಅವರು ಯಾವ ರೀತಿ ದೇವರ ಉದ್ದೇಶವನ್ನ ದೇವರ ಯೋಜನೆ ಪರಿಪೂರ್ಣಗೊಳಿಸಿದ್ರು, ಅದೇ ರೀತಿ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕೂಡ ವಿಶೇಷವಾದ ಉದ್ದೇಶಕ್ಕಾಗಿ ಯೋಜನೆಗೋಸ್ಕರ ಕರೆದಿದ್ದಾರೆ. ನಾವು ಕೂಡ ಅದಕ್ಕೋಸ್ಕರ ನಮ್ಮ ಅಂತರಂಗದಲ್ಲಿ ವಿಶೇಷವಾದ ಆ ಬಲವನ್ನ ಹೊಂದಿ ನಾವು ಕೂಡ ಪರ್ರಿಗಾಗಿ ಪ್ರಾರ್ಥಿಸುವಾಗ, ಪರ್ರಿಗಾಗಿ ನಾವು ದೇವರ ಬಳಿಯಲ್ಲಿ ಅವರ ಕೋರಿಕೆಗಳನ್ನ ಅರ್ಪಿಸುವಾಗ ಅವರು ಕೂಡ ಅವರ ಅಂತರಂಗದಲ್ಲಿ ಆತ್ಮನ ಮೂಲಕ ಬಲಗೊಂಡು ಅವರು ಕೂಡ ದೇವರು ಅವರ ಬಗ್ಗೆ ಹಾಕಿಕೊಂಡಂತಹ ಯೋಜನೆಗಳನ್ನ ಉದ್ದೇಶಗಳನ್ನ ಅವರು ಕೂಡ ಪರಿಪೂರ್ಣಗೊಳಿಸಿ ಅವರು ಕೂಡ ಜಯದ ಮೇಲೆ ಜಯವನ್ನು ಅನುಭವಿಸುತ್ತಾ ನಾವು ಕೂಡ ದೇವರು ನಮಗೋಸ್ಕರ ಇಟ್ಟಿರುವಂತಹ ಗುರಿಯನ್ನ ನಾವು ಸುಲಭವಾಗಿ ತಲುಪಬಹುದು. So through Jesus came grace and truth. ಸೊ ಪ್ರಭು ಯೇಸು ಕೃಪೆ ಮತ್ತು ಸತ್ಯ ಯೇಸು ಕ್ರಿಸ್ತರ ಮೂಲಕ ಈ ಲೋಕಕ್ಕೆ ಬಂತು. And because of which now the Father has granted us high degree of grace. ಸೊ ಹಾಗಾಗಿ ಅವರ ಮೂಲಕ ತಂದೆ ದೇವರು ನಮಗೆ ಯಥೇಚ್ಛವಾದ ಕೃಪೆಯನ್ನ ನಮಗೆ ನೀಡಿದ್ದಾರೆ. Grace means God is willing to use his power, his ability on my behalf, even though I don't deserve it. ಸೊ ಕೃಪೆ ಅಂತಂದ್ರೆ ಈವನ್ ನಾನು ಯೋಗ್ಯತೆ ಇಲ್ಲದಿದ್ರು ಕೂಡ ದೇವರು ನನ್ನ ಪರವಾಗಿ ನನ್ನ ಅನುದಿನ ಜೀವಿತದಲ್ಲಿ ವಿಜಯೋತ್ಸವ ಜೀವಿತವನ್ನು ಅನುಭವಿಸಲು ಅವರು ನೀಡಿರುವಂತಹ ಶಕ್ತಿ ಸಾಮರ್ಥ್ಯವಾಗಿದೆ. So we all in Christ receive high degree of grace that is available to us. ಸೊ ನಾವು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರ ಮುಖಾಂತರ ಆ ಯಥೇಚ್ಛವಾದ ಕೃಪೆಯನ್ನ ನಾವೆಲ್ಲರೂ ಕೂಡ ಸ್ವೀಕರಿಸಿಕೊಂಡಿದ್ದೇವೆ. We have high God given strength and spiritual ability. ನಾವು ಯೇಸು ಕ್ರಿಸ್ತರ ಮೂಲಕವೇ ನಾವು ದೇವರ ಯಥೇಚ್ಛವಂತಹ ಆ ಕೃಪಾ ಬಲವನ್ನ ನಾವು ಹೊಂದಿದವರಾಗಿದ್ದೇವೆ. That we can overcome all kinds of affliction, persecution, temptation, and persevere and not give in to any of the force of the devil. ಸೊ ಈವನ್ ಅಂತಹ ಕೃಪಾಬಲವನ್ನು ಹೊಂದಿರುವಂತ ನಾವು ಯಾವ ಕಾರಣಕ್ಕೂ ಎಂತಹ ಪರಿಸ್ಥಿತಿ ಬಂದ್ರು ಕೂಡ, ಎಂತಹ ಸಂದಿಗ್ಧ ಪರಿಸ್ಥಿತಿಗಳು ವಿರೋಧಗಳು ಬಂದ್ರು ಕೂಡ ಅದರ ಮಧ್ಯದಲ್ಲಿ ನಾವು ಹಿಂಜರಿಯದೆ ನಾವು ಮುಂದೆ ನಾವು ಆ ಓಟವನ್ನು ಓಡ್ಲಿಕ್ಕಾಗಿ ನಾವು ಗುರಿಯನ್ನು ತಲುಪಲಿಕ್ಕಾಗಿ ನಾವು ಬಲಗೊಳ್ಳುವಂತ ಮಕ್ಕಳಾಗಿದ್ದೇವೆ. Praise God. Praise God. And all this is possible through the riches of his grace. ಸೊ ಇದೆಲ್ಲವೂ ಕೂಡ ಹೇಗೆ ಸಾಧ್ಯವಾಗ್ತದೆ ಅಂದ್ರೆ ಅವರು ನೀಡಿರುವಂತಹ ಮಹಿಮೆಯ ಐಶ್ವರ್ಯಕ್ಕೆ ಅನುಗುಣವಾಗಿ. And that is how we bring glory to God. ಆ ರೀತಿಯಾಗಿದೆ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತದ್ದು. In the natural we are very fragile. ನಾವು ಈ ಭೂಲೋಕದಲ್ಲಿ ಸ್ವಾಭಾವಿಕವಾಗಿ very weak. ಸೊ ನಾವು we are very weak. ನಾವು ಬಲಹೀನರಾಗಿದ್ದೇವೆ. And we can break very soon. ನಾವು ತಕ್ಷಣವೇ ನಾವು ಮುರಿದು ಬೀಳುವಂತ ವ್ಯಕ್ತಿಗಳಾಗಿದ್ದೇವೆ. But because of the riches poured into us, ಆದರೆ ನಮ್ಮ ಒಳಗಡೆ ಅವರು ನೆಲೆಗೊಳಿಸಿರುವಂತಹ ಆ ಮಹಿಮೆಯ ಐಶ್ವರ್ಯಕ್ಕೆ ಅನುಗುಣವಾಗಿ, that is his grace and the faith given to us, ಅದು ಯಾವುದು ಅಂತಂದ್ರೆ ಅವ್ರು ನೀಡಿರುವಂತಹ ಕೃಪೆ ಮತ್ತು ಅವರ ವಿಶ್ವಾಸ. we are now operating on God's ability. ಈಗ ನಾವು ದೇವರ ಶಕ್ತಿ ಸಾಮರ್ಥ್ಯದ ಮೂಲಕ ಕಾರ್ಯ ನಿರ್ವಹಿಸುವಂತ ಮಕ್ಕಳಾಗಿದ್ದೇವೆ. And we are living a victorious life. ಅದರಿಂದಾಗಿ ನಾವು ಈ ಲೋಕದಲ್ಲಿ ವಿಜಯೋತ್ಸವದ ಜೀವಿತವನ್ನು ಅನುಭವಿಸ್ತೇವೆ. I want you to write this because this is very important. ಸೊ ಇದನ್ನ ಬರೆದುಕೊಳ್ಳಿ, ಇದು ತುಂಬಾ ಮುಖ್ಯವಾದದ್ದು. So Paul is asking God, the Father of our Lord Jesus Christ, ಇಲ್ಲಿ ಸಂತ ಪೌಲರು ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಕೇಳ್ತಾ ಇದ್ದಾರೆ, for his friends, ಅವರ ಸ್ನೇಹಿತರಿಗಾಗಿ, God's spiritual blessings, ದೇವರ ಆತ್ಮಿಕವಾದ ಆಶೀರ್ವಾದಗಳಿಗಾಗಿ, God's spiritual blessings. ಸಂತ ಪೌಲರು ಯೇಸು ಕ್ರಿಸ್ತರ ತಂದೆಯಾದ ದೇವರಲ್ಲಿ ತನ್ನ ಸ್ನೇಹಿತರಿಗೋಸ್ಕರ ಆತ್ಮಿಕವಾದ ಆಶೀರ್ವಾದಗಳನ್ನು
ಕೇಳುತ್ತಿದ್ದಾರೆ. They are the most earnest blessings to be sought and prayed for. They are the most earnest blessings to be sought and prayed for by every one of us. They are the most earnest blessings to be sought and prayed for by every one of us. ಅತ್ಯಂತ ಪ್ರಭು Blessings. ಹ್ಮ್ The Paul is asking God, the Father, for His Son, what spiritual blessings. That They are most earnest blessings sought for prayer. ಸೊ ಅಷ್ಟು ಮಾತ್ರ ಅಲ್ಲ, ಅವರು ಅತ್ಯಂತ ಅಮೂಲ್ಯವಾದಂತಹ ಆಶೀರ್ವಾದಕ್ಕಾಗಿ ಅವರು ಬೇಡಿಕೊಳ್ತಾ ಇದ್ದಾರೆ. For ourselves and for our friends. ನಮಗೋಸ್ಕರ ಮತ್ತು ನಮ್ಮ ಸ್ನೇಹಿತರಿಗೋಸ್ಕರ Praise God. ಬೇಡಿಕೊಳ್ಳುವಂಥದ್ದು. ಪ್ರೈಸ್ ಗಾಡ್. Do we do that? ನಾವು ಅದನ್ನ ಮಾಡುವಂತ ಮಕ್ಕಳಾಗಿದ್ದೇವಾ? Can the person on the host open the chat, please, so that we can hear from people? If they have any questions, they can put on the chat and we can answer your questions. ಸೊ ದಯವಿಟ್ಟು ಯಾರು ಹೋಸ್ಟ್ ಇದ್ದೀರಿ, ದಯವಿಟ್ಟು ಆ ಚಾಟ್ ಅನ್ನ ಎವ್ರಿವನ್ ಅಂತ ಚೇಂಜ್ ಮಾಡಿ. ಹಾಗಾಗಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಅದ್ರ ಬಗ್ಗೆ ನಾವು ಧ್ಯಾನಿಸಬಹುದು. Praise God. ಪ್ರೈಸ್ ಗಾಡ್. So that's how you abide in the presence of God. ಈ ರೀತಿಯಾಗಿದೆ ನೀವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂಥದ್ದು. Thank you, William. Thank you so much. Because we want people to ask us questions so that we can answer the questions what we are learning this morning. Then the class will become very interesting. ಸೊ ಈಗ ಏನು ನಾವು ಕಲ್ತ್ವಿ ಅದು ನಿಮ್ಗೆ ಅರ್ಥವಾದಾಗ ಮುಂದಿನ ತರಗತಿ ನೀವು ಖಂಡಿತವಾಗಿಯೂ ಅದು ಸುಲಭದಾಯಕವಾಗಿರ್ತದೆ, ಆನಂದಕರವಾಗಿರ್ತದೆ. ದಯವಿಟ್ಟು ಅದಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಅಲ್ಲಿ ಚಾಟ್ ಮೂಲಕ ನೀವು ಪ್ರಶ್ನೆ ಕೇಳಬಹುದು. ಇಲ್ಲ ಥಂಬ್ಸ್ ರೈಸ್ ಮಾಡಿ, ಹ್ಯಾಂಡ್ಸ್ ಅಪ್ ಮಾಡಿ, ಕೈ ಮೇಲೆ ಮಾಡಿ, ನೀವೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕೇಳಬಹುದು. So we see that Paul is praying for riches of God's glory, and those riches are spiritual blessings. ಸೊ ಸಂತ ಪೌಲರು ಮಹಿಮೆಯ ಐಶ್ವರ್ಯಕ್ಕಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ, ಅಂದ್ರೆ ಆತ್ಮಿಕವಾದ ಆಶೀರ್ವಾದಗಳಿಗಾಗಿ ಅವರು ಪ್ರಾರ್ಥನೆ ಮಾಡ್ತಿರುವುದನ್ನು ನೋಡ್ತಾ ಇದ್ದಾರೆ. Interesting is that Paul is not praying for natural blessings, he is praying for spiritual blessings which are extremely higher than the natural blessings. If you have those spiritual blessings, those natural blessings will come into your life by default. But if you are only running after the natural blessings and not the spiritual blessings, those natural blessings will amplify your weaknesses and destroy you. ಸೊ ಒಂದು ವಿಶೇಷವಾದ ಒಂದು ಕಾರ್ಯ ಏನಂತಂದ್ರೆ, ಸಂತ ಪೌಲರು ಪ್ರಾರ್ಥಿಸುವಾಗ ಈ ಲೋಕದ ಸ್ವಾಭಾವಿಕವಾದಂತಹ ಆಶೀರ್ವಾದಕ್ಕಾಗಿ ಅವ್ರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಬದಲಾಗಿ ಆತ್ಮಿಕವಾದ ಆಶೀರ್ವಾದಕ್ಕಾಗಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಆತ್ಮಿಕವಾದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಾಗ ಆತ್ಮಿಕವಾದ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವಾಗ ಅದು ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ನಮಗೆ ಸ್ವಾಭಾವಿಕವಾದ ಆಶೀರ್ವಾದಗಳನ್ನ ತಂದು ಕೊಡುವಂಥದ್ದು. ಆದ್ರೆ ಒಂದು ವ್ಯಕ್ತಿ ಈ ಲೋಕದ ಸ್ವಾಭಾವಿಕವಾದ ಆಶೀರ್ವಾದ ಹೊಂದಿಕೊಂಡು ಆತನು ಒಂದು ವೇಳೆ ಆತ್ಮಿಕವಾದ ಆಶೀರ್ವಾದಗಳ ಮೂಲಕ ಈ ಸ್ವಾಭಾವಿಕವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳದೆ ಹೋದ್ರೆ ಆ ಸ್ವಾಭಾವಿಕವಾದಂತಹ ಕಣ್ಣಿಗೆ ಕಾಣುವಂತಹ ಆಶೀರ್ವಾದಗಳು ಆ ವ್ಯಕ್ತಿಯನ್ನ ಇನ್ನೂ ಕೂಡ ಕುಗ್ಗಿಸಿ ಆ ವ್ಯಕ್ತಿಯ ಬಲಹೀನತೆಯನ್ನ ಇನ್ನೂ ಕೂಡ ಆಂಪ್ಲಿಫೈ ಅಂದ್ರೆ ದೊಡ್ಡದಾಗಿ ಮಾಡಿ ಆ ವ್ಯಕ್ತಿಯನ್ನೇ ಭವಿಷ್ಯವನ್ನ ಸಂಪೂರ್ಣ ನಾಶಗೊಳಿಸಲಿಕ್ಕೆ ಕೂಡ ಕಾರಣಕರ್ತವಾಗ್ತವೆ. So spiritual blessings are for your work and duty that God has called you for. ಸೊ ಆತ್ಮಿಕವಾದ ಆಶೀರ್ವಾದಗಳು ನಿಮ್ಮ ವೈಯಕ್ತಿಕ ಕಾರ್ಯಗಳಿಗಾಗಿ ಮತ್ತು ದೇವರು ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನ ಕರೆದಿದ್ದಾರೋ ಆ ಕಾರ್ಯವನ್ನು ಪರಿಪೂರ್ಣಗೊಳಿಸಲು ಇರುವಂತವುಗಳಾಗಿವೆ. Praise God. Praise God. So write down. God would grant each one of us. God would grant each one of us according to the riches of his grace, according to the riches of his grace,
to be strengthened, this strength to be strengthened by His Spirit strengthened by His Spirit in the inner man. Inner man is your heart, brother. God would grant each of us, according to His riches of His grace, to be strengthened by His Spirit. This what you wrote. What you wrote is the 16th verse. Look at just put the 16th verse, Baba. Kannada. You wrote that 16th verse. Just highlight that. Might, the word might. Strengthened. This one, ವಿಶೇಷವಾದ ಬಲ 316 ಕೆಳಗಡೆ ಇದೆ. Vishesha bala. Now what is that Vishesha bala? Vishesh is going above your natural ability. That is God's ability. ಸೊ ವಿಶೇಷವಾದ ಬಲ ಎಂಬುದಾಗಿ ನೋಡೋದಾದ್ರೆ ಅದು ನಮ್ಮ ಸಾಧಾರಣವಾದಂತಹ ಬಲಕ್ಕಿಂತಲೂ ಅತ್ಯುನ್ನತವಾದ ಅದಕ್ಕಿಂತಲೂ ಉನ್ನತ ಮಟ್ಟದ ಬಲವಾಗಿದೆ. Much more than you were in your present situation. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯಲ್ಲಿ ನೀವು ಹೊಂದಿರುವಂತಹ ಶಕ್ತಿಗಿಂತಲೂ ಮಿಗಿಲಾಗಿರುವಂತದ್ದು. So now you have been strengthened with high degree of God's grace. ನೀವು ದೇವರ ಯಥೇಚ್ಛವಾದ ಕೃಪಾ ಬಲದಿಂದ ನೀವು ಶಕ್ತರಾಗಿ, you are strengthened by God's strength. ನೀವು ದೇವರ ಶಕ್ತಿ ಸಾಮರ್ಥ್ಯದಿಂದ ನೀವು ಬಲಯುತರಾಗಿ, spiritual ability, ಆತ್ಮಿಕವಾದಂತಹ ಆತ್ಮಿಕವಾಗಿ ಬಲಗೊಂಡು. So now you are carrying out your work, your duty, facing the temptations, the afflictions, the persecutions. You are enduring it not on your ability, but God given riches of His glory, and you are living a victorious life. Wow. That is powerful. ಈ ವಿಶೇಷವಾದ ಬಲದ ಮೂಲಕ ನಿಮ್ಮ ಅನುದಿನದ ಕಾರ್ಯಗಳನ್ನ ಮಾಡಲು, ಇವನ ಕಾರ್ಯಗಳು ಮಾಡುವಾಗ ಬರುವಂತಹ ಪ್ರಚೋದನೆಗಳು, ಶೋಧನೆಗಳು, ಯಾವುದೇ ವಿಧವಾದಂತಹ ತೊಂದರೆಗಳು, ಎಂತ ಕೆಟ್ಟ ಪರಿಸ್ಥಿತಿಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ಯಾವ ಕಾರಣಕ್ಕೂ ಬಿದ್ದು ಹೋಗದಂತೆ ಈ ಶಕ್ತಿಯ ಮೂಲಕ ನೀವು ಜಯವನ್ನ ಅನುಭವಿಸುತ್ತಾ, ಅಷ್ಟು ಮಾತ್ರವಲ್ಲ ನೀವು ಸದಾಕಾಲ ಆ ವಿಶೇಷವಾದ ದೇವರು ನೀಡುವಂತಹ ಆ ಐಶ್ವರ್ಯದ ಮಹಿಮೆಯ ಐಶ್ವರ್ಯಕ್ಕೆ ಅನುಗುಣವಾಗಿ ನೀವು ಪ್ರತಿಯೊಂದು ಏರಿಯದಲ್ಲೂ ಕೂಡ ಜಯದ ಜೀವಿತವನ್ನು ಅನುಭವಿಸುತ್ತಾ ಪ್ರತಿಯೊಂದು ಏರಿಯದಲ್ಲೂ ಕೂಡ ವಿಜಯಶಾಲಿಗಳಾಗಿ ನೀವು ಜೀವಿಸಬಹುದು. So this riches of His glory is abundance of grace, abundance of mercy, abundance of power. ಸೊ ಈ ಮಹಿಮೆಯ ಐಶ್ವರ್ಯವು ಯಥೇಚ್ಛವಾದಂತಹ ದೈವ ಕೃಪೆಯಾಗಿದೆ, ಯಥೇಚ್ಛವಾದ ದೇವರ ಕರುಣೆಯಾಗಿದೆ, ಯಥೇಚ್ಛವಾದ ಅವರ ಶಕ್ತಿ ಸಾಮರ್ಥ್ಯವಾಗಿದೆ. Abundance of love, ಯಥೇಚ್ಛವಾದ ಪ್ರೀತಿಯಾಗಿದೆ. abundance of forgiveness, ಯಥೇಚ್ಛವಾದ ಕ್ಷಮಾಪಣೆಯಾಗಿದೆ. abundance of faith and patience, ಸೊ ಯಥೇಚ್ಛವಾದಂತಹ ವಿಶ್ವಾಸ ಮತ್ತು ತಾಳ್ಮೆಯಾಗಿದೆ. abundance of joy and peace. ಯಥೇಚ್ಛವಾದ ಆನಂದ ಮತ್ತು ಸಮಾಧಾನವಾಗಿದೆ. Now all this is residing in God. ಸೊ ಇವುಗಳೆಲ್ಲವೂ ಕೂಡ ದೇವರಲ್ಲಿ ನೆಲೆಗೊಂಡಿವೆ. All this is residing in God. ಇವುಗಳೆಲ್ಲವೂ ದೇವರಲ್ಲಿ ನೆಲೆಗೊಂಡಿವೆ. All this is in His glory. ಅವುಗಳೆಲ್ಲವೂ ಕೂಡ ಅವರ ಮಹಿಮೆಯಲ್ಲಿವೆ. And all this He has poured in you and me. ಇವುಗಳೆಲ್ಲವನ್ನ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ನೆಲೆಗೊಳಿಸಿದ್ದಾರೆ. By His Spirit. ಅವರ ಆತ್ಮರ ಮೂಲಕ ನೆಲೆಗೊಳಿಸಿದ್ದಾರೆ. That as we are operating in this ability of God, ನಾವು ಈ ದೇವರ ಶಕ್ತಿ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುವಾಗ we are able to download the same in other people's life who are coming to listen to the gospel of Christ. ಸೊ ಯಾರೆಲ್ಲ ದೇವರ ಸುವಾರ್ತೆಯನ್ನು ಆಲಿಸಲು ಬರ್ತಾರೋ ಅವರಿಗೂ ಕೂಡ ನಾವು ಅವುಗಳನ್ನ ಹಂಚಿಕೊಳ್ಳಬಹುದು.
Let me repeat. Let me repeat that again. I just put that scripture 16. It's very, very interesting. That God would grant you, according to the riches of his glory. So God has granted you and me his love, his grace, his mercy, his power, his forgiveness. All these are God's abilities, and this is in God's glory. And through this, he has strengthened it to us with his might by his spirit inside our inner man, inside our spirit, so that now, having loaded with this riches of spiritual blessings and ability, I am able to go and minister to people who are in crisis and share this goodness with them, so that now they are also filled with the riches of God's glory. Praise God. And that's when there's a conversion. That's when there's a transformation. So when I came to Mysore and you were sitting right behind, and I called you, brother, and you came on the altar, and the glory of God went through you. And when these riches were filled in you, you did not even know that these riches existed in you. But as you began to study the word of God, you began to realize that you were no longer tapping on your ability. You began to tap on God's ability, God's mercy, God's love, God's forgiveness, everything of God. There was a complete transformation in you. Yeah. So ಇವರು 2007ರಲ್ಲಿ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆ ಧ್ಯಾನ ಕೂಡ ನಡೆಸ್ಕೊಳ್ಳುವಾಗ ನಾನು ಜಸ್ಟ್ ಕಡೆಯ ಆ ಚರ್ಚಿನ ಒಳಗಡೆ ದೇವಾಲಯದಲ್ಲಿ ಕಡೆಯ ಬೆಂಚ್ ನಲ್ಲಿ ನಾನು ಕುಳಿತಿರೋ ವ್ಯಕ್ತಿ ಆಗಿದೆ, ಕಡೆಯಿಂದ 3ನೇ ಸಾಲಿನಲ್ಲಿ ಕುಳಿತಿರೋ ವ್ಯಕ್ತಿ ಆಗಿದೆ. ಆಗ ಇವರು ಜಸ್ಟ್ ನೀನು ಮುಂದೆ ಬಾ ಎಂಬುದು ಕರೆಯುವಾಗ ಆ ಕ್ಷಣದಲ್ಲಿ ಜಸ್ಟ್ ಇವರ ಬೆರಳನ್ನ ಟಚ್ ಮಾಡಿದಷ್ಟೇ, ಅದೇ ಕ್ಷಣದಲ್ಲಿ ಇವರಲ್ಲಿ ಇದ್ದಂತ ಐಶ್ವರ್ಯದ ಆ ಮಹಿಮೆ ಐಶ್ವರ್ಯವು ಇವರ ಜಸ್ಟ್ ಆ ಬೆರಳಿನ ಮೂಲಕ ನನ್ನ ಒಳಗಡೆ ಪ್ರವೇಶ ಆಗಿದೆ ಮಾತ್ರವಲ್ಲ, ಆ ಕ್ಷಣದಲ್ಲಿ ಹೊರಾಂಗಣ ನೋಡ್ಲಿಕ್ಕೆ ಅಂತ ಒಂದು ಬದಲಾವಣೆ ಕಾಣದೆ ಹೋದ್ರು ಕೂಡ ಅಂತರಂಗದಲ್ಲಿ ಇವರು ಹೊಂದಿರುವಂತ ಅದೇ ಮಹಿಮೆ ಐಶ್ವರ್ಯ ನಾನು ಕೂಡ ಹೊಂದಿಕೊಂಡು, ತದನಂತರ ಅನುದಿನವೂ ದೇವರ ವಾಕ್ಯದಲ್ಲಿ ಕಾಲ ಕಳೆಯೋದ್ರ ಮೂಲಕ, ದೇವರ ವಾಕ್ಯವನ್ನ ಅಧ್ಯಯನ ಮಾಡೋದ್ರ ಮೂಲಕ ಈ ಒಂದು ಐಶ್ವರ್ಯದ ಮಹಿಮಾ ಆ ಶಕ್ತಿಯನ್ನ, ಆ ಮಹಿಮೆಯನ್ನ ನನ್ನ ಜೀವಿತದ ಪ್ರತಿಯೊಂದು ಏರಿಯದಲ್ಲೂ ಕೂಡ ನನ್ನ ಸ್ವಂತ ಶಕ್ತಿ ಸಾಮರ್ಥ್ಯ ನಿಮಿತ್ತವಾಗಿ ಅಲ್ಲ, ಬದಲಾಗಿ ನಾನು ಒಳಗಡಿರುವಂತಹ ಆ ದೇವರ ಶಕ್ತಿ ಸಾಮರ್ಥ್ಯ ನಿಮಿತ್ತವಾಗಿ ಪ್ರತಿಯೊಂದು ಏರಿಯದಲ್ಲೂ ಕೂಡ ಜಯವನ್ನು ಅನುಭವಿಸುತ್ತಾ ಇಂದು ಕೂಡ ಅದೇ ದೇವರ ಆ ಮಹಿಮೆಯ ಐಶ್ವರ್ಯವನ್ನ ನಾನು ಹೊಂದಿರೋದು ಮಾತ್ರವಲ್ಲ, ನಾವು ಎಲ್ಲೆಲ್ಲಿ ಹೋಗ್ತೇವೋ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರತಿಯೊಂದು ಮಕ್ಕಳು ಕೂಡ ಆ ಸುವಾರ್ತೆ ಮೂಲಕ ಅವರು ಕೂಡ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅವರು ಕೂಡ ಸಂಪೂರ್ಣವಾಗಿ ತಮ್ಮ ಆತ್ಮದಲ್ಲಿ ಈ ಮಹಿಮೆ ಐಶ್ವರ್ಯನ ಅವರು ಕೂಡ ಅನುಭವಿಸುವಂತ ಮಕ್ಕಳಾಗಿದ್ದಾರೆ. Please write this. Please write this. The Apostle Paul prays for his people, or for the church, to be filled with the riches of God's glory, that is great abundance of grace, great abundance of grace, mercy, and love, and in bracket put power, love, which resides in God, and in his glory, and this riches
by his Spirit who is the immediate worker of grace in the souls of God's people. Let me ask you, Book of mid who is the worker of who is book of immediate worker of grace in the souls of God's people? Okay, let me explain to you. We all lived a life without Christ. Okay, ನಾವೆಲ್ಲರೂ ಕೂಡ ದೇವರ ಇಲ್ಲದೆ ನಾವು ಜೀವಿತವನ್ನು ನಡೆಸ್ತಾ ಇದ್ವಿ. a preacher came to town. ಕ್ರಿಸ್ತನಿಲ್ಲದೆ ನಾವು ಜೀವಿಸ್ತಾ ಇದ್ವಿ. A preacher came to town. ಸೊ ಒಂದು ಪ್ರಬೋಧಕರು ಪಟ್ಟಣಕ್ಕೆ ಬಂದ್ರು. And this preacher had a personal relationship with Christ. ಸೊ ಈ ಬೋಧಕರು ಯೇಸು ಕ್ರಿಸ್ತರೊಂದಿಗೆ ನಿಕಟವಾದ ಅನ್ಯೋನ್ಯತೆಯ ಬಾಂಧವ್ಯವನ್ನು ಹೊಂದಿದ್ದಾರೆ. So God has already granted him with all riches of his glory. ಸೊ ದೇವರು ಈಗಾಗಲೇ ತಮ್ಮ ಮಹಿಮೆಯ ಐಶ್ವರ್ಯವನ್ನ ಆ ವ್ಯಕ್ತಿಯಲ್ಲಿ ನೆಲೆಗೊಳಿಸಿದ್ದಾರೆ. So he has come with God's strength and God's ability. ಈಗ ಅದರಿಂದಾಗಿ ಆ ಬೋಧಕರು ದೇವರ ಶಕ್ತಿ ಸಾಮರ್ಥ್ಯದೊಂದಿಗೆ ಬಲದೊಂದಿಗೆ ಬಂದಿದ್ದಾರೆ. To work and carry out his God called duty. ಸೊ ಅವರು ತಮ್ಮ ಕಾರ್ಯವನ್ನ ಮಾಡಲು ಮತ್ತು ದೇವರು ವಹಿಸಿಕೊಟ್ಟಿರುವಂತಹ ಉದ್ದೇಶವನ್ನ ಮುನ್ನಡೆಸಿಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ದಾರೆ. And he opened his mouth and explained to you the Bible. ಸೊ ಅವರು ಬಾಯಿ ತೆಗೆದು ದೇವರ ವಾಕ್ಯವನ್ನ ನಿಮಗೆ ವಿವರಿಸಲಿಕ್ಕೆ ಪ್ರಾರಂಭಿಸಿದ್ರು. The same Holy Spirit who was working in his spirit is the same Holy Spirit working in that person who is listening to the gospel. ಸೊ ತಮ್ಮ ಒಳಗಡೆ ಇರುವಂತಹ ಪವಿತ್ರಾತ್ಮರು ಅವರ ಜೀವಿತದಲ್ಲಿ ಯಾವ ಕಾರ್ಯವನ್ನು ನೆರವೇರಿಸ್ತಾ ಇದಾರೋ ಅದೇ ರೀತಿಯ ಕಾರ್ಯವನ್ನ ಅವರ ಬಾಯಿಂದ ಬಂದಂತಹ ಸುವಾರ್ತೆಯನ್ನು ಯಾರು ಆಲಿಸ್ತಾ ಇದಾರೋ ಅವರ ಜೀವನದಲ್ಲೂ ಕೂಡ ಅದೇ ಪವಿತ್ರಾತ್ಮರು ಕಾರ್ಯ ಪ್ರವರ್ತನೆ ಮಾಡುವುದು ನೋಡ್ತಾರೆ. Giving him the same ability of believing in the gospel by the gift of faith. ಅಷ್ಟು ಮಾತ್ರವಲ್ಲ, ಇವರ ಬಾಯಿಂದ ಬರುವಂತಹ ಸುವಾರ್ತೆಯನ್ನ ಒಂದು ವ್ಯಕ್ತಿ ಆಲಿಸುವಾಗ ಅದನ್ನ ನಂಬಲಿಕ್ಕೆ ಬೇಕಾದ ವಿಶ್ವಾಸವನ್ನು ಕೂಡ ಆ ಕ್ಷಣದಲ್ಲಿ ಪವಿತ್ರಾತ್ಮರು ಅವರಿಗೆ The person doesn't even know that the Holy Spirit is working on his soul and cleansing his soul, and his soul is being washed by the word proclaimed, and now the person is converted, the person is transformed, the person's lifestyle is completely changed. ಅದೇ ಸಮಯದಲ್ಲಿ ಈವನ್ ಆ ವ್ಯಕ್ತಿ ಕೂಡ ತಿಳಿದಿರೋದಿಲ್ಲ ಆ ಒಂದು ವಿಶೇಷವಾದ ಶಕ್ತಿಯು ಆತನ ಮನಸ್ಸಿನ ಮೇಲೆ ಕೂಡ ಪರಿಣಾಮ ಬೀರಿ ಆ ಮನಸ್ಸನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಿ ಆ ಮನಸ್ಸನ್ನು ನವೀಕರಿಸಿ ಆ ವ್ಯಕ್ತಿಯು ಕೂಡ ಯೇಸು ಕ್ರಿಸ್ತನಲ್ಲಿ ಒಂದಾಗಿ ತನ್ನ ಜೀವಿತವನ್ನ ಮಾರ್ಪಡಿಸಿಕೊಳ್ತಾನೆ ಎಂಬುದಾಗಿ ಆ ವ್ಯಕ್ತಿಗೆ ಅರಿವಿಲ್ಲದಿದ್ರು ಕೂಡ ಆ ಕಾರ್ಯವನ್ನು ಆತನ ಅನುಭವಿಸ್ತಾನೆ. Has this happened in our life? ಇದೇ ರೀತಿಯ ಕಾರ್ಯ ನಮ್ಮ ಜೀವನದಲ್ಲಿ ಆಗಿರುವಂತದ್ದ Everybody. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದೇ ರೀತಿ ನೆರವೇರುವುದು. And that's why you all are all excited about the helpline. ಅದಕ್ಕಾಗಿ ಈಗ ಜಸ್ಟ್ ಹೆಲ್ಪ್ ಲೈನ್ ಯಾವ್ದಾದ್ರು ಕಾಲ್ ಬಂದ್ರೆ ಸಾಕು ನಾವೆಲ್ಲರೂ ಕೂಡ ಉತ್ಸುಕರಾಗುವಂತದ್ದು. Because when the helpline call comes, these people know nothing about Christ. So they know about, but they have not known Christ. ಸೊ ಖಂಡಿತವಾಗಿಯೂ ಈ ಹೆಲ್ಪ್ ಲೈನ್ ನಲ್ಲಿ ಈ ಸಹಾಯವಾಣಿಯಲ್ಲಿ ಕರೆಗಳು ಏನ್ ಬರ್ತವೋ ಅವ್ರಿಗೆ ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಿದೆ, ಬಟ್ ಆದ್ರೆ ಯೇಸು ಕ್ರಿಸ್ತರನ್ನ ಅರಿತುಕೊಂಡಿರುವುದಿಲ್ಲ. And you're talking on the phone. ಈಗ ನೀವು ಫೋನ್ ಮೂಲಕ ಮಾತನಾಡ್ತಾ ಇದ್ದೀರಿ and sharing the gospel. ಸೊ ಸುವಾರ್ತೆಯನ್ನು ಅವರಿಗೆ ಪ್ರಕಟಪಡಿಸ್ತಾ ಇದ್ದೀರಿ. The person for the first time is opening his eyes. ಸೊ ಮೊದಲನೇ ಸಲ ಆ ವ್ಯಕ್ತಿಯು ತನ್ನ ಹೃದಯದ ಕಣ್ಣುಗಳನ್ನು ತೆರೆತಾನೆ. Believing every word that you're saying. ನೀವು ಹೇಳುವಂತ ಪ್ರತಿಯೊಂದು ನುಡಿಗಳನ್ನ ನಂಬಲಿಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. Doing all the homework that the instruction that were given. ಸೊ ನೀವು ಯಾವ ಸಲಹೆಗಳನ್ನ ಸೂಚನೆಗಳನ್ನು ಕೊಡ್ತೀರೋ ಅದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. And the person sees the changes taking place. ಸೊ ಆಗ ಆ ವ್ಯಕ್ತಿಯಲ್ಲಿ ಬದಲಾವಣೆಯನ್ನ ಅನುಭವಿಸ್ತಾರೆ. And comes back and says, hey, this is what has happened. ಸೊ ಈ ರೀತಿಯ ಕಾರ್ಯ ನನ್ನ ಜೀವನದಲ್ಲಿ ನೆರವೇರಿದೆ ಎಂಬುದಾಗಿ ಆಮೇಲೆ ಬಂದು ನಿಮ್ಮ ಬಳಿಯಲ್ಲಿ ಸಾಕ್ಷಿ ಹೇಳುವುದು ನೋಡಿ. So this conversion, this transformation is only for you, or God is now saying, like my son Jesus, who went around preaching the gospel, you do the same, and I am with you, and I will pour the same grace and the same love, the same mercy on everybody you minister. ಸೊ ಅಷ್ಟು ಮಾತ್ರವಲ್ಲ, ನನ್ನ
ಮಗನಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ಈ ಭೂಲೋಕದಲ್ಲಿರುವಾಗ ಸುತ್ತಮುತ್ತಲು ಹೋಗಿ ಸುವಾರ್ತೆನ ಸಾರುವುದರ ಮೂಲಕ ಎಲ್ರಿಗೂ ಯಾವ ರೀತಿ ಬಿಡುಗಡೆ ಕೊಡ್ತಾ ಇದ್ರು, ಎಲ್ಲರನ್ನು ಕೂಡ ಯಾವ ರೀತಿ ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟು ರೋಗಿಗಳ ಗುಣಪಡಿಸ್ತಾ ಇದ್ರು. ಅದೇ ರೀತಿ ನೀವು ಮಾಡುವಂತ ಈ ಕಾರ್ಯದ ಮೂಲಕ ಅದನ್ನ ಸ್ವೀಕರಿಸಿಕೊಳ್ಳುವ ವ್ಯಕ್ತಿಗಳ ಜೀವಿತದಲ್ಲೂ ಕೂಡ ನೀವು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅವರ ಜೀವನದಲ್ಲೂ ಕೂಡ ಈ ಯಥೇಚ್ಛವಾದಂತಹ ಆಶೀರ್ವಾದವನ್ನ, ಬಿಡುಗಡೆಯನ್ನ, ಆರೋಗ್ಯವನ್ನ ಸುರಿಸಿ ಅವರ ಜೊತೆಲಿದ್ದುಕೊಂಡು ಪ್ರಭು ಯೇಸುವಿನ ಜೊತೆಲಿದ್ದುಕೊಂಡು ಪ್ರಭು ಯಾವ ತರ ಕಾರ್ಯ ಮಾಡ್ತಾ ಇದ್ರು ಅದೇ ರೀತಿ ನಮ್ಮೊಂದಿಗೆ ತಂದೆ ದೇವರು ಹೇಳ್ತಾರೆ, ನಾನು ನಿಮ್ಮೊಂದಿಗಿದ್ದು ಎಲ್ಲಾ ಕಡೆಗಳಲ್ಲೂ ಕೂಡ ಅದರಂತೆ ಕಾರ್ಯವನ್ನ ನಿಭಾಯಿಸ್ತೇನೆ ಎಂಬುದಾಗಿ. ಪ್ರೈಸ್ ಗಾಡ್. How do you feel, brother, now? ಇದನ್ನ ಕೇಳಿಸ್ಕೊಳ್ಳುವಾಗ ನಮ್ಗೆ ಏನ್ ಅನ್ಸ್ತದೆ ಪ್ರಿಯರೇ? Today when I was eating breakfast, ಸೊ ಇಂದು ಇವರು ಬೆಳಗಿನ ತಿಂಡಿಯನ್ನು ತಿನ್ನುವಾಗ I mean, this weekend, not up to Thursday, Friday and Saturday, I'm in Secunderabad. ಸೊ ಈ ವಾರದ ಕಡೆಯ ಈ 3 ದಿನಗಳು ಶುಕ್ರವಾರ, ಶನಿವಾರ, ಭಾನುವಾರ ಸಿಕಂದ್ರಾಬಾದ್ ಅಲ್ಲಿ ಇರ್ಬೇಕು. And then Sunday, Monday and Tuesday, I'm in Pune. ಸೊ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಪುಣೆಯಲ್ಲಿ ಅವರು ಧ್ಯಾನ ಕೂಟ ಇದೆ. Wednesday, Thursday, Friday, Saturday, I'm back in Secunderabad. But good news, there is a live-in retreat in Secunderabad. ಸೊ ಅಷ್ಟು ಮಾತ್ರವಲ್ಲ, ಆ ಸಿಕಂದ್ರಾಬಾದ್ನಲ್ಲಿ ಈ 4 ದಿನಗಳ ತಂಗುದಾನದಲ್ಲಿ ಏರ್ಪಡಿಸುವಂತ ಕಾರ್ಯವನ್ನ Now why did I get so excited about the live-in? ಸೊ ಯಾತಕ್ಕಾಗಿ ಲಿವ್ ಇನ್ ರಿಟ್ರೀಟ್ ತಂಗುದಾನ ಎಂಬುದಾಗಿ ಹೇಳುವಾಗ ಇವರು ಉತ್ಸುಕರಾಗ್ತಾ ಇದ್ದಾರೆ? Because in the live-in retreat, the person doesn't have to put his mind, what will I cook, what this thing, that thing, that thing. He comes and stays with us, and he is totally giving his heart and mind to receive the riches of God's glory. And when he reaches the glory, praise God, he is strengthened in his inner man. And now from the retreat with the fire of God, he goes around sharing the Amen. same good news, the same gospel to those who are in trouble and getting them out of trouble. Praise Amen. God. Praise God. I'm excited about the live-in retreat. I just got news this morning. ಓಕೆ, ಈ ಬೆಳಗಿನ ಜಾವದಲ್ಲಿ ಇವರಿಗೆ ಆ ಒಂದು ಸುದ್ದಿ ಸಿಕ್ತು. ಅಲ್ಲಿ ಹೋಗಿ ಧ್ಯಾನ ಕೂಡ ನಡೆಸಿ ಬರುವಂತದಲ್ಲ, ಅಲ್ಲಿ ಲಿವ್ ಇನ್ ರಿಟ್ರೀಟ್ ಮಾಡೋಣ ಎಂಬುದಾಗಿ. ಅದಕ್ಕೋಸ್ಕರ ಇವರು ಉತ್ಸುಕರಾಗಿದ್ದಾರೆ. ಯಾಕೆಂದ್ರೆ ತಂಗು ಧ್ಯಾನದ ವಿಶೇಷತೆ ಏನಂತಂದ್ರೆ ಅಲ್ಲಿ ಯಾವ ಕಾರಣಕ್ಕೂ ಧ್ಯಾನ ಕೂಟಕ್ಕೆ ವಾಪಸ್ ಬಂದ್ರೆ ಅಡಿಗೆ ಮಾಡಬೇಕು, ಅದೇನ್ ಮಾಡೋದು, ಇದೇನ್ ಮಾಡೋದು ಎಲ್ಲ ತಲೆಬಿಸಿ ಇರ್ತದೆ. ಆದ್ರೆ ಈಗ ಅಲ್ಲೇ ಉಳಿದುಕೊಳ್ಳುವಾಗ 4 ದಿನಗಳ ಧ್ಯಾನ ಕೂಟದಲ್ಲಿ ಉಳಿದುಕೊಳ್ಳುವಾಗ ಯಾವ ಕಾರಣಕ್ಕೂ ಹೊರಗಿನ ಪ್ರಪಂಚದ ಯಾವುದೇ ಸಂಬಂಧ ಇರೋದಿಲ್ಲ. ಅಲ್ಲಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಸುವಾರ್ತೆ ಕಡೆ ಗಮನ ಕೊಟ್ಟು ಅಲ್ಲಿ ದೇವರು ನಮಗೋಸ್ಕರ ನೀಡುವಂತಹ ಆ ಮಹಿಮೆಯ ಐಶ್ವರ್ಯವನ್ನ ಯಥೇಚ್ಛ ತುಂಬಿಸಿಕೊಂಡು ಅದೇ ಅಭಿಷೇಕದೊಂದಿಗೆ ಆ ತಂಗುದಾನ ಮುಗಿದು ಹೊರಡ ಬರುವಾಗ ಅದೇ ಯಥೇಚ್ಛವಾದಂತಹ ಆ ಮಹಿಮೆಯ ಐಶ್ವರ್ಯವನ್ನ ಸುವಾರ್ತೆಯ ಮೂಲಕ ಸುತ್ತಮುತ್ತಲು ಹೋಗಿ ಎಲ್ಲಾ ಕಡೆ ಸೇಮ್ ಅದೇ ಅಭಿಷೇಕದ ಅಡಿಯಲ್ಲಿ ಬೋಧಿಸುವಾಗ ಪ್ರತಿಯೊಬ್ಬರು ಕೂಡ ಸುವಾರ್ತೆಯ ಮೂಲಕ ಮಹಿಮೆಯ ಐಶ್ವರ್ಯನ ಅವರು ಕೂಡ ಹೊಂದಿಕೊಂಡು ಅವರು ಕೂಡ ಯೇಸುವಿನೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡು ಜೀವಿಸುವಂತ ಮಕ್ಕಳಾಗಬಹುದು. By afternoon, I am also trying to arrange a live-in retreat in Pune. We stay in a hotel, but we have it till late night, and we can stay in the hotel and come back in the morning. So we can have a live-in retreat in Pune as well. Praise God. It's a good news coming up. Those from Bombay, you can book your ticket and come to Pune and have a good 3 days live-in retreat. ಸೊ ಅಷ್ಟು ಮಾತ್ರ ಅಲ್ಲ, ಪುಣೆಯಲ್ಲಿ ಈವನ್ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಅಲ್ಲೂ ಕೂಡ ಜಸ್ಟ್ ಮಧ್ಯಾಹ್ನದಿಂದ ಮಾರನೇ ದಿನ ಬೆಳಿಗ್ಗೆ ತನಕ ಲಿವ್ ಇನ್ ರಿಟ್ರೀಟ್ ತಂಗು ಧ್ಯಾನವನ್ನ ಏರ್ಪಡಿಸಲಾಗ್ತದೆ. ಅದಕ್ಕೋಸ್ಕರ ಯಾರೆಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯೋ ಅಂತವ್ರು ಮೊದಲೇ ಒಂದು ಫೋನ್ ಕಾಲ್ ಮಾಡಿ ಜಸ್ಟ್ ನಿಮ್ಮ ಮುಂಬೈಲಿ ಪುಣೆ ಅಲ್ಲಿ ನೀವು ಅದರಲ್ಲಿ ಭಾಗವಹಿಸ್ಲಿಕ್ಕಾಗಿ ಮೊದಲೇ ನೀವು ಬುಕ್ ಅನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. In Pune, it is strictly in Hindi. ಅಲ್ಲಿ ಪುಣೆಯಲ್ಲಿ ಖಂಡಿತವಾಗಿಯೂ ಸಂಪೂರ್ಣವಾಗಿ ಹಿಂದಿ ಭಾಷೆಯಲ್ಲಿ ಇರ್ತದೆ. Secunderabad, it is this week is English and Telugu. ಸೊ ಸಿಕಂದರಾಬಾದ್ನಲ್ಲಿ ಈ ವಾರ ಮಾತ್ರ ಇಂಗ್ಲಿಷ್ ಮತ್ತು ತೆಲುಗು ಭಾಷೆ ಇರುತ್ತದೆ. Next week is only English. ಸೊ ಮುಂದಿನ ವಾರ ಅದು ಸಂಪೂರ್ಣ ಇಂಗ್ಲಿಷ್ ಭಾಷೆ ಇರುತ್ತದೆ. Book your tickets and start coming. ಸೊ ನಿಮ್ಮ ಟಿಕೆಟ್ ಅನ್ನ ಬುಕ್ ಮಾಡಿ ದಯವಿಟ್ಟು ನೀವು ಅಲ್ಲಿ ಬಂದು So ತಂಗುದಾನ I believe that the Father of our Lord Jesus Christ grant you with all riches of his glory and strengthen you by his spirit in your inner man. ಸೊ ಖಂಡಿತವಾಗಿಯೂ ನಾವು ನಂಬ್ತೇವೆ, ದೇವರು ತನ್ನ ಮಹಿಮೆಯ ಐಶ್ವರ್ಯಕ್ಕೆ ಅನುಸಾರವಾಗಿ ಅವರ ಪವಿತ್ರಾತ್ಮರ ಮೂಲಕ ನಿಮ್ಮ ಅಂತರಂಗವನ್ನ ವಿಶೇಷವಾದ ಬಲದಿಂದ ಖಂಡಿತವಾಗಿಯೂ ನಿಮ್ಮನ್ನ ಬಲಪಡಿಸಿ ಅವರ ಆಶೀರ್ವಾದ ಅನುಗ್ರಹಿಸ್ತಾರೆ ಎಂಬುದಾಗಿ ನಾನು ನಂಬ್ತೇನೆ.
And I'm so excited that this is the opportunity to plant more and more seeds so that you are more and more strengthened with the riches, the spiritual abilities and spiritual power of God and spiritual blessings, that you are anointed to go like Paul, like an apostle, and set the captives free. ಸೊ ಈ ಒಂದು ತಂಗು ಧ್ಯಾನದಲ್ಲಿ ಖಂಡಿತವಾಗಿಯೂ ವಿಶೇಷವಾಗಿ ಯಥೇಚ್ಛವಾಗಿ ಬೀಜಗಳನ್ನ ಬಿತ್ತನೆ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶವಾಗಿದೆ. ಅದೇ ರೀತಿ ನೀವು ಆ ಯಥೇಚ್ಛವಾದ ಬೀಜಗಳನ್ನ ಸ್ವೀಕರಿಸಿಕೊಂಡು ಅದರ ಮೂಲಕ ನಿಮ್ಮ ಅಂತರಂಗವನ್ನ ಬಲಪಡಿಸಿಕೊಂಡು ಯಥೇಚ್ಛವಾದ ಆತ್ಮಿಕವಾದ ಆಶೀರ್ವಾದಗಳನ್ನ ಸ್ವೀಕರಿಸಿಕೊಂಡು ವಿಶೇಷವಾಗಿ ಬಲವನ್ನು ಹೊಂದಿ ಹೊರಗಡೆ ಹೋಗಿ ನೀವು ಕೂಡ ಪರರ ಜೀವನದಲ್ಲಿ ಪ್ರವೇಶಿಸಿ ಅವರನ್ನು ಭೇಟಿ ಮಾಡಿ ಇದೇ ಆಶೀರ್ವಾದಗಳನ್ನ, ಆತ್ಮಿಕವಾದ ಆಶೀರ್ವಾದಗಳನ್ನ ಅವರನ್ನು ಕೂಡ ತುಂಬಿ ತುಳುಕಿಸುವ ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ತೀರಿ ಎಂಬುದಾಗಿ ಉತ್ಸುಕರಾಗಿದ್ದೇವೆ. So what I'm dictating, can somebody put it on the chat as well? Please God, thank you. Write down. ಬರೆದುಕೊಳ್ಳಿ. The strength from the Spirit of God, the strength from the Spirit of God in the inner man, is the best and most desirable strength in the soul, the strength of faith and other graces, the strength to serve God, the strength to do our duty, the strength to persevere in our Christian vigor, in our Christian course, the strength to persevere in our Christian course with vigor and with cheerfulness. Can somebody put it on chat so that my brother can translate it, what I just dictated? Okay, I'll just repeat. Yeah. The strength from the Spirit of God in the inner man is the best and most desirable strength. Strength in the soul, the strength of faith and other graces, strength to serve God and to do our duty, strength to persevere in our Christian course with vigor and with cheerfulness. Thank you. Okay, I'll give you small. Yeah. The strength from the Spirit of God, ದೇವರ ಆತ್ಮರ ಶಕ್ತಿಯು is filled with God's riches of his great glory. ಸೊ ದೇವರ ಮಹಿಮೆಯ ಐಶ್ವರ್ಯದೊಂದಿಗೆ ತುಂಬಿರುವಂತದ್ದು. It is a might of God, ability of God. ಇದು ಸರ್ವಶಕ್ತ ದೇವರ ವಿಶೇಷವಾದ ಬಲವಾಗಿದೆ. And this strength has been poured into your inner man, that is in your spirit, that is in your heart. ಸೊ ಈ ವಿಶೇಷವಾದ ಬಲವು ನಿಮ್ಮ ಆತ್ಮದಲ್ಲಿ, ಅಂದ್ರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಆಂತರಿಕ ಮನುಷ್ಯನಲ್ಲಿ ಅದು ನೆಲೆಗೊಂಡಿರುವಂತದ್ದು. And this is the best strength that a person should always desire for. ಸೊ ಈ ಒಂದು ವ್ಯಕ್ತಿಯು ಇದನ್ನ ಸದಾಕಾಲ ಬಯಸುವಂತಹ ಶಕ್ತಿ ಬಲವಾಗಿದೆ. So through this strength you are strengthened in your soul. ಈ ಒಂದು ವಿಶೇಷವಾದ ಬಲದಿಂದ ನಿಮ್ಮ ಮನಸ್ಸನ್ನ, ನಿಮ್ಮ ಪ್ರಾಣವನ್ನ ಬಲಪಡಿಸಿಕೊಳ್ಳಬಹುದು. You are strengthened to operate in faith. ನೀವು ವಿಶ್ವಾಸದಲ್ಲಿ ಮುನ್ನಡೆಯಲಿಕ್ಕಾಗಿ ಬಲಗೊಳ್ಳಬಹುದು.
You have other graces like the strength of joy, the strength of peace, the strength of patience, the strength of endurance, other graces. ಸೊ ಇನ್ನು ಕೃಪೆಯ ಬೇರೆ ಕಾರ್ಯಗಳನ್ನು ನೋಡೋದಾದ್ರೆ ಆನಂದ, ಸಂತೋಷ, ತಾಳ್ಮೆ, ಮತ್ತೆ ಸಹನೆ, ಇವುಗಳೆಲ್ಲದರಲ್ಲೂ ಕೂಡ ನಾವು ಬಲಗೊಳ್ಬಹುದು. With all this strength put together, you are able to serve God. ಇವೆಲ್ಲ ವಿಶೇಷವಾದ ಕಾರ್ಯಗಳನ್ನ, ವಿಶೇಷವಾದ ಬಲವನ್ನ ಒಟ್ಟಿಗೆ ಸೇರಿಸಿ ನಾವು ದೇವರ ಸೇವೆಯನ್ನ ನಾವು ಮಾಡ್ಲಿಕ್ಕೆ ಶಕ್ತರಾಗ್ತೇವೆ. And now you are strengthened to do your duties. ಸೊ ಈಗ ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ಶಕ್ತರಾಗುತ್ತೀರಿ. Now you are strengthened to persevere, not pursue, persevere. Persevere means to endure. ಸೊ ಅದನ್ನ ಸಹಿಸಿಕೊಳ್ಳಿಕ್ಕಾಗಿ in your Christian course. So a Christian course is Christian path, that the temptation is coming, the affliction is coming, the opposition is coming. Try to distract you and not go through the path. So in that you are strengthened to face all that and still stay on course. ಸೊ ಹೌದು, ನೀವು ಈ ರೀತಿಯ ವಿಶೇಷದ ಬಲದೊಂದಿಗೆ ನೀವು ದೇವರ ಹಾದಿಯಲ್ಲಿ ಮುನ್ನಡೆಯುವಾಗ, ಕ್ರಿಸ್ತಿಯ ಜೀವಿತದ ಹಾದಿಯಲ್ಲಿ ಮುನ್ನಡೆಯುವಾಗ, ಅದರಿಂದ ನಿಮ್ಗೆ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಿಸಲು ನಾನಾ ವಿಧವಾದ ಪ್ರಚೋದನೆಗಳು, ನಾನಾ ವಿಧವಾದ ಲೋಕದ ಕಾರ್ಯಗಳು ತಡೆಗೋಡೆಗಳಾಗಿ ಬಂದ್ರೂ ಕೂಡ, ಆದ್ರೂ ಕೂಡ ಗಲಿಬಿಲಿ ಆಗದೆ ಅದೇ ಹಾದಿಯಲ್ಲಿ ಮುನ್ನಡೆದು ನೀವು ಗುರಿಯನ್ನು ಮುಟ್ಲಿಕ್ಕಾಗಿ ಸಹಾಯಕರಿಸುವಂತದ್ದು. With all vigorous ಈ ಎಲ್ಲ ಬಲ ಸಾಮರ್ಥ್ಯದ ಮೂಲಕ, and with all cheerfulness. ಅಷ್ಟು ಮಾತ್ರ ಅಲ್ಲ, ಎಲ್ಲ ಆನಂದ ಭರಿತವಾದಂತಹ ಕಾರ್ಯದ ಮೂಲಕ, ಹರ್ಷ ಚಿತ್ತದಿಂದ ಮಾಡುವುದರ ಮೂಲಕ. Now tell me, abiding in the presence of God is an advantage or extremely disadvantage? ಹಾಗಾದ್ರೆ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದರಿಂದ ನಮಗೆ ಪ್ರಯೋಜನಗಳಿವೆಯಾ ಅಥವಾ ಪ್ರಯೋಜನಗಳಿಲ್ವಾ? So if you're not in the presence of God, ನೀವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳದೆ ಹೋದ್ರೆ, now your inner man is not operating, your mind is operating with all natural blessing, natural blessing, natural blessing, natural blessing, natural blessing. And when those natural blessings don't show up, you are no longer strengthened in your soul, you have no strength in your faith, no strength in your work, in your duty, you have no strength to carry out anything. There's no cheerfulness, there is only depression. So ನೀವು ಈ ಒಂದು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳದೆ ಹೋದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಒಳಗಿನ ಆಂತರಿಕ ಮನುಷ್ಯನ ಮೂಲಕ ನೀವು ನಡೆಯೋದಿಲ್ಲ, ಆಂತರಿಕ ಬಲದಿಂದ ನಡೆಯೋದಿಲ್ಲ. ಬದಲಾಗಿ ನಿಮ್ಮ ಪ್ರಾಣದ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ಮನಸ್ಸಿನ ಶಕ್ತಿಯೊಂದಿಗೆ ಮಾತ್ರ ನೀವು ಮುನ್ನಡೆತೀರಿ. ಆಗ ಖಂಡಿತವಾಗಿಯೂ ನೀವು ಆತ್ಮಿಕವಾದ ಆಶೀರ್ವಾದ ಕಡೆ ಗಮನ ಕೊಡೋದಿಲ್ಲ. ಬದಲಾಗಿ ನೀವು ಈ ಲೋಕದ ಸ್ವಾಭಾವಿಕವಾದ ಆಶೀರ್ವಾದ ಕಡೆ ಪದೇ ಪದೇ ಅದರ ಕಡೆ ಮಾತ್ರ ಗಮನ ಕೊಟ್ಟು ಅದನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ಅವು ಸಿಗದೇ ಇರುವಾಗ ನೀವು ಚಿಂತಾಕ್ರಾಂತರಾಗಿ, ನೀವು ನಕಾರಾತ್ಮಕ ಆಲೋಚನೆ ಹೊಂದಿ ಕೊನೆ ಕುಗ್ಗಿ ಹೋಗಿ ಖಿನ್ನತೆಗೆ ಒಳಗಾಗಿ ನಿಮ್ಮ ಜೀವನವನ್ನ ಸಂಪೂರ್ಣ ನಷ್ಟಪಡಿಸಿಕೊಳ್ತೀರಿ. Any questions from anybody? ಸೊ ಇದ್ರ ಬಗ್ಗೆ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿವೆಯಾ? And raise your hand, you can put it on chat. ಸೊ ಏನಾದ್ರು ಪ್ರಶ್ನೆಗಳಿದ್ರೆ then we can go to the 17th verse. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಟೈಪ್ ಮಾಡ್ಬೋದು, ಇಲ್ಲಾಂದ್ರೆ ಜಸ್ಟ್ ನಿಮ್ಮ ಕೈಯನ್ನು ಮೇಲೆತ್ತಬಹುದು. The 17th verse. 17ನೇ ವಾಕ್ಯ. That Christ may dwell in your hearts by faith. ಸೊ ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಿಶ್ವಾಸದ ಮೂಲಕ ವಾಸಿಸುತ್ತಾರೆ. That you, being rooted and grounded in love. ಅವರು ವಾಸಿಸುವಂತೆಯೂ ನೀವು ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು ನಿಂತುಕೊಳ್ಳಿ. Hallelujah. Hallelujah. Thank you, Jesus. Thank you, Jesus. So as we carry on this course, the Christian course, with God-given riches, praise God, it is very important that in all this, that as we are carrying out this duty, that Christ is dwelling in our heart. ಸೊ ಈ ಒಂದು ಕ್ರಿಸ್ತಿಯ ಜೀವಿತದ ಹಾದಿಯಲ್ಲಿ ನಾವು
ದೇವರು ನೀಡುವಂತಹ ಮಹಿಮೆಯ ಐಶ್ವರ್ಯವನ್ನು ಹೊಂದಿ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಬಲವಾಗಿ ಬೇರು ಮುನ್ನಡೆಯುವುದು ತುಂಬಾ ಮುಖ್ಯವಾದದ್ದು. The Spirit of God is strengthening you with might. ಸೊ ದೇವರ ಆತ್ಮರು ನಿಮ್ಮನ್ನು ಅವರ ಬಲದೊಂದಿಗೆ ಬಲಪಡಿಸ್ತಾರೆ. It is very, very important that Christ dwells in your heart. ತುಂಬಾ ಮುಖ್ಯವಾದ ಕಾರ್ಯ ಏನಂದ್ರೆ ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿರುವಂತದ್ದು ತುಂಬಾ ಅಮೂಲ್ಯವಾದದ್ದು. The Bible says Christ dwells with his people. ಸೊ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತರು ತನ್ನ ಜನರಲ್ಲಿ ವಾಸಿಸುತ್ತಾರೆ ಎಂಬುದಾಗಿ. Christ is always with his people. ಸೊ ಕ್ರಿಸ್ತನು ಯಾವಾಗಲೂ ತನ್ನ ಜನರೊಂದಿಗೆ ಜೀವಿಸುವರು. And that is what Jesus said. It is an advantage for you that I leave you and I go to my Father. ಸೊ ಅದಕ್ಕೋಸ್ಕರ ಪ್ರಭು ಯೇಸು ಹೇಳ್ತಾರೆ ನಾನು ಈಗ ನಿಮ್ಮನ್ನ ಬಿಟ್ಟು ನನ್ನ ತಂದೆ ಬಳಿಗೆ ಹೋಗ್ತೇನೆ ಎಂಬುದಾಗಿ ಅವರು ಹೇಳ್ತಾ ಇರುವಂತ ಕಾರ್ಯವನ್ನು ನೋಡ್ತೇವೆ. In flesh and blood I cannot dwell with you always. ಸೊ ನಾನು ಶರೀರ ಮತ್ತು ಮಾಂಸಧಾರಿಯಾಗಿ ನಾನು ಯಾವ ಕಾರಣಕ್ಕೂ ನಿಮ್ಮೊಂದಿಗೆ ಸದಾಕಾಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. But when I go back to my Father, I will send you another person just like me, the Spirit of God, that through the Spirit of God I will come and dwell in you forever. ಸೊ ನಾನು ನನ್ನ ತಂದೆ ಬಳಿಗೆ ಹೋಗ್ತಾ ಇರುವಂತದ್ದು ನಿಮ್ಮ ಪ್ರಯೋಜನಕ್ಕಾಗಿ. ನಾನು ತಂದೆ ಬಳಿಗೆ ಹೋಗಿ ನಾನು ಯಾವ ರೀತಿ ನಿಮ್ಮನ್ನ ಪ್ರೀತಿಸ್ತೇನೋ ಅದೇ ರೀತಿ ನಿಮ್ಮನ್ನು ಪ್ರೀತಿಸುವಂತಹ ನನ್ನ ತಂದೆಯ ಆತ್ಮರನ್ನ ನಿಮಗೆ ವರದಾನವಾಗಿ ನಿಮಗೆ ನಾನು ಕಳಿಸ್ಕೊಡ್ತೇನೆ. ಅವರು ನಿಮ್ಮ ಒಳಗಡೆ ಬಂದು ಶಾಶ್ವತವಾಗಿ ನಿಮ್ಮೊಂದಿಗೆ ಸದಾಕಾಲ ಜೀವಿಸ್ತಾರೆ. So it is a great desire of Christ to dwell in each one's heart. ಸೊ ಅದಕ್ಕಾಗಿ ಪ್ರಭು ಯೇಸುವಿನ ಅತ್ಯುನ್ನತವಾದ ಬಯಕೆ ಏನಂತಂದ್ರೆ ಪ್ರತಿ ಒಬ್ಬವರ ಹೃದಯದಲ್ಲಿ ವಾಸಿಸಬೇಕೆಂಬುದಾಗಿ. So if he is dwelling in your heart, he is able to influence you, direct you, guide you, and help you and teach you every moment of your life. ಸೊ ಅವರೇ ನಿಮ್ಮ ಒಳಗಡೆ ನೆಲೆಗೊಂಡಿರುವಾಗ ಅವರು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಂದು ವಿಷಯಗಳನ್ನು ಕೂಡ ನಿಮ್ಗೆ ಕಲಿಸ್ಕೊಡುವವರು. ಯಾವ ರೀತಿ ನಿರ್ಧಾರಗಳು ತೆಗೆದುಕೊಳ್ಬೇಕೆಂಬುದಾಗಿ ಅವರೇ ನಿಮ್ಗೆ ತಿಳಿಸ್ಕೊಡ್ತಾರೆ. ಅಷ್ಟು ಮಾತ್ರವಲ್ಲ ಪ್ರತಿಯೊಂದು ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಅದನ್ನು ನಿಭಾಯಿಸಲಿಕ್ಕೆ ಬೇಕಾದಂತಹ ಜ್ಞಾನವನ್ನು ಕೂಡ ಅವರೇ ಕೊಡುವವರಾಗಿರ್ತಾರೆ. So it is God's great desire to dwell in us. ಸೊ ದೇವರ ಅತ್ಯುನ್ನತವಾದ ಬಯಕೆ ಏನಂತಂದ್ರೆ ಅವರು ನಮ್ಮಲ್ಲಿ ನೆಲೆಗೊಂಡು ಸದಾಕಾಲ ಜೀವಿಸಬೇಕು. Then how come in spite of Christ dwelling in us, we do not see a victorious life but a defeated life? ಸೊ ಕ್ರಿಸ್ತ ಯೇಸು ನಮ್ಮಲ್ಲಿ ನೆಲೆಗೊಂಡಿರುವುದನ್ನು ಅರಿಯದೆ ಹೋದಲ್ಲಿ ಖಂಡಿತವಾಗಿಯೂ ನಾವು ನಮ್ಮ ಜೀವಿತದಲ್ಲಿ ಸೋಲಿನ ಕಾರ್ಯಗಳನ್ನು ಮಾತ್ರ ಅನುಭವಿಸ್ತೇವೆ. ಇದ್ರೂ ಯಾಕೆ ನಾವು ಜೀವನ ಮಾಡೋದಿಲ್ಲ? ಕ್ರಿಸ್ತ ಯೇಸು ನಮ್ಮ ಒಳಗಡೆ ಇದ್ದಾಗಲೂ ಕೂಡ ನಾವು ಏತಕ್ಕಾಗಿ ವಿಜಯೋತ್ಸವ ಜೀವಿತವನ್ನು ಅನುಭವಿಸಿದೆ, ಸೋಲಿನ ಜೀವಿತವನ್ನು ಅನುಭವಿಸ್ತಾ ಇದ್ದಾರೆ. So let us write this. The work of grace, is first begun and so it is continued and carried on by the blessed Spirit of God. Ephesians 3:17 says, just put that 3:17 please. That Christ may dwell in our hearts by faith. That Christ may dwell in our hearts by faith. Christ dwells in his people.
as he is always present, as he is always present with them by his gracious influence, by his gracious influences and operations. It is a desirable thing. It is a desirable thing to have Christ dwell in our hearts. It is a desirable thing to have Christ dwell in our hearts. And if the law of Christ, and if the law of Christ be written there, and the love of Christ be shed abroad, and the love of Christ be shed abroad, then Christ dwells in a heart. Then Christ dwells in a heart. Christ is an inhabitant. Christ is an inhabitant in the soul of every good Christian. In the soul of every good Christian. Soul? Of every good Christian. Soul, correct? Soul of every good Christian. Where his spirit dwells, there he dwells by faith, by means of continual exercise of faith, by means of continual exercise of faith upon him. Praise God. Everybody wants Christ to dwell in our heart. ಪ್ರತಿಯೊಬ್ಬರಿಗೂ ಆಸೆ ಇದೆ ಕ್ರಿಸ್ತರು ನಮ್ಮಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ. Let's put this chat. Okay. And it is always a desirable thing. ಇದು ಯಾವಾಗಲೂ ಕೂಡ ನಾವು ಬಯಸುವಂತ ವಿಷಯವಾಗಿದೆ. Praise God. Praise God. Now we finish that. So we find that the grace of God works in a person's heart. ಸೊ ದೇವರ ಕೃಪೆಯು ಒಂದು ವ್ಯಕ್ತಿಯ ಹೃದಯದಲ್ಲಿ ಕಾರ್ಯವನ್ನು ಮಾಡುವಂಥದ್ದು. And now continues to work. ಈಗ ಅದು ನಿರಂತರವಾಗಿ ಕಾರ್ಯನಿರ್ವಹಿಸುವಂಥದ್ದು. And this is carried out by the Spirit of God. ಈಗ ದೇವರ ಕೃಪೆಯು ಮೊದಲು ಕಾರ್ಯನಿರ್ವಹಿಸುವಂಥದ್ದು, ತದನಂತರ ಇದು ಸಂಪೂರ್ಣವಾಗಿ ದೇವರ ಆತ್ಮರಿಂದ
ಮುಂದುವರೆದುಕೊಂಡು ಹೋಗುವಂತದ್ದು. So when Jesus said to the apostles, I'm going away, but I'll come back to you. So not in flesh and blood, by the Spirit of God. So now not only the Spirit of God dwells, but also Christ dwells in us. ಸೊ ನಾನು ಪ್ರಭು ಯೇಸು ಹೇಳಿದ ರೀತಿಯಲ್ಲಿ, ನಾನು ನಿಮ್ಮನ್ನ ಬಿಟ್ಟು ಹೋಗುತ್ತಿದ್ದೇನೆ, ಆದ್ರೆ ಹಿಂತಿರುಗಿ ಬರುತ್ತೇನೆ. ಆದ್ರೆ ಹಿಂತಿರುಗಿ ಬರುವಂತದ್ದು ರಕ್ತ ಮಾಂಸಧಾರಿಯಾಗಿಲ್ಲ, ಬದಲಾಗಿ ಆತ್ಮ ಸ್ವರೂಪಿಯಾಗಿ. ಸೊ ಈಗ ದೇವರ ಆತ್ಮರು, ಪ್ರಭು ಯೇಸುವಿನ ಆತ್ಮರು ನಮ್ಮಲ್ಲಿ ನೆಲೆಗೊಂಡಿರುವುದು ಮಾತ್ರವಲ್ಲ, ಕ್ರಿಸ್ತನು ನಮ್ಮೊಳಗೆ ನೆಲೆಗೊಂಡಿದ್ದಾರೆ. So it is always a desire for Christ to dwell with his people. ಸೊ ಕ್ರಿಸ್ತನ ಒಂದು ಬಯಕೆ ಅಂತಂದ್ರೆ ತಾನು ಸದಾಕಾಲ ತನ್ನ ಜನರಲ್ಲಿ ವಾಸಿಸಬೇಕೆಂಬುದಾಗಿ. And Christ dwells in us by faith. ಸೊ ವಿಶ್ವಾಸದ ಮೂಲಕ ಕ್ರಿಸ್ತರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. And he dwells and is present in us. ಸೊ ಅವರು ನಮ್ಮೊಳಗಡೆ ನೆಲೆಗೊಂಡು ಈಗ ನಮ್ಮೊಂದಿಗಿದ್ದಾರೆ. So that through that dwelling of Christ, now he is able to influence us and help us in operating God's way and not a flesh way. ಸೊ ನಮ್ಮಲ್ಲಿ ನೆಲೆಗೊಂಡಿರುವಂತ ಕ್ರಿಸ್ತನು ನಾವು ಯಾವ ಕಾರಣಕ್ಕೂ ಶರೀರಕ್ಕೆ ಅನುಸಾರವಾಗಿ ನಡೆಯದೆ, ಬದಲಾಗಿ ಅವರ ಹಾದಿಯಲ್ಲಿ, ಅವರು ತೋರ್ಪಡಿಸುವಂತ ಹಾದಿಯಲ್ಲಿ ನಮ್ಮನ್ನ ಮುನ್ನಡೆಸಲು ಶಕ್ತಿಗೊಳಿಸುವಂತವರಾಗಿದ್ದಾರೆ. How many of us would be happy if I would hear the person of Jesus sitting next to me, like Alvin is sitting, and giving me guidance and showing me the path of life? ಸೊ ನಮ್ಮಲ್ಲಿ ಎಷ್ಟು ಮಂದಿ ಜಸ್ಟ್ ಉತ್ಸುಕರಾಗ್ತವೆ, ಎಷ್ಟು ಮಂದಿ ಆಶ್ಚರ್ಯ ಅಂದ್ರೆ ಬಯಸ್ತೇವೆ, ನಾನು ಯಾವ ರೀತಿ ಇವರ ಪಕ್ಕದಲ್ಲಿ ಕುಳಿತಿದ್ದೇನೋ ಅದೇ ರೀತಿ ಪ್ರಭು ಯೇಸು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನಗೆ ಅವರು ಸಲಹೆಗಳನ್ನ, ಸೂಚನೆಗಳನ್ನು ಕೊಡೋದಾದ್ರೆ ಎಷ್ಟು ಮಂದಿ ಅದನ್ನ ಆಸೆ ಪಡ್ತವೆ, ಬಯಸ್ತವೆ. Would not that be a great advantage? ಅದು ಖಂಡಿತವಾಗಿಯೂ ಅದು ನಮಗೆ ದೊಡ್ಡ ಪ್ರಯೋಜನ ತರುವಂತದಲ್ವಾ? And that is what he does even today, but not in flesh and blood, but by his spirit. ಸೊ ಹೌದು, ಖಂಡಿತವಾಗಿಯೂ ಅದು ನಮಗೆ ಪ್ರಯೋಜನ ತರುವಂತದ್ದು. ಆದ್ರೆ ಈಗ ಅದನ್ನೇ ಅವ್ರು ಮಾಡ್ತಾ ಇರುವಂತದ್ದು, ನಮ್ಮ ಪಕ್ಕದಲ್ಲಿ ಕುಳಿತುಕೊಂಡು ನಮ್ಗೆ ಸಲಹೆ ಕೊಡ್ತಾ ಇಲ್ಲ, ಬದಲಾಗಿ ನಮ್ಮೊಳಗಡೆ ಆತ್ಮಸ್ವರೂಪಿಯಾಗಿ ನಮ್ಮೊಳಗಡೆ ಇದ್ದು ನಮಗೆ ಸಲಹೆಗಳನ್ನ, ಸೂಚನೆ ಕೊಡುವಂತವರಾಗಿದ್ದಾರೆ. And he influences us through his word. ಅವರು ತಮ್ಮ ವಾಕ್ಯದ ಮೂಲಕ ನಮಗೆ ಪ್ರೇರಣೆ ಕೊಡುವಂತವರಾಗಿದ್ದಾರೆ. His word is what guides us. ಸೊ ಆ ವಾಕ್ಯವು ನಮಗೆ ನಮ್ಮನ್ನ ಬಲಪಡಿಸುವಂತದ್ದು, teaches us the mysteries that are in the spiritual world by taking examples from the natural world. ಸೊ ಈ ಸ್ವಾಭಾವಿಕ ಲೋಕದ ಸಾಧಾರಣದ ಉದಾಹರಣೆಗಳನ್ನು ತೆಗೆದುಕೊಂಡು ಆಧ್ಯಾತ್ಮಿಕ ಲೋಕದ ಕಾರ್ಯಗಳನ್ನ ದೇವರ ವಾಕ್ಯವು ನಮಗೆ ತಿಳಿಸಿಕೊಡುವಂತದ್ದು. So Christ is always present with us with his force to guide us. ಸೊ ಕ್ರಿಸ್ತನು ನಮ್ಮೊಳಗಡೆ ನೆಲೆಗೊಂಡಿರುವ ಕ್ರಿಸ್ತರು ನಮಗೆ ಬೇಕಾದ ಪ್ರತಿಯೊಂದು ಸಲಹೆಗಳನ್ನ, ಸೂಚನೆಗಳನ್ನ, ನಮಗೆ ಬೇಕಾದ ಮಾರ್ಗದರ್ಶನ ನೀಡುವಂತ and help us in all our operations on the duty and purpose and assignment that has been assigned to us. ಸೊ ಅಷ್ಟು ಮಾತ್ರವಲ್ಲ, ಅವರು ನಮಗೆ ಪ್ರತಿಯೊಂದು ಕಾರ್ಯಗಳಲ್ಲೂ, ಪ್ರತಿಯೊಂದು ಉದ್ದೇಶದಲ್ಲೂ, ಪ್ರತಿಯೊಂದು ದಿನಚರಿಯ ಕಾರ್ಯದಲ್ಲೂ ಕೂಡ ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. And everybody's desire is that Christ should dwell in my heart. ಪ್ರತಿಯೊಬ್ಬರ ಆ ಬಯಕೆ ಆಗಿರಬೇಕು, ಕ್ರಿಸ್ತ ಯೇಸು ನಮ್ಮಲ್ಲಿ ನೆಲೆಗೊಳ್ಳಬೇಕೆಂಬುದು. But who are the people who will experience Christ dwelling in their heart? ಸೊ ಪ್ರತಿಯೊಬ್ಬರ ಬಯಕೆ ಕ್ರಿಸ್ತ ಯೇಸು ನಮ್ಮಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿದ್ರೂ ಕೂಡ ತಮ್ಮಲ್ಲಿ ನೆಲೆಗೊಂಡಿರುವ ಕ್ರಿಸ್ತರನ್ನ ಯಾರಾಗಿದ್ದಾರೆ ಅನುಭವಿಸುವಂತವರು? Those people in whom the laws of Christ or the teachings of Christ or the words that Jesus spoke abides in their heart. ಸೊ ಯಾರಾಗಿದ್ದಾರೆ ಅಂತಂದ್ರೆ, ಕ್ರಿಸ್ತನ ಬೋಧನೆಗಳನ್ನ, ಕ್ರಿಸ್ತನ ವಾಕ್ಯಗಳನ್ನ, ಕ್ರಿಸ್ತನ ತತ್ವಗಳನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರಲ್ಲಿ ನೆಲೆಗೊಂಡಿರುವವರು. If the teachings of Christ are written in their heart, ಸೊ ಯೇಸು ಕ್ರಿಸ್ತರ ಆ ಬೋಧನೆಗಳು ಅವರ ಹೃದಯದಲ್ಲಿ ಲಿಖಿತಗೊಂಡಿರುವಾಗ, then those teachings, the Spirit of God will influence you and guide you. ಸೊ ಆ ಬೋಧನೆ ಮೂಲಕ ಪವಿತ್ರ ಆತ್ಮರು ನಮಗೆ ಪ್ರೇರಣೆಯನ್ನು ಕೊಡುವಂತವರಾಗಿದ್ದಾರೆ. So how do I write those things in my heart? ಹಾಗಾದ್ರೆ ಕ್ರಿಸ್ತನ ಬೋಧನೆಗಳನ್ನ ಹೇಗೆ ತಾನೇ ನಾವು ನಮ್ಮ ಹೃದಯದಲ್ಲಿ ಬರೆದುಕೊಳ್ಳುವಂಥದ್ದು? My tongue is a pen that writes on the heart. ಸೊ ದೇವರ ವಾಕ್ಯ ಹೇಳ್ತದೆ, ನನ್ನ ನಾಲಿಗೆಯು ಒಂದು ನಮ್ಮ ಹೃದಯದಲ್ಲಿ ಬರೆಯುವಂತ ಲೇಖನಿಯಾಗಿದೆ. So when I speak
God's word over and over to myself. ನನ್ನಷ್ಟಕ್ಕೆ ನಾನೇ ಪದೇ ಪದೇ ನಾನು ಬಾಯಿ ತೆರೆದು ಪದೇ ಪದೇ ವಾಕ್ಯ ನುಡಿಯುವಾಗ I am writing on my heart. ಸೊ ಆ ಕಾರ್ಯವು ನನ್ನ ಹೃದಯದಲ್ಲಿ ಬರೆಯುವಂತ When I ಕಾರ್ಯವಾಗಿದೆ. am speaking about my problems, I am also writing in my heart. ಸೊ ನಾನು ಸಮಸ್ಯೆಗಳನ್ನ ಬಾಯಿ ತೆಗೆದು ನುಡಿಯೋದಾದ್ರೆ ಅದು ಕೂಡ ನನ್ನ ಹೃದಯದಲ್ಲಿ ಬರೆದುಕೊಳ್ಳುವಂತ ಕಾರ್ಯವಾಗಿದೆ. I surely have the presence of God with me because Christ's desire is to dwell with me and in me. ಸೊ ಖಂಡಿತವಾಗಿಯೂ ನಾನು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೇನೆ, ಯಾಕಂದ್ರೆ ಕ್ರಿಸ್ತ ಯೇಸುವಿನ ಬಯಕೆ ನಾನು ನನ್ನ ಜನರ ಒಳಗಡೆ ನೆಲೆಗೊಂಡಿರಬೇಕು. ಅವರು ಈಗ ನನ್ನಲ್ಲಿ ನೆಲೆಗೊಂಡಿರೋದ್ರಿಂದ ಖಂಡಿತವಾಗಿ ಅವ್ರ ಪ್ರಸನ್ನತೆಯನ್ನು ಅನುಭವಿಸ್ತಾನೆ. So I have received Christ by being born again, and Christ has come and dwell in my heart. ಸೊ ನಾನು ತಿರುಗಿ ಹುಟ್ಟುವುದರ ಮೂಲಕ ಕ್ರಿಸ್ತ ಯೇಸು ನನ್ನ ಒಳಗಡೆ ಬಂದು ನೆಲೆಗೊಂಡಿದ್ದಾರೆ. But I am not writing God's word on a daily basis in my heart. ಆದ್ರೆ ನಾನು ನಮ್ಮ ಅನುದಿನದ ಜೀವಿತದಲ್ಲಿ ನನ್ನ ನಾಲಿಗೆಯನ್ನು ಉಪಯೋಗಿಸಿಕೊಂಡು ದೇವರ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ಬರೆದುಕೊಳ್ಳದೆ ಹೋದ್ರೆ, So even though I have got Christ dwelling in my heart, I am no longer listening to what he is saying. I am only listening to what the voice is talking about, the lies of the devil, and I find myself being totally deceived. The Lord Jesus is dwelling in my heart. His graces are full. His gift of faith is full, but I refuse to hear the voice of the good shepherd. I hear the voice of the thief. ಸೊ ಈವನ್ ಕ್ರಿಸ್ತ ಯೇಸು ನಮ್ಮಲ್ಲಿ ನೆಲೆಗೊಂಡಿದ್ರು ಕೂಡ ನಾನು ನನ್ನ ನಾಲಿಗೆ ಎಂಬ ಲೇಖನಿಯ ಮೂಲಕ ಅನುದಿನವೂ ನಮ್ಮ ದಿನಚರಿಯಲ್ಲಿ ದೇವರ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ಬರೆದುಕೊಳ್ಳದೆ ಹೋದ್ರೆ ಖಂಡಿತವಾಗಿಯೂ ನಾನು ಅಪರಿಚಿತನ ಸ್ವರವನ್ನ ಆಲಿಸುವಂತ ವ್ಯಕ್ತಿಯಾಗಿರ್ತೀನಿ ಹೊರತು ಒಳ್ಳೆಯ ಕುರುಬನ ಸ್ವರವನ್ನ ಆಲಿಸುವಂತ ವ್ಯಕ್ತಿಯಾಗಿರೋದಿಲ್ಲ. That is why writing the laws of Christ in your heart is so very important, because it is through the writing of the teachings of Christ in your heart you are able to tap into the voice of God, and also now you are also able to tap into the love of God that has been poured into our heart the day we got born again by the Spirit of God. ಅಷ್ಟು ಮಾತ್ರವಲ್ಲ, ನಾವು ಅನುದಿನವೂ ನಮ್ಮ ಹೃದಯದಲ್ಲಿ ಪ್ರಭು ಯೇಸು ಕ್ರಿಸ್ತರ ತತ್ವಗಳನ್ನ, ಅವರ ಬೋಧನೆಯನ್ನ, ಅವರ ಸಿಸ್ಟಮ್ ಅನ್ನ ನಮ್ಮ ಹೃದಯದಲ್ಲಿ ಬರೆದುಕೊಳ್ಳುವಾಗ ಆಗ ನಾವು ಮುಖ್ಯವಾದ ಕಾರ್ಯ ಅಂತಂದ್ರೆ ದೇವರು ನಮ್ಮೊಳಗೆ ನೆಲೆಗೊಳಿಸಿರುವಂತಹ ಅವರ ಶಕ್ತಿ ಸಾಮರ್ಥ್ಯದೊಂದಿಗೆ ಸಂಪರ್ಕವನ್ನು ಹೊಂದಿ ನಮ್ಮೊಳಗೆ ನೆಲೆಗೊಳಿಸಿರುವಂತಹ ನಾವು ಯಾವಾಗ ತಿರುಗುಟ್ಟಿದ್ವೋ ಆಗ ನಮ್ಮ ಒಳಗಡೆ ಪವಿತ್ರಾತ್ಮನ ಮೂಲಕ ನೆಲೆಗೊಂಡಿರುವಂತಹ ದೇವರ ಪ್ರೀತಿಯೊಂದಿಗೆ ಸಂಪರ್ಕವನ್ನ ಕಲ್ಪಿಸಿಕೊಂಡು ಆ ಪ್ರೀತಿಯ ದೇವರ ಶಕ್ತಿ ಆಗಿದೆ, ದೇವರ ಶಕ್ತಿಯ ಮೂಲಕ ಮುನ್ನಡೆಯುವ ಕಾರ್ಯವನ್ನು ಕಾಣಬಹುದು. So with Jesus came grace and truth. ಸೊ ಸತ್ಯ ಮತ್ತು ಕೃಪೆಯ ಮೂಲಕ ಕೃಪೆಯು ಯೇಸು ಕ್ರಿಸ್ತರ ಮೂಲಕ ಲೋಕಕ್ಕೆ ಬಂತು. So the promises of God written in your heart is full of grace and truth. ಸೊ ನಿಮ್ಮ ಹೃದಯದಲ್ಲಿ ಬರೆದುಕೊಳ್ಳುವಂತ ಆ ದೇವರ ವಾಗ್ದಾನಗಳು ಕೂಡ ಅವು ಕೂಡ ಪೂರ್ಣ ಕೃಪೆಯಾಗಿದ್ದು ಪೂರ್ಣ ಸತ್ಯದಿಂದ ಕೂಡಿರುವಂತ. The love of God in your heart is teaching to be merciful and forgiving those who come against you. ಸೊ ನಿಮ್ಮ ಒಳಗಡೆ ಈಗಾಗಲೇ ಪವಿತ್ರಾತ್ಮರ ಮೂಲಕ ನೆಲೆಗೊಂಡಿರುವಂತಹ ದೇವರ ಪ್ರೀತಿಯು ನಿಮ್ಮ ವಿರುದ್ಧವಾಗಿ ಬರುವಂತ ವ್ಯಕ್ತಿಗಳನ್ನ ಅವರ ಮೇಲೆ ದಯೆ ಕರುಣೆ ತೋರಿಸಿ ಅವರ ಕ್ಷಮಿಸಲು ನಿಮಗೆ ಸಲಹೆ ಕೊಡುವಂತದ್ದು. So now when you're operating in the grace of God and in the love of God, now this is a proof that Christ dwells in you. ಎಂತಹ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನೀವು ದೇವರ ಕೃಪೆಯೊಂದಿಗೂ ದೇವರ ಕರುಣೆಯೊಂದಿಗೂ ಮುನ್ನಡೆಯುವಾಗ ಅದು ಸಾಕ್ಷೀಕರಿಸುತ್ತದೆ ನೀವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀರಿ ಎಂಬುದಾಗಿ. Hallelujah. Hallelujah. So now Christ is an inhabitant, a person who is actually living in your heart, changing your soul, because now you are not just a Christian by flesh, but now you are a Christian who is moved by the Spirit, and that is why your soul gets washed through Christ who dwells inside of you. ಸೊ ಕ್ರಿಸ್ತ ಯೇಸು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಆ ಕ್ರಿಸ್ತ ಯೇಸು ನಿಮ್ಮ ಮನಸ್ಸನ್ನ ಸಂಪೂರ್ಣ ಶುದ್ಧೀಕರಿಸಿ ನಿಮ್ಮ ಮನಸ್ಸನ್ನು ನವೀಕರಿಸಲು ನಿಮಗೆ ಸಹಾಯ ಮಾಡುವ ಸಹಾಯಕರಾಗಿದ್ದಾರೆ. ಆ ಕ್ರಿಸ್ತರು ನಿಮ್ಮ ಮನಸ್ಸನ್ನು ನವೀಕರಣ ಮಾಡೋದು ಮಾತ್ರವಲ್ಲ, ನಿಮ್ಮ ಒಳಗಡೆ ಇರುವಂತಹ ಪ್ರತಿಯೊಂದನ್ನು ಕೂಡ ನಿಮ್ಮ ನಿಜ ಜೀವನಕ್ಕೆ ಆ ಒಂದು ನವೀಕರಣಗೊಂಡ ಮನಸ್ಸಿನ ಮೂಲಕ ಹರಿಸುವಂತವರಾಗಿದ್ದಾರೆ. So now Christ is dwelling in you. ಈಗ ಕ್ರಿಸ್ತ ಯೇಸು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. The Spirit of God is dwelling in you. ದೇವರ ಆತ್ಮರು ನೆಲೆಗೊಂಡಿದ್ದಾರೆ. The teachings of Christ is written in your heart. ಸೊ ಕ್ರಿಸ್ತನ ಬೋಧನೆಗಳು ತತ್ವಗಳು ನಿಮ್ಮ ಹೃದಯದಲ್ಲಿ ಲಿಖಿತಗೊಂಡಿವೆ. The grace of faith is active in your heart.
ಸೊ ವಿಶ್ವಾಸದ ಕೃಪೆಯು ಕೂಡ ನಿಮ್ಮಲ್ಲಿ ಈಗಾಗಲೇ ಕಾರ್ಯಗತಗೊಂಡಿದೆ. So now every day there is a constant, consistent exercise. ಈಗ ನೀವು ಮಾಡ್ಬೇಕಾದ್ರೆ ಅಂದ್ರೆ ಅನುದಿನವೂ ನಿರಂತರವಾಗಿ ನೀವು ಒಂದು ನಿಮ್ ವಿಶ್ವಾಸದ ಆ ವ್ಯಾಯಾಮವನ್ನು ಮಾಡಬೇಕಾಗಿರುವಂತದ್ದು. So all those negative circumstances that are coming against you, ಸೊ ನಿಮಗೆ ವಿರುದ್ಧವಾಗಿ ಬರುವಂತಹ ಎಲ್ಲ ನಕಾರಾತ್ಮಕದ ಪರಿಸ್ಥಿತಿಗಳು is trying to get you away from the presence of God. ಸೊ ಇವುಗಳೆಲ್ಲವೂ ಏನ್ ಮಾಡ್ತದೆ ಅಂತಂದ್ರೆ ನಿಮ್ಮನ್ನ ದೇವರ ಪ್ರಸನ್ನತೆಯಿಂದ ಕದಲಲು ನಿಮ್ಮನ್ನ ಮೇಲೆ ಒತ್ತಡ But ಇರುವಂತ. your continual exercise of grace and faith, ಆದ್ರೆ ನಿಮ್ಮ ನಿರಂತರವಾದಂತಹ ದೇವರ ಕೃಪೆಯ ದೇವರ ಸಾಮರ್ಥ್ಯದ ಆ ಎಕ್ಸರ್ಸೈಸ್, ಆ ವ್ಯಾಯಾಮವು, by ಅಭ್ಯಾಸ, believing on Christ, ಆ ವ್ಯಾಯಾಮವು is actually building up your spiritual muscles. ಸೊ ಅದರಲ್ಲಿ ನೀವು ನಂಬಿಕೆ ಇಟ್ಟು ಮುನ್ನಡೆಯುವಾಗ ಅದು ನಿಮ್ಮ ಆತ್ಮಿಕವಾದಂತಹ ಮಾಂಸಖಂಡಗಳನ್ನ ಬಲಪಡಿಸುವಂತದ್ದು. Praise God. And making you stronger and stronger. ನಿಮ್ಮನ್ನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಬಲಪಡಿಸುತ್ತಾ ಹೋಗುತ್ತಿರುವಂತವುಗಳಾಗಿವೆ. Praise God. Praise God. So we take advantage of opposition, affliction, and all those that are coming against us. ನಮಗೆ ವಿರುದ್ಧವಾಗಿ ಬರುವಂತಹ ಪ್ರತಿಯೊಂದು ಸಂದಿಗ್ಧ ಪರಿಸ್ಥಿತಿಗಳ ವಿರೋಧಗಳನ್ನ ನಾವು ಒಂದು ಸದಾವಕಾಶವಾಗಿ ಬಳಸಿಕೊಳ್ಳಿಕ್ಕೆ ಒಂದು ಅವಕಾಶ. By practicing the laws of Christ written in our heart. ಸೊ ನಾವು ಕ್ರಿಸ್ತನ ತತ್ವಗಳನ್ನ ಅಳವಡಿಸಿಕೊಂಡು ಅದನ್ನ ಅಭ್ಯಾಸಿಸಲು ಮತ್ತು ಕ್ರಿಸ್ತನ ತತ್ವಗಳನ್ನ ನಮ್ಮ ಒಳಗಡೆ ಏನು ಬರೆದುಕೊಂಡಿದ್ದೇವೋ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ನಮಗಿರುವಂತಹ ಒಂದು ಅವಕಾಶವಾಗಿದೆ. And that is what is building us in our Christian life. ಅದಾಗಿದೆ ಕ್ರಿಸ್ತ ನಮ್ಮ ಒಳಗಡೆ ಕ್ರಿಸ್ತ ಯೇಸುವಿನಲ್ಲಿ ನಾವು ನೆಲೆಗೊಂಡು ಜೀವಿಸುವಂತದ್ದು. Praise God. Praise God. How do you feel now being in the presence of God? ಹಾಗಾದ್ರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ನೀವು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಾಗ ನಿಮಗೆ ಯಾವ ರೀತಿಯ ಕಾರ್ಯಗಳು, ಯಾವ ರೀತಿಯ ಅನಿಸಿಕೆ ಆಗ್ತದೆ? That's how being in the presence of God, abiding in the presence of God, helps you to be a prosperous man, not only on the natural, but abundantly in the spiritual realm. ಅದಕ್ಕಾಗಿ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದರಿಂದ ಆ ನೆಲೆಗೊಳ್ಳುವಂಥದ್ದು ನಿಮ್ಮನ್ನ ಐಶ್ವರ್ಯವಂತರನ್ನಾಗಿ ಈ ಲೋಕದಲ್ಲಿ ಮಾಡುವುದು ಮಾತ್ರವಲ್ಲ, ಇದಕ್ಕಿಂತಲೂ ಮಿಗಿಲಾಗಿ ಈ ಲೋಕದ ಐಶ್ವರ್ಯದಲ್ಲಿ ಬಲಗೊಳ್ಳೋದು ಮಾತ್ರವಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಆತ್ಮಿಕವಾದ ಮಹಿಮೆಯ ಐಶ್ವರ್ಯದಲ್ಲಿ ನೀವು ಬಲಗೊಳ್ಳುವಂತ ಮಕ್ಕಳಾಗಿರ್ತೀರಿ. Is this helping you to be a good Christian? ಸೊ ಇದು ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಒಂದು ಉತ್ತಮವಾದಂತಹ ಕ್ರಿಸ್ತನಾಗಿ ಜೀವಿಸಲು ಸಹಾಯ ಮಾಡುವಂತದ್ದು. Who lives by faith and not by sight. ಯಾರು ಇದು ಯಾರಿಗೆ ಸಹಾಯ ಮಾಡ್ತದೆ ಅಂತಂದ್ರೆ, ಯಾರು ತನ್ನ ಕಣ್ಣಾರೆ ಕಾಣುವುದನ್ನ ನಂಬದೆ ವಿಶ್ವಾಸದಿಂದ ಜೀವಿಸ್ತಾನೋ ಅಂತವರಿಗೆ ಇದು ಸಂಪೂರ್ಣವಾಗಿ ಸಹಾಯ So ಮಾಡುವುದು. please write it in capital letters, one sentence. ಸೊ ಈ ಒಂದು ವಾಕ್ಯವನ್ನ ನಾವು ಬರೆದುಕೊಳ್ಳೋಣ. ಕ್ಯಾಪಿಟಲ್ ಲೆಟರ್ ಬರ್ಕೊಳ್ಳಿ. Faith opens the door of the soul. Faith opens the door of the soul to receive Christ faith admits him and submits to him. Thank you. Praise God. Praise God. So let's study this. Faith opens the door of the soul. ಸೊ ವಿಶ್ವಾಸವು ಪ್ರಾಣದ ಅಂದ್ರೆ ಮನಸ್ಸಿನ ಬಾಗಿಲನ್ನ ತೆರೆಯುವಂತದ್ದು. So there is a human faith and there is a Bible faith. ಸೊ ಎರಡು ವಿಧವಾದ ವಿಶ್ವಾಸಗಳಿವೆ. ಒಂದು ಸಾಧಾರಣದ ಮನುಷ್ಯನ ವಿಶ್ವಾಸ, ಮತ್ತೊಂದು ಬೈಬಲ್ನ ವಿಶ್ವಾಸ. We are all Christians sitting here right now. ನಾವು ಇಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರು ಕೂಡ ಕ್ರೈಸ್ತ ಮಕ್ಕಳಾಗಿದ್ದೇವೆ. We are all born again. ನಾವೆಲ್ಲರೂ ಕೂಡ ತಿರುಗಿ ಹುಟ್ಟಿದವರಾಗಿದ್ದೇವೆ. The Spirit of God is dwelling in us. ಪ್ರತಿಯೊಬ್ಬರಲ್ಲೂ ಕೂಡ ದೇವರ ಆತ್ಮರು ನೆಲೆಗೊಂಡಿದ್ದಾರೆ. But our life doesn't stop there. ಆದ್ರೆ ನಮ್ಮ ಆ ಒಂದು ಪಯಣ, ನಮ್ಮ ಜೀವಿತ ಪಯಣ ಅಲ್ಲಿಗೆ ಯಾವ ಕಣ್ಣಿಂದ ಹೋಗಬಾರದು. Yesterday we learned on the two force. One is the person of Jesus.
and the second is the teachings of Christ. ನಾವು ನಿನ್ನೆ ಎರಡು ವಿಧವಾದ ಬಲಗಳ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. ಒಂದು ವ್ಯಕ್ತಿಯಾಗಿರುವಂತಹ ಪ್ರಭು ಯೇಸು, ಮತ್ತೊಂದು ದೇವರ ರಾಜ್ಯದ ತತ್ವಗಳು. So faith opens the door of the soul. ಸೊ ಹಾಗಾಗಿ ವಿಶ್ವಾಸವು ನಮ್ಮ ಪ್ರಾಣದ ಅಂದ್ರೆ ಮನಸ್ಸಿನ ಬಾಗಿಲನ್ನು ತೆರೆಯುತ್ತದೆ. So you have received Jesus as your Lord, God and Savior. ಸೊ ಅದರಿಂದಾಗಿ ನೀವು ಈಗ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ So you have done the first part. ನೀವು ಮೊದಲನೇ ಭಾಗವನ್ನು ಮಾಡಿದಿರಿ. By faith you have received Christ. ನೀವು ವಿಶ್ವಾಸದ ಮೂಲಕ ಕ್ರಿಸ್ತ ಯೇಸುವನ್ನು ನಿಮ್ಮ ರಕ್ಷಕರಾಗಿ ಸ್ವೀಕರಿಸಿಕೊಂಡಿದ್ದೀರಿ. You have admitted him in your life. ನಿಮ್ಮ ಜೀವಿತವನ್ನೇ ಅವರಿಗೆ ಅಧೀನಪಡಿಸಿಕೊಂಡಿದ್ದೀರಿ. The second part is, have you made him the Lord? ಆದ್ರೆ ಎರಡನೇ ಭಾಗ, ಮುಖ್ಯವಾದ ಭಾಗ ಏನಂತಂದ್ರೆ, ನೀವು ಸ್ವೀಕರಿಸಿಕೊಂಡಿರುವಂತಹ ಯೇಸುವನ್ನ ನಿಮ್ಮ ಜೀವನದ ಯಜಮಾನಾಗಿ ಸ್ವೀಕರಿಸಿಕೊಂಡಿದ್ದೀರಾ. Who is the person who has made him the Lord? ಸೊ ಹಾಗಾದ್ರೆ ಕ್ರಿಸ್ತ ಯೇಸುವನ್ನ ಪ್ರಭುವನ್ನಾಗಿ ಮಾಡಿಕೊಂಡಿರುವ ವ್ಯಕ್ತಿ ಯಾರಾಗಿದ್ದಾರೆ? The one who submits to him. ಯಾರು ತನ್ನನ್ನು ತಾನು ಸಂಪೂರ್ಣವಾಗಿ ಯಜಮಾನಿಗೆ ಅಧೀನಪಡಿಸಿಕೊಂಡಿದ್ದಾನೋ ಅಂತವನಾಗಿದ್ದಾನೆ. So my whole Christian life now is to submit to God by faith, that is submitting to his word by faith, and submitting to God by faith. By default, now you are finding yourself resisting the lies of the devil because of submission, and now you find the devil is fleeing from you because Christ in you is the hope of glory, releasing strength to you, spiritual riches to you, that Satan cannot stand the riches of God's glory. He will flee from you. If you are asking God to make the devil flee from you, I've got news to you, tell you, God will not make the devil flee from you. You resisting the devil will make the devil flee from you. ಸೊ ಮುಖ್ಯವಾದ ಕಾರ್ಯ ಏನಂತಂದ್ರೆ, ಹೌದು, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನ ನಾವು ನಮ್ಮ ರಕ್ಷಕರಾಗಿ ಸ್ವೀಕರಿಸಿಕೊಂಡಿದ್ದೇವೆ. ತದನಂತರದ ಮುಖ್ಯವಾದ ಭಾಗ ಏನಂತಂದ್ರೆ, ಅವರನ್ನ ನಾವು ನಮ್ಮ ಯಜಮಾನರಾಗಿ ನಾವು ಸ್ವೀಕರಿಸಿಕೊಂಡು ಅವರಿಗೆ ಅಧೀನಪಡಿಸಿಕೊಳ್ಳುವಂಥದ್ದು. ನಾನು ಯಾವಾಗ ನನ್ನಲ್ಲಿ ನೆಲೆಗೊಂಡಿರುವಂತಹ ಕ್ರಿಸ್ತ ಯೇಸುವಿಗೆ, ಪ್ರಭು ಯೇಸುವಿಗೆ ನಾನು ಅಧೀನಪಡಿಸ್ಕೊಳ್ತೇನೋ, ಅವರ ವಾಕ್ಯಕ್ಕೆ ನಾನು ಅಧೀನಪಡಿಸ್ಕೊಳ್ತೇನೋ, ಆಗ ನನ್ನ ವಿರುದ್ಧವಾಗಿ ಎಂತಹ ಕಠಿಣವಾದ ಪರಿಸ್ಥಿತಿಗಳನ್ನ ದುರಾತ್ಮನು ತಂದಿದ್ರು ಕೂಡ ದುರಾತ್ಮನು ನಮ್ಮಿಂದ ದೂರ ಪಲಾಯನಗೈತಾನೆ. ಯಾಕೆಂದ್ರೆ ನಾನು ಹೆಚ್ಚೆಚ್ಚಾಗಿ ನನ್ನಲ್ಲಿ ನೆಲೆಗೊಂಡಿರುವಂತಹ ಪ್ರಭು ಯೇಸು ಕ್ರಿಸ್ತರಿಗೆ ಅಧೀನಪಡಿಸಿಕೊಳ್ಳುವಾಗ ನನ್ನಲ್ಲಿ ಇರುವಂತಹ ಮಹಿಮೆಯ ಐಶ್ವರ್ಯವು, ಆತ್ಮಿಕವಾದಂತಹ ಐಶ್ವರ್ಯವು ಯಾವ ಕಾರಣಕ್ಕೂ ಆ ದುರಾತ್ಮನು ನನ್ನ ಜೀವಿತದಲ್ಲಿ ಯಾವ ಕಾರಣಕ್ಕೂ ನನ್ನ ಜೀವನ ನುಸುಳ್ಲಿಕ್ಕೆ ಅವಕಾಶವನ್ನು ಕೊಡದೆ, ದೇವರು ನೀಡಿರುವಂತಹ ಅವರ ಶಕ್ತಿ ಸಾಮರ್ಥ್ಯ ಇವುಗಳೆಲ್ಲವೂ ಕೂಡ ಆ ಸೈತಾನ್ನ ಪಲಾಯನಗೈವಂತೆ ಮಾಡ್ಲಿಕ್ಕೆ ಶಕ್ತರಾಗಿ ಮಾರ್ಪಡಿಸುವಂಥದ್ದು. Praise God. Put the scripture again, Baba. 17. ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಮ್ಮ ಅಧೀನತೆ, ನಾವು ದೇವರಿಗೆ ಅಧೀನಪಡಿಸಿಕೊಳ್ಳುವಾಗ ಆ ಅಧೀನತೆಯು ಸೈತಾನನ್ನ ಓಡಿಸುವಂಥದ್ದು. Now he says that Christ may dwell in you by faith, that you being rooted and grounded in love, being rooted and grounded in love. ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ವಿಶ್ವಾಸದ ಮೂಲಕ ವಾಸಿಸುವಂತೆಯೂ, ನೀವು ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು ನಿಂತು. So please write down. Being rooted and grounded in love. Being rooted and grounded in love is being fixed, in my love to God. Is being fixed in my love to God. The Father of our Lord Jesus Christ, and very important, to all the saints, the beloved of our Lord Jesus Christ.
Praise God. So being rooted and grounded in love, we mostly focus on my love to God. ಸೊ ನಾವು ದೇವರ ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡಿರುವಾಗ ನಾವು ನಮ್ಮ ಪ್ರೀತಿಯನ್ನ ದೇವರಿಗೆ ವ್ಯಕ್ತಪಡಿಸುವಂತದ್ದು ಕಾರ್ಯವನ್ನು ನೋಡ್ತೇವೆ. So if you want to know whether a person really loves God, ಸೊ ಒಂದು ವ್ಯಕ್ತಿ ನಿಜವಾಗಿಯೂ ದೇವರನ್ನ ಪ್ರೀತಿಸ್ತಾನ ಎಂಬುದಾಗಿ ನೀವು ನೋಡ್ಬೇಕಾದ್ರೆ what is the litmus test? ಸೊ ಅದಕ್ಕಿರುವಂತಹ ಒಂದು ಪರೀಕ್ಷೆ ಯಾವುದು? ಹೌದು. How will you know if a person loves God? It's common. Rooted in by abiding in love. How will you know a person is operating in love? He loves God. How do you know? No, being rooted in love and following instructions and actions. You will only come to know how much you love God by your love to those around you. So if Brother Alvin is coming and troubling me, how do I know I love God? ಓಕೆ, ಈಗ ನಾನು ಬಂದು ಇವರಿಗೆ ತೊಂದರೆ ಕೊಡುವಾಗ No, first ask the question. ಈಗ ಮೊದಲೇ ಪ್ರಶ್ನೆ ಕೇಳ್ತಾ ಇದಾರೆ ಏನಂತಂದ್ರೆ, ಒಂದ್ ವ್ಯಕ್ತಿ ದೇವರನ್ನ ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? ಸೊ ಈಗ ಉದಾಹರಣೆಗೆ ನಾನು ಬಂದು ನಮ್ಮ ಈ ಸಹೋದರಿಗೆ ನಾನು ತೊಂದರೆ ಕೊಡುವಾಗ, ಈ ದೊಡ್ಡ ಸಮಸ್ಯೆನ ತರುವಾಗ ಈ ಸಹೋದರ ದೇವರ ಪ್ರೀತಿಯಲ್ಲಿ ನಡೀತಾ ಇದಾರೋ ಇಲ್ವೋ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? So my response to is dodda tondre will be what? ಆ ಸಂದರ್ಭದಲ್ಲಿ ನಾನು ಅಂತ ದೊಡ್ಡ ಸಮಸ್ಯೆಯನ್ನು ತೊಂದರೆಯನ್ನು ಕೊಡುವಾಗ ಇವರ ಪ್ರತಿಕ್ರಿಯೆ ಹೇಗಿರ್ತದೆ? I should give him ma dodda tondre. ಸೊ ಆಗ ಇವರು ಅದಕ್ಕಿಂತಲೂ ದೊಡ್ಡ ತೊಂದರೆಯನ್ನ ಕೊಡ್ಲಿಕ್ಕಾಗಿ ಅವ್ರು ಬಯಸೋದಾದ್ರೆ ನಿಜವಾಗ್ಲೂ ಅವರು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರ? So as I'm about to give him more dodda tondre, God will speak to me and say, you are supposed to love him. ಸೊ ಈವನ್ ನಾನು ದೊಡ್ಡ ತೊಂದರೆನ ಇವರು ಕೊಡುವಾಗ ಆ ಸಂದರ್ಭದಲ್ಲಿ ಇವರು ಅದಕ್ಕಿಂತಲೂ ದೊಡ್ಡ ತೊಂದರೆ ನಾನು ಕೊಡ್ಬೇಕೆಂಬುದಾಗಿ ಇವರು ಭಾವಿಸುವಾಗ ಆಗ ದೇವರು ಇವರಿಗೆ ತಿಳಿಸ್ತಾರೆ, ನೀನು ಆ ವ್ಯಕ್ತಿಯನ್ನ ನೀವು ಪ್ರೀತಿಸಬೇಕೆಂಬುದಾಗಿ. My emotions will say no. ಆದ್ರೆ ಆ ಸಂದರ್ಭದಲ್ಲಿ ದೇವರು ಈವನ್ ಆ ವ್ಯಕ್ತಿಯನ್ನ ನೀನು ಪ್ರೀತಿಸಬೇಕು ಎಂಬುದಾಗಿ ತಿಳಿಸುವಾಗ್ಲೂ ಕೂಡ ನಮ್ಮ ಭಾವನೆಗಳು ಹೇಳ್ತವೆ, if I don't teach him a good lesson, he'll sit on my head. ನನ್ನ ಭಾವನೆಗಳು ಹೇಳ್ತದೆ, ಖಂಡಿತವಾಗಿಯೂ ನಾನು ಈ ಕ್ಷಣದಲ್ಲಿ ನಾನು ಏನಾದ್ರೂ ಸರಿಯಾಗಿ ಪಾಠ ಕಲಿಸದೆ ಹೋದ್ರೆ ನಾಳೆ ನನ್ನ ತಲೆ ಮೇಲೆ ಕುಳಿತುಕೊಳ್ತಾನೆ ಎಂಬುದಾಗಿ. Did you see my picture becoming blurred? ಸೊ ನೋಡಿದ್ರೆ ಈ ಸಂದರ್ಭದಲ್ಲಿ ಈಗ ಜಸ್ಟ್ ಕೆಲವೇ ಸೆಕೆಂಡ್ಗಳ ಹಿಂದೆ ಇವರ ಆ ಚಿತ್ರ ಸಂಪೂರ್ಣ ಬ್ಲರ್ ಆಗಿದ್ದನ್ನ. And when my picture became blurred on that video, you could not recognize who that person is. You can't even recognize the face. ಸೊ ಯಾವಾಗ ಇವರ ಚಿತ್ರ ಬ್ಲರ್ ಆಯ್ತು ಆ ಕ್ಷಣದಲ್ಲಿ ಅಲ್ಲಿ ನೀವು ಇವ್ರು ಯಾರು ಎಂಬುದಾಗಿ ನೀವು ಯಾವ ಕಾರಣಕ್ಕೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. Can you see my picture becoming blurred? ಸೊ ಇವರ ಚಿತ್ರ ಬ್ಲರ್ ಆಗಿರೋದು ನೋಡ್ತಾ ಇದ್ದೀರಾ? Can you recognize who that person is? ಅಲ್ಲಿರುವಂತ ವ್ಯಕ್ತಿ ಯಾರು ಅಂತೇಳಿ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? The same thing happens to a person who refuses to walk in the instructions of God. His character becomes so blurred that you cannot recognize any fruit of the spirit. You can only recognize every fruit of the devil. ಸೊ ಅದೇ ರೀತಿ ನೀವು ಕ್ರಿಸ್ತನ ಪ್ರೀತಿಯಲ್ಲಿ ನಡೆಯುವಂತ ಕಾರ್ಯವನ್ನ ನೀವು ತಿರಸ್ಕರಿಸೋದಾದ್ರೆ, ಪ್ರೀತಿಯಲ್ಲಿ ನಡೆಯುವಂತ ಕಾರ್ಯಗಳನ್ನ ನೀವು ಸಂಪೂರ್ಣವಾಗಿ ಬದಿಗೊತ್ತದಾದ್ರೆ ನಿಮ್ಮ ಜೀವಿತದಲ್ಲಿ ಆತ್ಮಿಕವಾದ ಫಲಗಳನ್ನ ಯಾವ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಿಕವಾದ ಫಲಗಳು ಸಂಪೂರ್ಣ ಬ್ಲರ್ ಆಗಿ ಸಂಪೂರ್ಣವಾಗಿ ಶಾರೀರಿಕವಾದ ಫಲಗಳು ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಅನುಭವಿಸ್ತೀರಿ, ಕಾಣ್ತೀರಿ. Praise God. Praise God.
So now when I don't follow the instructions, ಈಗ ನಾನು ದೇವರ ಸೂಚನೆಗಳನ್ನ ನಾನು ಅನುಸರಿಸಿ ನಡೆಯದೆ ಹೋದ್ರೆ am I submitting to God? ನಾನು ದೇವರಿಗೆ ಅಧೀನಪಡಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? So now am I abiding in the presence of God? ನಾನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳಲು ಸಾಧ್ಯವಿದೆಯಾ? I'm not. ಖಂಡಿತವಾಗಿಯೂ ಸಾಧ್ಯವಿಲ್ಲ. I'm no longer resisting the devil. The devil has become my best friend and he's taking me on a journey called a journey of self-destruction. ಸೊ ಖಂಡಿತವಾಗಿಯೂ ನಾನು ದೇವರಿಗೆ ಅಧೀನಪಡಿಸಿಕೊಳ್ಳದೆ ದೇವರ ತತ್ವಗಳಿಗೆ ಅಧೀನಪಡಿಸಿಕೊಂಡು ಪ್ರೀತಿಯಲ್ಲಿ ನಡೆಯದೆ ಹೋದ್ರೆ ಖಂಡಿತವಾಗಿಯೂ ನಾವು ಸೈತಾನನ ಪಲಾಯನಗೈಯುವಂತೆ ಓಡಿಸುವಂತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಸೈತಾನನು ನಮ್ಮ ಜೀವಿತದಲ್ಲಿ ನಾವೇ ಆತನಿಗೆ ಆಹ್ವಾನಿಸಿ ನಮ್ಮ ಜೀವಿತದಲ್ಲಿ ಇನ್ನೂ ತೊಂದರೆ ಕೊಡ್ಲಿಕ್ಕಾಗಿ ನಾವೇ ಅಪ್ಪಣೆ ಕೊಟ್ಟು ನಮ್ಮ ಜೀವಿತವನ್ನ ಸರ್ವನಾಶ ಮಾಡ್ಕೊಳ್ಳುವಂತಹ. So my brother always coming against me is an advantage or disadvantage? ಹಾಗಾದ್ರೆ ನಾನು ಇವರ ವಿರುದ್ಧವಾಗಿ ದೊಡ್ಡ ತೊಂದರೆ ಕೊಡ್ಲಿಕ್ಕಾಗಿ ನಾನು ಹೋಗುವಾಗ ಇದು ಇವರಿಗೆ ಅದು ಒಳ್ಳೆಯ ಅವಕಾಶವನ್ನ ಅಥವಾ ಕೆಟ್ಟ ಅವಕಾಶನ? This helps me to constantly exercise my faith and stay in the abiding presence of God by me focusing on God and practicing it on this brother who is coming against me. So I turn this affliction to my advantage, building up my character of love, which God has already poured in me, the riches of his glory. ಸೊ ಈ ನಾನು ಹೋಗಿ ಇವರಿಗೆ ತೊಂದರೆ ಕೊಡುವಂತಹ ಸಮಯ ಬಂದು ಇವರು ಆ ತೊಂದರೆ ಕಡೆ ಗಮನ ಕೊಡದೆ ಬದಲಾಗಿ ದೇವರ ಕಡೆ, ಅವರ ಸಲಹೆಗಳ ಕಡೆ, ಅವರ ವಾಕ್ಯದ ಕಡೆ ಗಮನ ಕೊಟ್ಟು ಅವರು ತಮ್ಮ ಒಳಗಡೆ ಇರುವಂತಹ ಪ್ರೀತಿಯನ್ನ ಹೊರಗಡೆ ತೆಗಿಲಿಕ್ಕಾಗಿ ಅದನ್ನ ಅಭ್ಯಾಸ ಮಾಡ್ಲಿಕ್ಕಾಗಿ ಅವರು ಒಂದು ಸದವಕಾಶವಾಗಿ ಉಪಯೋಗಿಸಿಕೊಂಡು ಮುನ್ನಡೆಯೋದಾದ್ರೆ ಅವ್ರು ಯಾವ ಕಾರಣಕ್ಕೂ ಯಾವುದೇ ಏರಿಯದಲ್ಲೂ ಕೂಡ ಅವರು ಸೋಲನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ವಿಜಯೋತ್ಸವ ಜೀವಿತವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. So tell me, brother, Bangalore is cooler or Mysore is cooler? Bangalore. What about Mysore? Hotter than Bangalore. ಸೊ So this testimony is from Mysore. ಸೊ ಹಾಗಾದ್ರೆ ಈ ಸಾಕ್ಷಿಯು ಮೈಸೂರಿಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಬ್ಯಾಂಗ್ಳೂರ್ಗಿಂತ ಮೈಸೂರು ಉಷ್ಣಾಂಶ ಜಾಸ್ತಿ ಎಲ್ಲಿದೆ, ಅದರಿಂದಾಗಿ ಮೈಸೂರು ಸಂಬಂಧಪಟ್ಟಂತ ಸಾಕ್ಷಿ. This is not from Bangalore. ಇದು ಯಾವ ಕಾರಣಕ್ಕೂ ಬೆಂಗಳೂರು Mysore, ಒಳ್ಳೆ ಸಾಕ್ಷಿ. only such. One mango tree was talking to his master. ಸೊ ಹೊರಗಡೆ ಬೆಳೆದು ನಿಂತಿರುವಂತಹ ಮಾವಿನ ಮರ ತನ್ನ ಯಜಮಾನನೊಂದಿಗೆ ಮಾತನಾಡ್ತದೆ. And the master went to sleep. ಸೊ ಈಗ ಯಜಮಾನನು ಮಲಗಲಿಕ್ಕೆ ಹೋಗಿದ್ದಾನೆ. Next morning when he got up, ಸೊ ಮಾರನೇ ದಿನ ಯಜಮಾನ ಇದ್ದಾಗ the mango tree had disappeared from front. ಸೊ ಅವನ ಮನೆಯ ಮುಂದೆ ಇದ್ದಂತ ಮಾವಿನ ಮರ ರಾತ್ರಿಯ ವೇಳೆಯಲ್ಲಿ ಅದು ಕಣ್ಮರೆ ಆಗಿಬಿಟ್ಟಿದೆ. Gone into the neighbor's plot. ಸೊ ಪಕ್ಕದ ಮನೆಯ ಆವರಣದಲ್ಲಿ ಹೋಗಿ ಅದು ನೆಲೆಯಾಗಿದೆ under a shade. ಸೊ ಅದು ಕೂಡ ಒಂದು ಮೇಲ್ಚಾವಡಿಯ ಕೆಳಗಡೆ ಹೋಗಿ ನೆಲೆಗೊಂಡಿದೆ. And the master asked the tree, why did you go there? ಸೊ ಆಗ ಬೆಳಿಗ್ಗೆ ಎದ್ದು ಯಜಮಾನ ನೋಡುವಾಗ ತನ್ನ ಮನೆ ಮುಂದೆ ಇರುವಂತ ಮರ ಪಕ್ಕದ ಮನೆಯ ಶೆಡ್ ಒಳಗಡೆ ಇರೋದು ನೋಡ್ಬಿಟ್ಟು The tree was telling that master, ಸೊ ಮರವನ್ನ ಕೇಳ್ತಾನೆ, ನೀನ್ ಯಾತಕ್ಕಾಗಿ ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋಗಿದ್ದೆ ಎಂಬುದು ಕೇಳುವಾಗ ಆ ಮರ ಯಜಮಾನಿಗೆ ಹೇಳ್ತದೆ, I told you to give me a raincoat. ಸೊ ನಾನ್ ನೆನ್ನೆ ತಾನೇ ಹೇಳಿದ್ನಲ್ಲ ನನಗೆ ತಡ್ಕೊಳಕ್ಕಾಗಲ್ಲ ಈ ಮಳೆಯನ್ನ, ಅದಕ್ಕೋಸ್ಕರ Full rainy season you kept me out in the open, no raincoat. ಮಳೆಗಾಲದಲ್ಲೂ ಕೂಡ ನನ್ನ ಮಳೆಯಲ್ಲಿ ನೆನೆಲಿಕ್ಕಾಗಿ ಹೊರಗಡೆ ಇಟ್ಟಿದ್ಯಾ, ನನಗೆ ರೈನ್ ಕೋಟ್ ಕೊಡ್ಲಿಲ್ಲ. I told you to give me a sweater. ಸೊ ನಾನು ನಿನಗೆ ಚಳಿಗಾಲದಲ್ಲಿ ನನಗೆ ಸ್ವೆಟರ್ ಕೊಡು ಎಂಬುದನ್ನು ಕೇಳಿದೆ. The whole cold winter you kept me outside. ಸೊ ಆ ಚಳಿಗಾಲದಲ್ಲಿ ನನ್ನ ಸಂಪೂರ್ಣವಾಗಿ ಹೊರಗಡೆ ಇಟ್ಟಿದ್ದೆ. Now summer was coming. ಈಗ ಬಿಸಿಲು ಕಾಲ ಬಂದಿದೆ. And you will keep me in the hot sun. ಈಗ ಅಷ್ಟು ಮಾತ್ರ ಅಲ್ಲ, ಈಗಲೂ ಕೂಡ ಅಂತ ಬೇಸಿಗೆ And you will be in the air condition. ಆದ್ರೆ ನೀನ್ ಮಾತ್ರ AC ಏರ್ ಕಂಡೀಷನ್ ರೂಮ್ ಅಲ್ಲಿ ಇದೆಯಾ. So I decided to go to the next door. ಅದಕ್ಕಾಗಿ ನಾನು ಪಕ್ಕದ ಮನೆಗೆ ಹೋಗ್ಲಿಕ್ಕೆ ನಿರ್ಧಾರ ತೆಗೆದುಕೊಂಡೆ. Big shade is there. ಅಲ್ಲಿ ದೊಡ್ಡ ಶೆಡ್ ಇದೆ. So I am staying there. ದೊಡ್ಡ ನೆರಳಿರುವಂತಹ ಜಾಗ ಇದೆ, ಅಲ್ಲಿ ಹೋಗಿ ನಾನು ನೆಲೆಗೊಂಡಿದ್ದೇನೆ. Have you ever seen a tree leave its place? ಈ ರೀತಿಯ ಕಾರ್ಯವನ್ನ ಮರ ಎಂದಾದ್ರೂ ಈ ರೀತಿಯ ಸ್ಥಳವನ್ನ ಬದಲಾಯಿಸಿರೋದು ನೋಡಿದ್ದೀರಾ? ದೊಡ್ಡ summer. ಎಂತ ದೊಡ್ಡ ಬೇಸಿಗೆಗಾಲ ಬಂದ್ರು, ದೊಡ್ಡ rainy season. ದೊಡ್ಡ ಮಳೆಗಾಲ ಬಂದ್ರು, ದೊಡ್ಡ winter. ದೊಡ್ಡ ಚಳಿಗಾಲ ಬಂದ್ರು, Not demanding raincoat. ಅದು ಯಾವ ಕಾರಣಕ್ಕೂ ರೈನ್ ಕೋಟ್ ಅನ್ನ ಕೇಳೋದಿಲ್ಲ. Not demanding a shade or an umbrella. ಸೊ ಯಾವ ಕಾರಣಕ್ಕೂ ಅದು ಛತ್ರಿಯನ್ನಾಗ್ಲಿ ಅಥವಾ ನೆರಳನ್ನ Not demanding a sweater. ಯಾವ ಕಾರಣಕ್ಕೂ ಅದು ಸ್ವೆಟರ್ನ ಕೇಳೋದಿಲ್ಲ. But withstanding all climate. ಎಂತಹ ವಾತಾವರಣ ಬಂದ್ರು ಕೂಡ ಅದರ ಮಧ್ಯದಲ್ಲಿ ಅದು ಸ್ಥಿರವಾಗಿ ನಿಂತಿರ್ತದೆ. But not changing the position. ಯಾವ ಕಾರಣಕ್ಕೂ ತನ್ನ ಸ್ಥಿತಿಯನ್ನ ತನ್ನ ಸ್ಥಾನವನ್ನ But ಬದಲಾಯಿಸಿಕೊಳ್ಳೋದಿಲ್ಲ. what about man? ಆದ್ರೆ ಮನುಷ್ಯನ್ ನಾವೇನ್ ಮಾಡ್ತೇವೆ? Little pressure coming, climate changing.
ಒಂದ್ ಸ್ವಲ್ಪ ಒತ್ತಡ ಬಂದ್ರೆ ಖಂಡಿತವಾಗಿ ನಾವು ಚೇಂಜ್ ಆಗ್ತೇವಾ? Does he change everything? Now is he rooted in love? ಹಾಗಾದ್ರೆ ಅಂತ ವ್ಯಕ್ತಿ ಈ ತರ ಬದಲಾವಣೆ ಆಗೋದಾದ್ರೆ ಖಂಡಿತ ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಳ್ಳಿಕ್ಕೆ ಸಾಧ್ಯ ಇದೆಯಾ? Now is he grounded in love? ಆತ ನಿಜವಾಗ್ಲೂ ದೇವರ ಆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾನ? Or the mind is saying, "Nah, nah, 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 nah." ಅಥವಾ ಮನಸ್ಸಲ್ಲಿ ಹೇಳ್ತದಲ್ಲ, ಮನಸ್ಸಲ್ಲಿ ಕಿರ್ಚಾಡುವಂತ ಕಾರ್ಯ ನೋಡಿ ವ್ಯಾ 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 ಅಂತ ಕಿರ್ಚಾಡುವಂತ ನೋಡ್ತೇವೆ. So when you are doing wah, 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 ನೀವ್ ಯಾವಾಗ ವ್ಯಾ 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 ಅಂತ ಹೇಳಿ ಕಿರ್ಚಾಡ್ತೀರಿ? can you see my face now? ಈಗ ಇವರ ಮುಖವನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಇಲ್ಲ. Can you recognize who he is? ಇಲ್ಲಿ ಕುಳಿತಿರೋಂಥವ್ರು ಯಾರು ಎಂಬುದಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? This is what happens when you are wah, wah, wah. ನೀವು ಯಾವ ಕಾರಣಕ್ಕೂ ಭಾವನೆಗಳಿಗೆ ಅನುಗುಣವಾಗಿ ನೀವು ಯಾವಾಗ Even though you are saying you are a Christian, ನೀವು ಈವನ್ ಕ್ರಿಶ್ಚಿಯನ್ ಎಂಬುದಾಗಿ ಹೇಳಿದ್ರು ಕೂಡ there is no fruit of the Christian. ಈವನ್ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಿದ್ರು ಕೂಡ, ದೇವರ ಆಲಯಕ್ಕೆ ಹೋದ್ರು ಕೂಡ ಕ್ರಿಸ್ತನ ಫಲಗಳನ್ನು Does that mean that Christ has abandoned you? ಹಾಗಾದ್ರೆ ಅದರ ಅರ್ಥ ನೀವು ಯೇಸು ಕ್ರಿಸ್ತರು ನಿಮ್ಮನ್ನ ತೊರೆದು ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಅರ್ಥ? He's still there, ಅವ್ರು ನಿಮ್ಮನ್ನು ತೊರೆದು ಬಿಟ್ಟಿಲ್ಲ. ಅವ್ರು ಸದಾಕಾಲ ನಿಮ್ಮ ಜೊತೆಲಿ ಇರ್ಲಿಕ್ಕಾಗಿ ನಿಮ್ಮ ಒಳಗಡೆ ಇದ್ದಾರೆ. talking to you, ಅವ್ರು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ. but you refuse to listen to his voice. ಆದ್ರೆ ನೀವು ಅವರ ಸ್ವರವನ್ನ ಆಲಿಸಲು ನೀವು ಗಮನ You mean to ಕೇಂದ್ರೀಕರಿಸಲ್ಲ. say the love of God has been removed from you? ಸೊ ದೇವರ ಪ್ರೀತಿಯು ನಿಮ್ಮಿಂದ ಬಿಟ್ಟು ಹೋಗಿದೆ ಎಂಬುದಾಗಿ ಆಲೋಚಿಸ್ತೀರಾ? He's still there. ದೇವರ ಪ್ರೀತಿ ಹೋಗಿಲ್ಲ, ನಿಮ್ಮ ಒಳಗಡೆ ನೆಲೆಗೊಂಡಿದೆ. That is why we need people with opposition to come into our life, so that we have everyday spiritual exercise which is building up our spiritual muscles to face every situation of life. ಅದಕ್ಕಾಗಿ ನಮ್ಮ ಜೀವನದ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಮಗೆ ವಿರೋಧಗಳು ಅಥವಾ ನಮಗೆ ನಕಾರಾತ್ಮಕ ಪರಿಸ್ಥಿತಿಗಳು ಅಥವಾ ನಾನಾ ರೀತಿಯ ವ್ಯಕ್ತಿಗಳು ನಮ್ಮ ವಿರುದ್ಧ ಬರುವಾಗ ನಾವು ಕ್ರಿಸ್ತ ಯೇಸುವಿನ ನಮ್ಮ ಒಳಗೆ ನೆಲೆಗೊಳಿಸಿರುವಂತಹ ಪ್ರೀತಿಯ ಒಂದು ಅಭ್ಯಾಸವನ್ನು, ಪ್ರೀತಿಯ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿ ಅದು ನಮಗೊಂದು ಸದಾವಕಾಶವಾಗಿರುತ್ತದೆ. So right now, Oh, sorry. ಏನ್ ಮಾಡೋದು? just now my brother already said, brother, your video is on, ಈಗ ತಾನೇ ಹೇಳಿದೆ ನಮ್ಮ ಸಹೋದರರಿಗೆ ನಿಮ್ಮ ವಿಡಿಯೋ ಆನ್ ಆಗಿದೆ ಎಂಬುದಾಗಿ. and he did not even know the video is on. ಸೊ ಇವನ್ ಅವ್ರಿಗೆ ಗೊತ್ತಿಲ್ಲ ತಮ್ಮ ವಿಡಿಯೋ ಆನ್ ಆಗಿದೆ ಎಂಬುದಾಗಿ. But everybody saw him in blue and gray t-shirt. ಪ್ರತಿಯೊಬ್ಬರು ಕೂಡ ನೀವು ನೋಡಿದೀರಿ, ಜಸ್ಟ್ ಗ್ರೇ ಕಲರ್ ಮತ್ತು ನೀಲಿ ಬಣ್ಣದ ಮಿಶ್ರಿತ ಟಿ ಶರ್ಟ್ ಅನ್ನು ನೋಡಿದೀರಿ. Everybody saw it. ಸ್ಪೀಕರ್ ಪ್ರತಿಯೊಬ್ಬರು ಕೂಡ ನೋಡಿದೀರಿ. Hallelujah. ಹಾಲೆಲೂಯಾ. Now in the same way, ಅದೇ ರೀತಿ when a person is operating in love, ಅದೇ ರೀತಿ ಒಂದು ವ್ಯಕ್ತಿ ಪ್ರೀತಿಯಲ್ಲಿ ಕಾರ್ಯ ನಿರ್ವಹಿಸುವಾಗ everybody can see the video on. ಪ್ರತಿಯೊಬ್ಬರು ಕೂಡ ವಿಡಿಯೋ ಆನ್ ಆಗಿರೋದನ್ನ ನೀವು ಪ್ರತಿಯೊಬ್ಬರು ನೋಡಬಹುದು. And everybody is operating in bitterness and envy and jealousy and hatred. ನೀವು ಕ್ಷಮಾಪಣೆ ಕೊಡದೆ ದ್ವೇಷ, ಅಗೆತನ, ವೈರಾಗ್ಯದಲ್ಲಿ ನೀವು ಮುನ್ನಡೆಯೋದಾದ್ರೆ the video is on. ವಿಡಿಯೋ ಆನ್ ಆಗಿರ್ತದೆ. So we're looking at the fruit now coming in. ಸೊ ಈಗ now getting displayed, the fruit getting displayed. ಖಂಡಿತವಾಗಿಯೂ ಈಗ ಫಲ ಹೊರಹೊಮ್ಮಿಸ್ತದೆ. Now are you looking like a Christian? ಸೊ ಈಗ ಈ ರೀತಿಯ ಫಲ ಕ್ರಿಶ್ಚಿಯನ್ ತರ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಏನಾದರೂ ಸಾಧ್ಯ ಆಗ್ತದ? Can you see my video? ಇವರ This ಚಿತ್ರ is how our life is. ಈ ರೀತಿಯಾಗಿದೆ ಪ್ರಿಯರೇ, ನಮ್ಮ ಜೀವಿತವು ಇರುವಂತದ್ದು. Not the fruit of a Christian, but a fruit of the devil. ಸೊ ಖಂಡಿತವಾಗಿಯೂ ನಾವು ಕ್ರಿಸ್ತನ ಫಲಗಳನ್ನ ಹೊರಹೊಮ್ಮಿಸದೆ ದುರಾತ್ಮನ ಫಲಗಳನ್ನ ಹೊರಹೊಮ್ಮಿಸುವಂತ ಕಾರ್ಯ ನೋಡ್ತಾ ಇದ್ದೇವೆ. So no matter what the climate is all around, ನಮ್ಮ ಸುತ್ತಮುತ್ತಲು ಎಂತಹ ವಾತಾವರಣ ಇದ್ರೂ ಕೂಡ the prayer is that I remain rooted and grounded in love. ನಾನು ಎಂತಹ ಪರಿಸ್ಥಿತಿ ಸುತ್ತಮುತ್ತಲು ಇದ್ರೂ ಕೂಡ, ಯಾರ ಮೂಲಕ ಏನೇ ಸಮಸ್ಯೆ ಬಂದ್ರು ಕೂಡ ನನ್ನ ಸದಾಕಾಲ ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು ಜೀವಿಸ್ತೇನೆ. Praise God. Praise God. Thank you, Jesus. Thank you, Jesus. So write down. It is always desirable
to have a settled fixed sense, to have a settled fixed sense of the love of God, and Christ dwelling in us, to our soul, so as to be able to say, with the apostle, at all times, God has loved me and continues to love me. The best way to attain this, is to be careful, that we maintain a constant love to God in our souls, and this will be the evidence, of the love of God to us. We love him because he first loved us. Praise God. Praise God. This is what it is, no? Yeah. Praise God. Praise God. So are you ready? ಸಿದ್ಧರಾಗಿದ್ದೀರಾ? So it is always desirable. What is always desirable? ಸೊ ಯಾವಾಗಲೂ ಕೂಡ ಬಯಸುವಂಥದ್ದು ಯಾವುದು? That the love of God is in me, ದೇವರ ಪ್ರೀತಿಯು ನನ್ನಲ್ಲಿ ನೆಲೆಗೊಂಡಿದೆ, and is in my spirit. ಅದು ನನ್ನ ಆತ್ಮದಲ್ಲಿದೆ. Now, when I believe that the love of God is in my spirit and that God loves me unconditionally, ದೇವರ ಪ್ರೀತಿಯು ನನ್ನಲ್ಲಿ ನೆಲೆಗೊಂಡಿದೆ, ಅಷ್ಟು ಮಾತ್ರವಲ್ಲ ದೇವರು ನನ್ನನ್ನ ಎಲ್ಲಿಲ್ಲದೆ ಪ್ರೀತಿಸ್ತಾರೆ ಎಂಬುದಾಗಿ ನಾನು ನಂಬುವಾಗ, it is now challenging my thinking, it is now challenging my soul to renew my mind. ಸೊ ಈಗ ನಮ್ಮ ಮನಸ್ಸಿನ ಮೇಲೆ ಒಂದು ಸವಾಲಾಗಿದೆ. So every time there is an opposition or an insult or an abuse,
ನಮ್ಮ ವಿರುದ್ಧವಾಗಿ ನಕಾರಾತ್ಮಕ ಪರಿಸ್ಥಿತಿಗಳು ಅಥವಾ ನಮ್ಮ ವಿರುದ್ಧವಾಗಿ ವಿರೋಧಗಳು ಕೆಟ್ಟ ನುಡಿಗಳು ಬರುವಾಗ, because I am rooted and grounded in Christ, I am grounded and rooted in love. ಸೊ ನಾನು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರುವುದರಿಂದ ನಾನು ಕ್ರಿಸ್ತ ಯೇಸುವಿನ ಆ ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡಿದ್ದೇನೆ. And I'm able to experience this love of God through the word of God abiding in me. ಸೊ ಈ ಒಂದು ಪ್ರೀತಿಯನ್ನ ನಾನು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವುದರ ಮೂಲಕ ನಾನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. So my soul, which is operating in the natural, and my spirit, which is operating in the spirit, now my soul needs to agree with my spirit. ಸೊ ಈಗ ನನ್ನ ಆತ್ಮವು ಯಾವ ರೀತಿ ಕಾರ್ಯಪ್ರವರ್ತನೆ ಮಾಡ್ತಾ ಇದೆಯೋ ಅದರೊಂದಿಗೆ ನನ್ನ ಮನಸ್ಸು ಒಪ್ಪಂದ ಮಾಡಿಕೊಂಡು ಅದರೊಂದಿಗೆ ಒಂದುಗೂಡುವುದು ತುಂಬಾ ಮುಖ್ಯವಾದದ್ದು. So my soul, which is now questioning, why is this person troubling me? ಸೊ ನನ್ನ ಮನಸ್ಸು ಹೇಳ್ತದೆ, ಈ ವ್ಯಕ್ತಿ ಯಾತಕ್ಕಾಗಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ. So if God loves me, God would have stopped him from troubling me. ಸೊ ಖಂಡಿತವಾಗಿಯೂ ದೇವರು ನನ್ನನ್ನು ಪ್ರೀತಿಸುವಂತಹ ತಂದೆಯಾಗಿದ್ರೆ ದೇವರು ನನಗೆ ತೊಂದರೆ ಕೊಡ್ತಿರುವ ಈ ವ್ಯಕ್ತಿಯನ್ನ ತಡೆ ನಿಲ್ಲಿಸಬೇಕಲ್ವಾ? My soul is saying he is making me uncomfortable. Either I make him uncomfortable, otherwise I want him transferred from this office. ಖಂಡಿತವಾಗಿಯೂ ಈಗ ಈ ವ್ಯಕ್ತಿ ನನಗೆ ತೊಂದರೆ ಕೊಡುವಾಗ ದೇವರು ಅಟ್ಲೀಸ್ಟ್ ನನಗೆ ಈ ಪರಿಸ್ಥಿತಿ ಮಧ್ಯದಲ್ಲಿ ಸಮಾಧಾನಕರವಾದ ಪರಿಸ್ಥಿತಿಯನ್ನ ಉಂಟು ಮಾಡಬೇಕು, ಕೊಡಬೇಕು, ಇಲ್ಲಾಂದ್ರೆ ಈ ವ್ಯಕ್ತಿಯನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕಲ್ವಾ? Now my spirit begins to talk to me. ಆ ಸಂದರ್ಭದಲ್ಲಿ ನನ್ನ ಆತ್ಮ ನನ್ನೊಂದಿಗೆ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದೆ. God loves me. ದೇವರು ನನ್ನನ್ನು ಪ್ರೀತಿಸ್ತಾರೆ. And he sent his son to take my place on the cross. ಸೊ ದೇವರು ನನ್ನನ್ನು ಪ್ರೀತಿ ಮಾಡಿದ್ರಿಂದ ತನ್ನ ಮಗನನ್ನು ಕಳಿಸಿ ನನ್ನ ಸ್ಥಾನವನ್ನು ತೆಗೆದುಕೊಂಡ್ರು. Not when I was a good person, but when I was the enemy of God. ಸೊ ನಾನು ಒಳ್ಳೆಯ ವ್ಯಕ್ತಿಯಾಗಿರುವಾಗಲ್ಲ, ಬದಲಾಗಿ ನಾನು ದೇವರಿಗೆ ವಿರೋಧವಾಗಿ ದೇವರಿಗೆ ಶತ್ರುವಾಗಿರುವಾಗಲೇ ದೇವರು ಈ ಕಾರ್ಯ ಮಾಡಿದ್ರು. Jesus took my place. ಯೇಸು ಕ್ರಿಸ್ತರು ನನ್ನ ಸ್ಥಾನವನ್ನ ತೆಗೆದುಕೊಂಡ್ರು. He was afflicted. ಸೊ ಅವರು ನನಗೋಸ್ಕರ ಗಾಯಗೊಂಡವರಾದ್ರು. For my sake. ನನಗೋಸ್ಕರ ಅವರು And ಬಲಿಯಾದರು. in spite of me being a rebel, he was willing to die to self. ಸೊ ಅವರು ಯಾವ ಕಾರಣಕ್ಕೂ ಅದನ್ನ ಧಿಕ್ಕರಿಸದೆ ನನಗೋಸ್ಕರ ಅವರು ಸಂಪೂರ್ಣವಾಗಿ ಬಲಿಯಾಗಿ So ಅರ್ಪಿಸಿಕೊಂಡರು. Jesus died to self in order that he may submit to God his Father and obey his Father's instructions. ಸೊ ತಮ್ಮನ್ನು ತಾವು ಸಂಪೂರ್ಣವಾಗಿ ಬಲಿಯಾಗಿ ಅರ್ಪಿಸಿಕೊಳ್ಳೋದ್ರ ಮೂಲಕ ತನ್ನ ತಂದೆಗೆ ಸಂಪೂರ್ಣವಾಗಿ ಅಧೀನಪಡಿಸಿಕೊಂಡು ತನ್ನ ತಂದೆಗೆ ವಿಜಯ ತೋರಿದ್ರು. So now this brother of mine is giving me an advantage. ಸೊ ಈಗ ನಾನು ಈ ಸಹೋದರಿಗೆ ಒಂದು ಪ್ರಯೋಜನ ತರುವಂತ ಕಾರ್ಯವಾಗಿದೆ. So die to myself. ಸೊ ಅವರು ತಮ್ಮ ಸ್ವಯಂ ಚಿತ್ತವನ್ನ ಸಾಯಿಸಿಕೊಳ್ಳಲು, To submit to God, ದೇವರಿಗೆ ಅಧೀನಪಡಿಸಿಕೊಳ್ಳಲು, to obey his instructions, ಅವರ ಸೂಚನೆಗಳಿಗೆ ಸಲಹೆಗಳಿಗೆ ವಿಧೇಯತೆ and ತೋರಲು. prove to God that you love God. ಸೊ ಈ ಸಹೋದರರು ನಾನು ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಸಾಕ್ಷೀಕರಿಸಲು, God loved me ದೇವರನ್ನು ಪ್ರೀತಿಸ್ತಾರೆ. with the same love. Now I'm able to love him. ಸೊ ನಾನು ಕೂಡ ದೇವರನ್ನು ಯಾವ ರೀತಿ ಪ್ರೀತಿಸಿದರೋ ಅದೇ ರೀತಿ ಈ ಸಹೋದರನು ಕೂಡ ಪ್ರೀತಿಸ್ತೇನೆ ಎಂಬುದಾಗಿ. And this is the best opportunity to practice what God has poured in you. ಸೊ ಈ ಸಮಯ ದೇವರು ನನ್ನಲ್ಲಿ ನೆಲೆಗೊಳಿಸಿರುವಂತಹ ದೇವರ ಪ್ರೀತಿಯನ್ನ ಅಭ್ಯಾಸ ಮಾಡ್ಲಿಕ್ಕಾಗಿ, ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿ ಒಂದು So ಸದಾವಕಾಶ. God loves me and continues to love me not on my performance. ಸೊ ದೇವರು ಇವರನ್ನ ಪ್ರೀತಿ ಮಾಡುವಂತದ್ದು ಯಾವ ಕಾರಣಕ್ಕೂ ಈ ಸಹೋದರ ತೋರುವಂತ ವಿಧೇಯತೆ ಅಥವಾ ಪುಣ್ಯ ಕಾರ್ಯಗಳಿಂದ ಅಲ್ಲ. In the same way, I will follow God's instruction to love him not based on his performance, but to love him one-sided, the way God loves me one-sided. ಸೊ ದೇವರು ಯಾವ ಕಾರಣಕ್ಕೂ ಈ ಸಹೋದರನ ಕಾರ್ಯಕ್ಕೆ ಅನುಗುಣವಾಗಿ ದೇವರು ಪ್ರೀತಿಸೋದಿಲ್ಲ. ಅದೇ ತರ ಇವರು ಕೂಡ ಅವರ ವಿರುದ್ಧವಾಗಿ ಹೋಗಿರುವಂತಹ ನನ್ನ ಕಾರ್ಯಕ್ಷಮತೆಯ ಮೇರೆಗೆ ಪ್ರೀತಿಸದೆ ದೇವರು ಯಾವ ರೀತಿ ಪ್ರೀತಿ ಮಾಡ್ತಿದಾರೋ ಅದೇ ರೀತಿ ಪ್ರೀತಿಸುವಂತ ಕಾರ್ಯ. So when I make a decision to love him one-sided, ಸೊ ಈಗ ಇವರು ನಾನು ಏನೇ ತೊಂದರೆ ಕೊಟ್ಟರು ಕೂಡ ನನ್ನನ್ನ ಸದಾಕಾಲ ಪ್ರೀತಿಸ್ತೇನೆ ಎಂಬುದಾಗಿ ಏಕಾಭಿಮುಖವಾದ ಪ್ರೀತಿಯನ್ನು ಹೊಂದಿರುವಾಗ, it is not possible by my ability, ಇವರ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅದು ಸಾಧ್ಯವಿಲ್ಲ, but by the riches of his glory, the abundance of grace. ಆದರೆ ನಮ್ಮಲ್ಲಿ ನೆಲೆಗೊಂಡಿರುವಂತಹ ಯಥೇಚ್ಛವಾದ ದೇವರ ಕೃಪೆಯಿಂದ ಮತ್ತು ಮಹಿಮೆ ಐಶ್ವರ್ಯದಿಂದಾಗಿ, The abundance of mercy, ಯಥೇಚ್ಛವಾದ ದೇವರ ಕೃಪೆಯಿಂದ, the abundance of love ದೇವರ ಕರುಣೆ, ದೇವರ ಪ್ರೀತಿಯಿಂದ that God has given me, ಇವೆಲ್ಲವನ್ನ ದೇವರು ನನಗೆ ಕೊಟ್ಟಿದ್ದಾರೆ. I am using it ಅವುಗಳು ನಾನು ಉಪಯೋಗಿಸುವಾಗ to pour the same into my brother. ಸೊ ಅದೇ ಪ್ರೀತಿಯನ್ನ ಅವುಗಳನ್ನ ನನ್ನ ಪ್ರೀತಿಯ ಈ ಸಹೋದರಲ್ಲಿ ಹಾಕ್ಲಿಕ್ಕಾಗಿ, So I maintain a constant love
to God, ಸೊ ನಾನು ನನ್ನ ಪ್ರೀತಿಯನ್ನ ನಿರಂತರವಾಗಿ ದೇವರಿಗೆ ತೋರ್ಪಡಿಸುವಂತ ಕಾರ್ಯದಲ್ಲಿ ಅಂಟಿಕೊಂಡು ಮುನ್ನಡೆಯುವಾಗ in my soul, ನನ್ನ ಪ್ರಾಣದಲ್ಲಿ ಆ ಕಾರ್ಯವನ್ನ ಕಾರ್ಯಗತಗೊಳಿಸುವಾಗ, and this will be the evidence of the love of God for me in my life. ಸೊ ಇದಾಗಿದೆ ನನ್ನ ಜೀವಿತದಲ್ಲಿ ನಾನು ದೇವರ ಪ್ರೀತಿಸ್ತೇನೆ ಎಂಬುದಾಗಿ ತೋರ್ಪಡಿಸಲಿಕ್ಕಿರುವಂತಹ ಸಾಕ್ಷಿ ಆಧಾರ. So I'm the same person who was producing the fruit of the flesh, the character of Satan. Now I'm the same person, no longer producing the old character of the flesh of Satan, but now I'm producing the character of Christ who dwells in me, because I'm willing to submit to him and exercise his teachings in my day-to-day life. And all this is possible through my exercise of abiding in the presence of God. ಸೊ ಹೌದು, ಇದು ನಾವೊಂದು ನಾನು ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ತೋರ್ಪಡಿಸುವ ಒಂದು ಸಾಕ್ಷಿ ಭರಿತವಾದ ಕಾರ್ಯವಾಗಿದೆ. ಯಾಕೆಂದ್ರೆ ಈಗ ಹಿಂದೊಮ್ಮೆ ಲೋಕದ ಫಲಗಳನ್ನು ಉತ್ಪತ್ತಿ ಮಾಡ್ತೀವಿ ಸಹೋದರ, ಈಗ ಅವುಗಳೆಲ್ಲವನ್ನ ತೊರೆದು ಈ ರೀತಿಯ ಕಾರ್ಯಗಳನ್ನು ಮಾಡುವಾಗ, ನನ್ನ ಯಥೇಚ್ಛವಾಗಿ ಪ್ರೀತಿಸುವಾಗ, ಪ್ರೈಸ್ ಗಾಡ್, ಈ ಕ್ಷಣದಲ್ಲಿ ದೇವರ ಸಾಮ್ರಾಜ್ಯದ ಆಧ್ಯಾತ್ಮಿಕವಾದ ಆತ್ಮದ ಫಲಗಳನ್ನ ಹೊರಮಿಸುವಂತ ವ್ಯಕ್ತಿಯಾಗಿ ನಾವು ಈ ಸಹೋದರನ ನೋಡಬಹುದು. Any plant uprooted, ಯಾವುದೇ ಒಂದು ಮರವನ್ನ ನಾವು ಬೇರು ಸಮೇತ ತೆಗೆಯುವಾಗ and kept on the ground without the roots getting rooted, now that tree is on the journey of destruction and death. When I uproot a tree, ಸೊ ಒಂದು ಮರವನ್ನ ನಾವು ಆ ಬೇರಿಂದ ನಾವು ಯಾವಾಗ ಬೇರ್ಪಡಿಸ್ತೇವೋ ಆಗ ಅದು ನೋಡ್ಲಿಕ್ಕೆ ಪ್ರಾರಂಭದಲ್ಲಿ ಜೀವಂತ ಮರವಾದ ಕಂಡ್ರು ಕೂಡ ಅದು ಅದೇ ತರ ನಿಧಾನವಾಗಿ ಹಂತವಾಗಿ ಅದು ಸಂಪೂರ್ಣವಾಗಿ ಮರಣವನ್ನ ಅನುಭವಿಸಿ ನೋಡ್ತವೆ. So when this brother is coming to trouble me, ಸೊ ನಾನು ಇವರಿಗೆ ಪದೇ ಪದೇ ತೊಂದರೆ ಕೊಡ್ಲಿಕ್ಕೆ ಹೋಗುವಾಗ I can remain rooted and grounded in love, or I can go with my emotions, not tap into what God has poured into me, not submitting to God. I can retaliate, fight with him. Now I have been uprooted and no longer grounded in love, but now I am grounded in hatred. It's totally going to bring self-destruction. So what is the devil doing? He is using somebody to come against you so that he wants you no longer to walk in love, but opposite of love. Now self-destruction is guaranteed in your life. ಸೊ ನಾನು ಈ ಸಹೋದರ ವಿರುದ್ಧವಾಗಿ ತೊಂದರೆ ಕೊಡ್ಲಿಕ್ಕೆ ಹೋಗುವಾಗ ಅವರು ನನಗೆ ವಿರುದ್ಧವಾಗಿ ಅವರು ಯಾವ ಕಾರಣಕ್ಕೂ ಅವ್ರ ಪ್ರೀತಿಯನ್ನ ತೋರಿಸದೆ ಅವರು ನಾನು ಯಾವ ತರ ಕಾರ್ಯ ಮಾಡ್ತಾ ಇದೀನೋ ಅದಕ್ಕೆ ತಕ್ಕಂತೆ ತಮ್ಮ ಮನೋಭಾವನೆಗಳು ಏನ್ ಹೇಳ್ತದೋ ಅದು ತಕ್ಕಂತೆ ಮುಯಿ ತೀರಿಸೋದಾದ್ರೆ ಅವರಿಗೆ ದೇವರ ಆ ಪ್ರೀತಿಯಲ್ಲಿ ನೆಲೆಗೊಳ್ಳದೆ ದೇವರ ಪ್ರೀತಿಯಿಂದ ಬೇರ್ಪಟ್ಟಂತ ಮರದ ರೀತಿಯಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆಗ ಯಾವ ಕಾರಣಕ್ಕೂ ಇವರ ಜೀವಿತದಲ್ಲಿ ಕ್ರಿಸ್ತನ ಫಲಗಳನ್ನ ಯಾವ ಕಾರಣಕ್ಕೂ ಅನುಭವಿಸದೆ ಬದಲಾಗಿ ಬರಡಾದ ಕಾರ್ಯಗಳನ್ನ ಮಾತ್ರ ಅನುಭವಿಸ್ತಾ ಇರ್ತಾರೆ. ಅಷ್ಟು ಮಾತ್ರವಲ್ಲ, ಇವರು ಸಂಪೂರ್ಣವಾಗಿ ಈಗ ಅದಕ್ಕಾಗಿ ಸೈತಾನ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಸಂಪೂರ್ಣವಾಗಿ ಇವರ ಜೀವಿತವನ್ನೇ ನಷ್ಟಪಡಿಸ್ಲಿಕ್ಕಾಗಿ, ಬರಡಾದಂತ ಜೀವಿತವಾಗಿ ಮಾರ್ಪಡಿಸ್ಲಿಕ್ಕಾಗಿ ಯಾರನ್ನಾದ್ರೂ ಒಬ್ಬನ ಉಪಯೋಗಿಸಿಕೊಂಡು ನಮ್ಮನ್ನ ದೇವರ ಪ್ರೀತಿಯನ್ನು ನೆಲೆಗೊಳ್ಳದೆ ದೇವರ ಪ್ರೀತಿಯಿಂದ ಬೇರ್ಪಡಿಸಿಕೊಂಡು ಸಂಪೂರ್ಣ ನಷ್ಟಪಡಿಸುವಂತ ಕಾರ್ಯಕ್ಕಾಗಿ ಯಾವ್ದಾದ್ರು ಒಂದು ವ್ಯಕ್ತಿಯನ್ನು ಉಪಯೋಗಿಸಿಕೊಳ್ಳುವಂತ ವ್ಯಕ್ತಿಯಾಗಿದ್ದಾನೆ. So is there any questions to be asked? ಇದರಲ್ಲಿ ಏನಾದ್ರು ನಿಮಗೆ ಪ್ರಶ್ನೆಗಳಿದೆಯಾ ಕೇಳಿ? Very interesting. Kannada people, nobody has any question. They all know everything. ಸೊ ಕನ್ನಡ ಜನರಲ್ಲಿ ಯಾವುದೇ ಪ್ರಶ್ನೆಗಳಿಲ್ಲ, ಒಂದ್ಸಲ ಹೇಳ್ಕೊಟ್ಟ ತಕ್ಷಣನೇ ಅರ್ಥ ಮಾಡ್ಕೊಳ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. Whatever we learned, can you ask some questions? ಈಗ ನಾವೇನು ಕಲ್ತಿದೀವಿ ಅದರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು. Then the class becomes very interesting. ನೀವು ಪ್ರಶ್ನೆಗಳು ಕೇಳೋದಾದ್ರೆ ಖಂಡಿತವಾಗಿಯೂ ಆಗ ಮುಂದಿನ ತರಗತಿ ಕೂಡ ನಿಜವಾಗ್ಲೂ ಉತ್ಸುಕತೆಯಿಂದ ಕೂಡಿರುತ್ತದೆ. We love Christ because he first loved us. ಸೊ ದೇವರು ನಮ್ಮನ್ನ ಮೊದಲು ಪ್ರೀತಿ ಮಾಡಿದ್ದರಿಂದ ನಾವು ಈಗ ಪ್ರೀತಿಯನ್ನ ಮಾಡುವ ಹಾದಿಯಲ್ಲಿದ್ದೇವೆ. Anybody with any question? ಯಾರಾದ್ರೂ ಏನಾದ್ರು ಪ್ರಶ್ನೆಗಳು ಹೊಂದಿದ್ದೀರಾ? How long did the class go on YouTube? How long we had this class?
2 hours, 20 minutes. 2 hours are over. So soon 2 hours got over. Praise God. Praise God. So, any questions before we wind up and we come back after lunch? So ನಾವು ಇದನ್ನ ಈ ಬೆಳಗಿನ ತರಗತಿಯನ್ನು ಮುಗಿಸುವಂತ ಮೊದಲು ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು, ಕೇಳಿ. ಇನ್ನೊಂದು ಹೇಗೆ Hello, anybody? ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು. No questions? ಕೀರ್ತಿ, ಬ್ರದರ್ ಕೀರ್ತಿ ಅವ್ರಿಗೆ ಇಟ್ಕೊಡಿ. Hello. Good morning, brother. Praise the Lord. ಹಲೋ, Brother, my name is Well, your Sebastian. audio is very low. Hey, my name is Sebastian. Okay. Can you hear me? Yeah, I can hear you. Yeah, brother, I have one question or a doubt. So when we take up our cross, it's like a sufferings, or should Jesus says that okay, you have to accept the cross, so or the burdens. How do we know that it is our burden? Should we pray to get rid of that one, or should we accept that? And how do we know that what to accept, or which one should we? Carrying the cross simply means. Yeah, okay, maybe any burdens which we do not know Okay, whether it is for our test or sufferings. Now, carrying the cross is whatever Jesus finished on the cross is not carrying the cross. so It's maybe a suffering or maybe There a are health sufferings of issues two or kinds. financial issues. No, How do we know that no, it is? That's what I'm saying. There are sufferings of two types. ಈ ಸಹೋದರ ಏನ್ ಪ್ರಶ್ನೆ ಕೇಳ್ತಿದಾರೆ ಅಂತಂದ್ರೆ, ಯೇಸು ಹೇಳ್ತಿದ್ದಾರೆ, ನೀವು ನನ್ನನ್ನು ಹಿಂಬಾಲಿಸುವನಾದ್ರೆ ನೀವು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬನ್ನಿ ಎಂಬುದಾಗಿ. ಈಗ ಇವರ ನಮ್ಮ ಜೀವನದಲ್ಲಿ ಬರುವಂತಹ ಆ ಶಿಲುಬೆ, ಹೊತ್ತುಕೊಂಡು ಹೋಗುವಂತಹ ಶಿಲುಬೆನ ಅಂದ್ರೆ ನಮ್ಗೆ ಬರುವಂತ ಸಮಸ್ಯೆಗಳನ್ನ ನಾವು ಹೊತ್ಕೊಂಡು ಹೋಗ್ಬೇಕಾ, ಸಹಿಸ್ಕೊಳ್ಬೇಕಾ, ಅಥವಾ ಅವುಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾ? ಯಾವ ಗುಂಪಿಗೆ ಸೇರಿದಂತಹ ಸಮಸ್ಯೆ ಶಿಲುಬೆ ಎಂಬುದಾಗಿ ನಾವು ಗುರುತಚ್ಚೋದು ಹೇಗೆ ಎಂಬುದಾಗಿ ಇವರು ಪ್ರಶ್ನೆ ಕೇಳ್ತಾ ಇದಾರೆ. Now, one is carrying the cross, what Jesus has finished on the cross. ಸೊ ಒಂದು ಶಿಲುಬೆನ ಹೊತ್ತುಕೊಂಡು ಹೋಗುವಂತ ಕಾರ್ಯ ಏನಂತಂದ್ರೆ, ಪ್ರಭು ಯೇಸು ಅವರು ತಾವು ಯಾವುದನ್ನ ಹೊತ್ತುಕೊಂಡು ಶಿಲುಬೆಯನ್ನು ಮುಗಿಸಿದಾರೋ ಅದು ಒಂದು ಭಾಗ. One is that Jesus took our sins. He paid the punishment on the cross, and by his wounds we are all healed. ಸೊ ಪ್ರಭು ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಗಾಯಗೊಂಡ್ರು, ನಮ್ಮೆಲ್ಲ ಪಾಪಗಳು ಹೊತ್ತುಕೊಂಡ್ರು, ನಮ್ಮೆಲ್ಲ ರೋಗಗಳು ಹೊತ್ತುಕೊಂಡು ಸಂಪೂರ್ಣವಾಗಿ ಅವರ ಶರೀರ ಗಾಯ ಮಾಡಿಕೊಂಡು ನಮ್ಮನ್ನ ಸಂಪೂರ್ಣವಾಗಿ ಗುಣಪಡಿಸಿ. So when it comes to sickness, you don't carry that sickness, you don't tolerate sickness, you fight with it because it's your inheritance to be healthy, because Jesus already paid the price when it comes to sickness. ಸೊ ಅದಕ್ಕಾಗಿ ನಿಮ್ಮ ಶರೀರದಲ್ಲಿ ಏನಾದರೂ ರೋಗಗಳು ಅಥವಾ ಅಸ್ವಸ್ಥಗಳು ಬರುವಾಗ ನೀವು ಯಾಕೋ ಅದನ್ನ ಸಹಿಸಿಕೊಂಡು ಹೊತ್ಕೊಂಡು ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ಪ್ರಭು ಯೇಸು ಈಗಾಗಲೇ ಶಿಲುಬೆಯಲ್ಲಿ ಆ ರೋಗವನ್ನ ಅಸ್ವಸ್ಥತೆಯನ್ನು ಹೊತ್ತುಕೊಂಡು ಅದರ ಕಥೆಯನ್ನು ಈಗಾಗಲೇ ಮುಗಿಸಿರೋದ್ರಿಂದ ನಾವು ಹೊತ್ಕೊಂಡು ಹೋಗ್ಬೇಕಾಗಿಲ್ಲ. ಬದಲಾಗಿ ಆರೋಗ್ಯ ಎನ್ನುವಂಥದ್ದು ನಮ್ಮ ಪಿತರ ಸೊತ್ತು. ಆರೋಗ್ಯವನ್ನು ಕದ್ಕೊಂಡು ಹೋಗ್ಲಿಕ್ಕೆ ಬಂದಿರುವಂತಹ ಆ ರೋಗದ ದುರಾತ್ಮನಿಗೆ ಆಜ್ಞೆ ಮಾಡಿ ಅದನ್ನು ಓಡಿಸುವಂಥದ್ದು ತುಂಬಾ ಮುಖ್ಯವಾದದ್ದು. When it comes to curse, don't tolerate that curse, destroy it, because Jesus was made a curse for us so that we are now in Abraham's blessing. So you don't have to carry that suffering of a curse because the curse has been nailed on the cross. ಶಾಪಗ್ರಸ್ತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಬರುವಾಗ ಅಥವಾ ಬಡತನ ಯಾವುದೇ ಆಗಿರ್ಬೋದು, ಅವುಗಳು ಬರುವಾಗ ಅವುಗಳನ್ನು ಸಹಿಸಿಕೊಳ್ಬೇಕಾಗಿಲ್ಲ, ಅವುಗಳನ್ನ ಶಿಲುಬೆ ಹೊತ್ಕೊಂಡು ಹೋಗ್ಬೇಕಾಗಿಲ್ಲ. ಬದಲಾಗಿ ಅವುಗಳನ್ನ ಯೇಸು ನಾಮದಲ್ಲಿ ನಾಶಗೊಳಿಸಬೇಕು. ಯಾಕಂದ್ರೆ ಕ್ರಿಸ್ತ ಯೇಸು ಈಗಾಗಲೇ ನಮಗೋಸ್ಕರ ಅವುಗಳೆಲ್ಲವನ್ನು ಹೊತ್ಕೊಂಡು ಶಾಪಗ್ರಸ್ತರಾಗಿ ಈಗ ಅಬ್ರಾಹ್ಮನ ಆಶೀರ್ವಾದ ನಮಗೆ ಪಿತರ ಸೊತ್ತಾಗಿ ಕೊಟ್ಟಿದ್ದಾರೆ. We are under Abraham's blessing. ನಾವು ಅಬ್ರಾಹ್ಮನ ಆಶೀರ್ವಾದಗಳ ಅಧೀನತೆಯಲ್ಲಿ ಇದ್ದೇವೆ. So don't carry the suffering of lack and poverty, because Jesus was made poor so that by him and through him we might be made rich
in Christ Jesus. ಸೊ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಹಣಕಾಸಿನ ಕೊರತೆನಾಗ್ಲಿ ಅಥವಾ ಬಡತನದ ಶಾಪವನ್ನಾಗ್ಲಿ ನಾವು ಯಾವ ಕಾರಣಕ್ಕೂ ಅದನ್ನು ಹೊತ್ಕೊಂಡು ಹೋಗ್ಬೇಕಾಗಿಲ್ಲ, ಅನುಭವಿಸ್ಬೇಕಾಗಿಲ್ಲ. ಅಬ್ರಾಮನ ಆಶೀರ್ವಾದ ಅಡಿಯಲ್ಲಿ ಇರೋದ್ರಿಂದ ಪ್ರಭು ಯೇಸು ನಮಗೋಸ್ಕರ ಆ ಶಾಪವನ್ನ, ಬಡತನ ಶಾಪವನ್ನು ಹೊತ್ತುಕೊಂಡು ಬಡವರಾದ್ರೂ ಅವರ ಶ್ರೀಮಂತಿಕೆಯನ್ನ, ಐಶ್ವರ್ಯವಂತಿಕೆಯನ್ನ ನಮ್ಗೆ ಈಗಾಗಲೇ ಅನುಗ್ರಹಿಸಿಕೊಟ್ಟಿದ್ದಾರೆ. So whatever Jesus finished on the cross, he said it is finished. It is finished from your life as well. ಸೊ ಕ್ರಿಸ್ತ ಯೇಸು ಶಿಲುಬೆ ಮೇಲೆ ಎಲ್ಲವನ್ನು ಹೊತ್ತುಕೊಂಡು ಇದೆಲ್ಲವೂ ನೆರವೇರಿತು, ಮುಕ್ತಾಯವಾಯಿತು ಎಂಬುದಾಗಿ ಯಾವಾಗ ಹೇಳಿದ್ರು, ಅದೇ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಈ ರೀತಿಯ ಎಲ್ಲಾ ಕಾರ್ಯಗಳು, ಶಾಪಗ್ರಸ್ತ ಕಾರ್ಯಗಳು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. For example, ಉದಾಹರಣೆಗೆ you did some sin in your life and the consequences are come. Now in Christ Jesus, you are justified. You are already judged and God has declared you justified as if you have never sinned in your life by faith in Christ Jesus. So you don't have to go into guilt and condemnation for what wrong you have done, because it has already been dealt with and God has declared you not guilty. ಸೊ ಒಂದು ವೇಳೆ ನೀವು ಯಾವ್ದಾದ್ರು ಒಂದು ತಪ್ಪನ್ನ ಮಾಡಿದಾಗ ಅಥವಾ ಪಾಪವನ್ನು ಮಾಡಿದಾಗ ನೀವು ಯಾವ ಕಾರಣಕ್ಕೂ ಆ ಪಾಪಕ್ಕೋಸ್ಕರ ನೀವು ಯಾವ ಕಾರಣಕ್ಕೂ ಶಿಕ್ಷೆನ ಅನುಭವಿಸಬೇಕಾಗಿಲ್ಲ. ಆ ಪಾಪವನ್ನು ಕೂಡ ಪ್ರಭು ಯೇಸು ಹೊತ್ತುಕೊಂಡು ಶಿಕ್ಷೆನ ಅನುಭವಿಸಿದ್ದಾರೆ. ಅದಕ್ಕೋಸ್ಕರ ನಾನು ಆ ಪಾಪನ ಮಾಡಿಬಿಟ್ಟೆ ಎಂಬುದಾಗಿ ಪದೇ ಪದೇ ನೀವೊಂದು ಅಪರಾಧ ಪ್ರಜ್ಞೆಯಿಂದ ನೀವು ಜೀವಿಸಬೇಕಾಗಿಲ್ಲ. ಯಾಕೆಂದ್ರೆ ಪ್ರಭು ಯೇಸು ಈಗಾಗಲೇ ಪಾಪವನ್ನು ತೆಗೆದುಕೊಂಡು ಅವರು ಪಾಪಿಯಾಗಿ ಮಾರ್ಪಟ್ಟು ನಿಮ್ಮನ್ನ ನೀತಿವಂತರು, ಕ್ರಿಸ್ತನಲ್ಲಿ ನೀವು ನೀತಿಯಾಗಿದ್ದೀರಿ ಎಂಬುದಾಗಿ ದೇವರು ಪ್ರಕಟಪಡಿಸಿದ್ದಾರೆ. ನೀವು ನೀತಿವಂತರಾಗಿದ್ದೀರಿ. The suffering that you go through ನೀವು ಹಾದು ಹೋಗುವಂತಹ ಆ ಒಂದು ಕಷ್ಟ ಸಂಕಷ್ಟಗಳು is in your Christian life, ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ is dying to yourself in order to obey God's word. ಸೊ ನೀವು ಹೊತ್ತುಕೊಂಡು ಹೋಗ್ಬೇಕಂತಹ ಶಿಲುಬೆ ಯಾವುದು ಅಂತಂದ್ರೆ ಕ್ರಿಸ್ತನಿಗೆ ವಿಧೇಯ ತೋರಲು, ಕ್ರಿಸ್ತನ ವಾಕ್ಯಕ್ಕೆ ಅಧೀನರಾಗಿ ಬಾಳಲು ನಿಮ್ಮ ಬಯಕೆಗಳನ್ನ, ನಿಮ್ಮ ಇಚ್ಛೆಗಳನ್ನ ಸಾಯಿಸಿಕೊಳ್ಳುವಂತದ್ದಾಗಿದೆ. Because your flesh is always contradicting to God's word. ಯಾಕೆಂದ್ರೆ ನಿಮ್ಮ ಶಾರೀರಿಕತೆಯು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರನ್ನು ಧಿಕ್ಕರಿಸುವಂತ ಕಾರ್ಯದಲ್ಲಿ ಸದಾಕಾಲ So ಕೊಂಡೊಯ್ಯುವಂತ. everyday suffering we may go through is when we allow the nails to go through ourselves. ಸೊ ನಾವು ಪ್ರತಿದಿನ ಹೊತ್ತುಕೊಂಡು ಹೋಗುವಂತಹ ಶಿಲುಬೆ ಯಾವುದಂತಂದ್ರೆ ನಾವು ನಮ್ಮ ದಿನಚರಿಯಲ್ಲಿ ನಮ್ಮ ಚಿತ್ತವನ್ನ, ನಮ್ಮ ಬಯಕೆಗಳನ್ನ, ನಮ್ಮ ಸ್ವಯಂ ಚಿತ್ತವನ್ನ ಸಂಪೂರ್ಣವಾಗಿ ಮೊಳೆಗೆ ಜಡಿಸಿಕೊಳ್ಳುವುದಾಗಿದೆ ನಮ್ಮ ಅನುದಿನದ ಕಾರ್ಯ. Self is your self-centeredness, where you are all the time thinking about what is your benefits in the kingdom of God. ಸೊ ನಿಮ್ಮ ಸ್ವಯಂ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂತಂದ್ರೆ ನೀವು ಸ್ವಯಂ ಕೇಂದ್ರಿತತೆ ಅಂದ್ರೆ ಸೆಲ್ಫ್ ಸೆಂಟರ್ಡ್ನೆಸ್ ಹೊಂದಿರುವಂತದ್ದು. ಸದಾಕಾಲ ನೀವು ನಿಮ್ಮ ಬಗ್ಗೆ ಮಾತ್ರ, ನಿಮಗೆ ಏನ್ ಪ್ರಯೋಜನ ಆಗ್ಬೇಕೋ ಅದ್ರ ಬಗ್ಗೆ ಮಾತ್ರ ನೀವು ಆಲೋಚನೆ ಮಾಡುವ ವ್ಯಕ್ತಿಗಳಾಗಿದ್ರೆ ಅದು ಆಕ್ಚುಲಿ ಅದನ್ನ ಶಿಲ್ಬೆಗೆ ಜಡಿಬೇಕಾಗಿರುವಂತದ್ದು. Yourself needs to be crucified. ಸೊ ನಿಮ್ಮ ಸ್ವಯಂ ಅದು ಸಂಪೂರ್ಣವಾಗಿ ಶಿಲುಬೆಗೆ ಜಡಿಯಲ್ಪಡಬೇಕು. Then only you are able to submit to God. ಆಗ ಮಾತ್ರ ನೀವು ದೇವರಿಗೆ ನಿಮ್ಮನ್ನು ಅಧೀನಪಡಿಸಿಕೊಳ್ಳಿಕ್ಕೆ ಸಾಧ್ಯ. So this is the suffering of every Christian. ಸೊ ಈ ರೀತಿಯ ಯಾತನೆ, ಈ ರೀತಿಯ ಕಷ್ಟ ಸಂಕಷ್ಟಗಳನ್ನ ಪ್ರತಿಯೊಂದು ಕ್ರೈಸ್ತ ವ್ಯಕ್ತಿ ಅನುಭವಿಸಬೇಕು. Because your emotions want to give back. ಯಾಕಂದ್ರೆ ನಿಮ್ಮ ಭಾವನೆಗಳು ಯಾವಾಗ್ಲೂ ಕೂಡ ಜಸ್ಟ್ ಮುಯಿ ತೀರಿಸು ಎಂಬುದಾಗಿರ್ತವೆ. But you nail those emotions to the cross. ಆದ್ರೆ ನೀವು ಕ್ರೈಸ್ತ ವ್ಯಕ್ತಿ ಆಗಿರೋದ್ರಿಂದ ಆ ಭಾವನೆಗಳನ್ನ ಶಿಲುಬೆಗೆ ಜಡಿಯುವಂತದ್ದು ಖಂಡಿತ ನೋವನ್ನು ತರುವಂತದ್ದು. And when yourself is crucified, ನಿಮ್ಮ ಸ್ವಯಂ ಶಿಲುಬೆಯಲ್ಲಿ ಜಡಿಯಲ್ಪಡುವಾಗ on your own choice, ನಿಮ್ಮ ಸ್ವಯಂ ಆಯ್ಕೆಯಿಂದಾಗಿ now you are submitting to God and you're operating in love. ಸೊ ನೀವು ನಿಮ್ಮನ್ನ ದೇವರಿಗೆ ಅಧೀನಪಡಿಸಿಕೊಂಡಿದ್ದೀರಿ, ನೀವು ಪ್ರೀತಿಯಲ್ಲಿ ಮುನ್ನಡೀತಾ ಇದ್ದೀರಿ. So what is our Christian life? ಹಾಗಾದ್ರೆ ಕ್ರಿಸ್ತಿಯ ಜೀವಿತ ಅಂದ್ರೆ ಏನು? Every day getting ourselves crucified on the cross. ಸೊ ಪ್ರತಿದಿನವೂ ಕೂಡ ಶಿಲುಬೆಯಲ್ಲಿ ನಮ್ಮನ್ನೇ ನಾವು ಜಡಿಸಿಕೊಳ್ಳುವಂತ ಜೀವಿತವಾಗಿದೆ. So now when yourself is crucified, ನಿಮ್ಮ ಸ್ವಯಂ ಸಂಪೂರ್ಣವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಡುವಾಗ you are seeking the kingdom of God. ನೀವು ದೇವರ ರಾಜ್ಯವನ್ನು ಹುಡುಕ್ತಾ ಇದ್ದೀರಿ ಎಂಬುದಾಗಿ, You are seeking his righteousness. ಅವರ ನೀತಿಯನ್ನು ಹುಡುಕ್ತಾ ಇದ್ದೀರಿ. When your self is alive, ನಿಮ್ಮ ಸ್ವಯಂ ಅದು ಜೀವಂತವಾಗಿರುವಾಗ you are seeking not the blesser but the blessing. ಸೊ ನೀವು ಆಶೀರ್ವಾದ ಮಾಡುವಂತಹ ಆಶೀರ್ವದಿತರನ್ನು ಹುಡುಕದೆ ಆಶೀರ್ವಾದವನ್ನು ಹುಡುಕ್ತೀರಿ. That is why Jesus said, ಅದಕ್ಕಾಗಿ ಯೇಸು ಹೇಳಿದ್ದಾರೆ, seek you first the kingdom of God and his righteousness. ಸೊ ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತು ಅವರ ನೀತಿಗಾಗಿ ತಾವಕಪಡಿರಿ, And then everything else will be added unto you. ನಂತರ ಮಿಕ್ಕ ಎಲ್ಲಾ ಕಾರ್ಯಗಳನ್ನ ನಿಮಗೆ ಸೇರಿಸಿಕೊಡಲಾಗುವುದು. But what is self saying? ಆದ್ರೆ ನಮ್ಮ ಸ್ವಯಂ ಏನಂತ ಹೇಳ್ತದೆ? Self is saying, first let me seek everything else. ನಾನು ಮೊದಲು ಮಿಕ್ಕ ಎಲ್ಲಾ ಕಾರ್ಯಗಳೆಲ್ಲವನ್ನು ಹುಡುಕ್ತೇನೆ. And when everything else is supplied to me,
ಎಲ್ಲ ಮಿಕ್ಕ ಎಲ್ಲಾ ಕಾರ್ಯಗಳು ನನಗೆ ಒದಗಿಸಲ್ಪಡುವಾಗ then I will seek the kingdom of God and his righteousness. ಅವುಗಳೆಲ್ಲವೂ ನಾನು ಹೊಂದಿಕೊಳ್ಳುವಾಗ ತದನಂತರ ನಾನು ದೇವರ ರಾಜ್ಯವನ್ನ ದೇವರ ನೀತಿಯನ್ನು ಹುಡುಕ್ತೇನೆ. The world teaches us in school, ಸೊ ಲೋಕದಲ್ಲಿ ಶಾಲೆಯಲ್ಲಿ ನಮಗೆ ಕಲಿಸ್ಕೊಟ್ಟಿದ್ದಾರೆ roti kapda aur makan first. ಸೊ ಮೊದಲು ಹೊಟ್ಟೆ ಬಟ್ಟೆಗಾಗಿ ನಾವು ಜೀವಿಸಬೇಕೆಂಬುದಾಗಿ. But God is teaching us ಆದ್ರೆ ದೇವರು ನಮಗೆ ತಿಳಿಸ್ತಾ ಇದ್ದಾರೆ the kingdom of God is first. ಮೊದಲು ದೇವರ ಸಾಮ್ರಾಜ್ಯ. Then you don't have to sweat ನೀವು ದೇವರ ಸಾಮ್ರಾಜ್ಯವನ್ನು ಮೊದಲೇ ಸ್ಥಾನದಲ್ಲಿ ಇಡೋದಾದ್ರೆ ನೀವು ಯಾವ for roti kapda aur makan. ನೀವು ಯಾವ ಕಾರಣಕ್ಕೂ ಉಣ್ಣಲು ಉಡಲು ಅಥವಾ ತಿನ್ನಲು ಯಾವ ಕಾರಣಕ್ಕೂ ನೀವು ಏನನ್ನೂ ಶ್ರಮ ಪಡಬೇಕಾಗಿಲ್ಲ. Roti kapda aur makan will be given unto you. ಸೊ ಹೊಟ್ಟೆ ಬಟ್ಟೆ ಏನೆಲ್ಲ ಬೇಕು ಅವುಗಳೆಲ್ಲವನ್ನ ಸೇರಿಸಿಕೊಡಲಾಗ್ತದೆ. And that is the battle of the cross. ಅದಾಗಿದೆ ಆ ಶಿಲುಬೆಯ ಒಂದು ಜೀವಿತದ ಒಂದು ಸವಾಲು. Ask anybody who is a Christian. ಹಾಗಾದ್ರೆ ಈಗ ಕ್ರೈಸ್ತರಾಗಿರುವಂತಹ ಪ್ರತಿಯೊಬ್ಬರನ್ನು ಕೂಡ What ಕೇಳೋಣ. is his focus first? ಸೊ ಅವರ ಗಮನ ಯಾವ್ದ್ರ ಕಡೆಗಿದೆ? What will I get? ನಾನು ಏನನ್ನ ಪಡ್ಕೊಳ್ತೇನೆ ಅದ್ರ ಕಡೆ ಇದೆ. And when yourself is crucified, ಸೊ ಅದ್ರ ನೀವು ನಿಮ್ಮ ಸ್ವಯಂವನ್ನ ಶಿಲುಬೆಯಲ್ಲಿ the ಜಡಿಸಿಕೊಂಡಾಗ person is saying, ಆ ವ್ಯಕ್ತಿ ಹೇಳ್ತಾನೆ not what I will get, ನಾನು ಏನನ್ನ ಪಡ್ಕೊಳ್ತೇನೆ ಅದ್ರ ಕಡೆ ಗಮನ but what ಕೊಡೋದಿಲ್ಲ. I got to give in the kingdom of God. ಸೊ ನಾನು ಯಾವುದನ್ನ ಹೊಂದ್ಕೊಂಡಿದ್ದೇನೋ ದೇವರ ಸಾಮ್ರಾಜ್ಯ ಹುಡುಕ್ಲಿಕ್ಕಾಗಿ ಅದಕ್ಕೆ ನಾನು ಅದನ್ನು ನೀಡ್ತೇನೆ. So when a person is living in the kingdom of God, his self is crucified, then only he is able to give himself for the kingdom. ಸೊ ಒಂದು ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಶಿಲುಬೆಯಲ್ಲಿ ಜಡಿಸಿಕೊಂಡಾಗ ಮಾತ್ರ ಆತನು ದೇವರ ಸಾಮ್ರಾಜ್ಯದಲ್ಲಿ ದೇವರಿಗಾಗಿ ತನ್ನನ್ನು ತಾನು ಅಧೀನಪಡಿಸಿಕೊಳ್ಳೋ ವ್ಯಕ್ತಿ ಆಗಿರ್ತಾನೆ. That is why your blessings are not depending on ಅದಕ್ಕಾಗಿ ನಿಮ್ಮ ಆಶೀರ್ವಾದವು ಯಾವ ಕಾರಣಕ್ಕೂ how much you work hard. ನೀವು ಎಷ್ಟು ಮಟ್ಟಿಗೆ ಶ್ರಮ ಪಟ್ಟು ದುಡಿತಾ ಇದ್ದೀರಿ ಅದ್ರ ಮೇಲೆ ಅವಲಂಬಿಸಿಕೊಂಡಿಲ್ಲ. In the kingdom of God, ದೇವರ ರಾಜ್ಯದಲ್ಲಿ when you seek his kingdom, ನೀವು ಅವರ ರಾಜ್ಯವನ್ನು ಹುಡುಕುವಾಗ, when you seek his righteousness, ಅವರ ನೀತಿಯನ್ನು ಹುಡುಕುವಾಗ the king will see to it ದೇವರ ರಾಜ್ಯದ ಒಡೆಯನಾಗಿರುವ ರಾಜ ನಿಮ್ಮ ನೋಡ್ತಾ ಇರ್ತಾರೆ. that all your needs are met. ಆಗ ಮಿಕ್ಕ ಎಲ್ಲ ಅಗತ್ಯಗಳನ್ನ ಅವರು ಒದಗಿಸಿಕೊಡ್ತಾರೆ. Praise God. And that is where a person is carrying his cross and not giving into his emotions or his feelings to seek first the roti kapda or makan. He is first seeking the kingdom of God and his righteousness. ಅದಕ್ಕಾಗಿ ಆ ರಾಜ್ಯದ ಒಡೆಯ ದೇವರ ಸಾಮ್ರಾಜ್ಯದ ಒಡೆಯ ಅದನ್ನು ನೋಡುವಾಗ ಆ ವ್ಯಕ್ತಿ ಯಾವ ಕಾರಣಕ್ಕೂ ಪ್ರಿಯರೇ ದೇವರ ರಾಜ್ಯದಲ್ಲಿರುವಂತ ವ್ಯಕ್ತಿ ಆತನು ತಿನ್ನಲೇನು ಉಡಲು ಏನು ಉಣಲು ಏನು ಎಂಬುದಾಗಿ ಅದ್ರ ಕಡೆ ಆತನು ಯಾವ ಕಾರಣಕ್ಕೂ ಚಿಂತೆ ಮಾಡೋದಿಲ್ಲ. ಬದಲಾಗಿ ಆತನು ಮೊದಲು ದೇವರ ರಾಜ್ಯದಲ್ಲಿ ದೇವರ ವಾಕ್ಯ ಅಧೀನರಾಗಿ ತಾನು ಯಾವುದನ್ನು ಹೊಂದ್ಕೊಂಡಿದ್ದಾನೋ ಅದನ್ನು ದೇವರ ರಾಜ್ಯದಲ್ಲಿ ಉಪಯೋಗಿಸುವಂತ ವ್ಯಕ್ತಿ ಆಗಿರ್ತಾನೆ. So Jesus came not to live, but he came to die for each one of us. ಸೊ ಪ್ರಭು ಯೇಸು ಈ ಲೋಕಕ್ಕೆ ಬಂದಿದ್ದು ಯಾವ ಕಾರಣಕ್ಕೂ ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗಿ ಅಲ್ಲ, ಬದಲಾಗಿ ನಮಗೋಸ್ಕರ ಸಾಯಲಕ್ಕಾಗಿ ಮಾಡ ಹೊಂದಿಕ್ಕಾಗಿ ಬಂದವರು. So the very purpose of his life was the cross. ಸೊ ಅವರ ಜೀವಿತದ ಮುಖ್ಯವಾದಂತ ಅವರ ಜೀವನದ ಮುಖ್ಯವಾದ ಉದ್ದೇಶ ಏನಂತಂದ್ರೆ ಶಿಲುಬೆಯ ಮರಣ. So also the very purpose of you and me is the cross that we carry, and on that cross our self is crucified. ಅದೇ ರೀತಿ ಕ್ರಿಸ್ತನಲ್ಲಿರುವಂತಹ ನಮ್ಮ ಜೀವನದ ಮುಖ್ಯವಾದ ಉದ್ದೇಶ ಏನಂತಂದ್ರೆ ಆ ಶಿಲುಬೆಯಲ್ಲಿ ನಮ್ಮನ್ನೇ ನಾವು ಜಡಿಸಿಕೊಳ್ಳುವಂಥದ್ದು. So anything that contradicts God's word is crucified on the cross. ಸೊ ದೇವರ ವಾಕ್ಯಕ್ಕೆ ವಿರುದ್ಧವಾದ ಪ್ರತಿಯೊಂದು ಕಾರ್ಯಗಳು ಕೂಡ ಶಿಲುಬೆಯಲ್ಲಿ ನಾವು ಜಡಿಯತಕ್ಕದ್ದು. So when a person is suffering, he is suffering in crucifying his flesh. ಸೊ ಒಂದು ವ್ಯಕ್ತಿ ಆ ಕಷ್ಟ ಸಂಕಷ್ಟಗಳ ಹಾದಿಯಲ್ಲಿ ಹೋಗುವಾಗ ಆತನು ತನ್ನ ಶಾರೀರಿಕವಾದವುಗಳನ್ನ ಜಡಿಯುವಂತ ವ್ಯಕ್ತಿಯಾಗಿರ್ತಾನೆ. Supposing he cheated me of lakhs of rupees, ಸೊ ಉದಾಹರಣೆಗೆ ನಾನು ಲಕ್ಷಾಂತರ ರೂಪಾಯಿಗಳು ಮೋಸ ಮಾಡಿದ್ದೇನೆ, it will really hurt me. ಖಂಡಿತವಾಗಿ ಅದು ಇವರಿಗೆ ತುಂಬಾ ನೋವನ್ನು ಕೊಡುವಂತದ್ದು. But when I understand that I am not the owner of any of my resources, ಆದರೆ ಇವರು ಹೊಂದಿಕೊಂಡಿದ್ದಂತಹ ಇವರ ಬಳಿಯಿದ್ದಂತಹ ಲಕ್ಷಾಂತರ ರೂಪಾಯಿಗಳಿಗೆ ಇವರು ಯಾವ ಕಾರಣಕ್ಕೂ ಯಜಮಾನ ಅಲ್ಲ ಎಂಬುದಾಗಿ I am only a steward ಇವರು ಜಸ್ಟ್ ಅದನ್ನ ನೋಡಿಕೊಳ್ಳುವಂತ ಒಂದು ಮ್ಯಾನೇಜರ್ ರೀತಿಯಲ್ಲಿ taking care of God's resources. ಸೊ ದೇವರು ಕೊಟ್ಟಿರುವಂತಹ ಮೂಲ ಸಂಪನ್ಮೂಲಗಳನ್ನ ನೋಡಿಕೊಳ್ಳಿಕ್ಕಿರುವಂತ ವ್ಯಕ್ತಿ. Then I'm willing to forgive him. ಸೊ ಅದನ್ನ ಇವರು ಒಂದ್ಸಲ ಅರ್ಥಕೊಂಡಾಗ ಯಾವ ಕಾರಣಕ್ಕೂ ಜಸ್ಟ್ ನನ್ನ ಮೇಲೆ ದ್ವೇಷ ಸಾಧಿಸೋದಿಲ್ಲ, ಬದಲಾಗಿ If I'm not willing to forgive him, ಇವರು ನನ್ನನ್ನು ಕ್ಷಮಿಸಲು ನಿಜವಾಗ್ಲೂ ತಮ್ಮ ಆ ಸ್ವಯಂ ಚಿತ್ತದಿಂದ ಆಯ್ಕೆ ಮಾಡ್ಕೊಳ್ತಾ I'm ಹೋದ್ರೆ suffering. ಖಂಡಿತವಾಗಿ ಇವರು ನೋವನ್ನು ಅನುಭವಿಸ್ತಾ ಇರ್ತಾರೆ. When I forgive him, ಆದ್ರೆ ನನ್ನನ್ನು ಇವರು ಕ್ಷಮಿಸೋದಾದ್ರೆ I'm still forgiving. I'm still suffering. ಆಗ್ಲೂ ಕೂಡ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. But both the sufferings are different. ಆದ್ರೆ ಆ ಎರಡು ವಿಧವಾದ ಯಾತನೆಗಳು ವ್ಯತ್ಯಾಸವುಳ್ಳ ಕಾರ್ಯಗಳಾಗಿವೆ. Now when I'm forgiving,
ಇವರು ನನ್ನನ್ನ ಕ್ಷಮಿಸುವಾಗ my transaction cannot take place ಇವರ ಆ ವ್ಯವಹಾರ ಯಾವ ಕಾರಣಕ್ಕೂ ತೆಗೆದುಕೊಳ್ಳೋದಿಲ್ಲ until I tell him, ಅವರು ಸಂಪೂರ್ಣವಾಗಿ ನನಗೆ ಹೇಳುವ ನಿಮಿಷದವರೆಗೂ for the loss that you have made in my life, ಸೊ ನೀವು ನನ್ನ ಜೀವನದಲ್ಲಿ ಮಾಡಿರುವಂತಹ ಆ ಒಂದು ಕೊರತೆಗಾಗಿ by cheating me, ಮೋಸಗೊಳಿಸುವ ಮೂಲಕ ಏನು ನನ್ನ ತೊಂದರೆ ಕೊಟ್ಟಿದ್ದೀರೋ I'll let you go free. ಈಗ ನಾನು ಹೇಳ್ತಿದ್ದೇನೆ ನಾನು ನಿನಗೆ ಏನು ತೊಂದರೆ ಕೊಡೋದಿಲ್ಲ. I'm not ನೀನು ಆರಾಮ asking. ಹೋಗು. I'm not asking any compensation for it. ನಾನು ಯಾವ ಕಾರಣಕ್ಕೂ ನೀನು ನನಗೆ ಮಾಡಿರುವಂತ ಮೋಸಕ್ಕಾಗಿ ನಾನು ನಿನ್ನಿಂದ ಏನನ್ನೂ ಕೇಳೋದಿಲ್ಲ. ನಾನು ಫ್ರೀ ಆಗಿ ಉಚಿತ ಬಿಟ್ಕೊಡ್ತಾನೆ ನಾನು. That is why when Zacchaeus heard that Jesus is coming to his house, ಸೊ ಅದಕ್ಕಾಗಿ ಜಕಾರಿಯನ್ನು ತನ್ನ ಮನೆಗೆ ಯೇಸು ಬರ್ತಾದ್ರೆ ಎಂಬುದಾಗಿ ಅರಿತಂತ ಅವನು he said, ಆತನು all those whom I cheated, I'm going to pay them 4 times. ಸೊ ಅದಕ್ಕೋಸ್ಕರ ಆ ಯೇಸುವಿನ ಬಳಿಯಲ್ಲಿ ಜಕಾರಿ ಹೇಳ್ತಾನೆ, ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೀನೋ ಅವ್ರಿಗೆಲ್ಲ ನಾನು 1ಕ್ಕೆ 4 ಪಟ್ಟು ಅವ್ರಿಗೆ ಹಿಂದಿರುಗಿಸ್ತೇನೆ ಎಂಬುದಾಗಿ. Then only the transaction is over. ಆಗ ಮಾತ್ರ ಅಲ್ಲಿ ಅದರ ವ್ಯವಹಾರ ಸಂಪೂರ್ಣಗೊಳ್ಳುವಂಥದ್ದು. So there is always a payment to be made when you forgive. ಸೊ ನೀವು ಥ್ಯಾಂಕ್ ಯು ಜೀಸಸ್, ನೀವು ಕ್ಷಮಾಪಣೆಯನ್ನು ಕೊಡುವಾಗ ಆಗ ಮಾತ್ರ ಅಲ್ಲಿ ವ್ಯವಹಾರ ಸಂಪೂರ್ಣಗೊಳ್ಳುವಂಥದ್ದು. So is it easy to the flesh? ನಿಜವಾಗ್ಲೂ ಅದನ್ನ ನಾವು ಶಾರೀರಿಕವಾಗಿ ನೋಡೋದಾದ್ರೆ, First of all, you cheated me for lakhs of rupees. ಶಾರೀರಿಕ ನೋಡುವಾಗ ಅದು ಅಷ್ಟು ಸುಲಭದ ಕಾರ್ಯನ. ಮೊದಲನೇದಾಗಿ ಲಕ್ಷಾಂತರ ರೂಪಾಯಿ ಇವರ ಹಣವನ್ನು ನಾನು ಮೋಸ ಮಾಡಿದ್ದೇನೆ, And I let you go free. ಈಗ ಅಷ್ಟು ಮಾತ್ರ ಅಲ್ಲ, ಈಗ ನನ್ನನ್ನ ಉಚಿತವಾಗಿ ನೀನು ಕೊಡೋದು ಬೇಡ, ಹೋಗು ಎಂದು And I carry ಬಿಟ್ಟು on going with Christ. ಸೊ ನಾನು ಕ್ರಿಸ್ತನನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನೆ. Do you think my flesh is going to keep quiet? ಆ ಸಂದರ್ಭದಲ್ಲಿ ಕ್ರಿಸ್ತನ ಯೋಜನೆ ಹೊತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಕ್ಷಮಿಸಿ ಹೋಗುವಾಗ ಖಂಡಿತವಾಗಿ ಮನಸ್ಸು ಸುಮ್ಮನೆ ಇರ್ತದ? That crucifixion of the flesh is carrying the cross. ಆ ಒಂದು ಶಿಲುಬೆಯಲ್ಲಿ ಜಡಿಸಿಕೊಂಡು ಮುನ್ನಡೆಯುವುದು ಜೀವಿತವಾಗಿದೆ. ಶಿಲುಬೆ ಹೊತ್ಕೊಂಡು ಹೋಗುವುದು. Crucifying your flesh to obey God's word and to submit to God's word is a birthright of every Christian life, and every Christian has to go through it. ಸೊ ನಮ್ಮನ್ನೇ ನಾವು ಶಿಲುಬೆಗೆ ಜಡಿಸಿಕೊಂಡು ಹೋಗುವಂತದ್ದು. ದೇವರ ವಾಕ್ಯ ಏನ್ ಹೇಳ್ತದೋ ಆ ವಾಕ್ಯಕ್ಕೆ ವಿರುದ್ಧವಾದ ಏನೇ ಪರಿಸ್ಥಿತಿ ಬಂದ್ರೂ ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವಂತಹ ಭಾವನೆಗಳನ್ನ ಶಿಲುಬೆಯಲ್ಲಿ ಜಡಿಸಿಕೊಂಡು ಹೋಗುವಂತದ್ದಾಗಿದೆ ಪ್ರತಿಯೊಂದು ಕ್ರೈಸ್ತ ವ್ಯಕ್ತಿಯ ಜನ್ಮ ಸಿದ್ಧ ಹಕ್ಕು. But what Jesus finished on the cross, ಆದರೆ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಯಾವುದೆಲ್ಲವನ್ನು ಮಾಡಿ ಮುಗಿಸಿದಾರೋ I am not going to submit. ಸೊ ನಾನು ಅದಕ್ಕೆ ಅಧೀನಪಡಿಸಿಕೊಳ್ಳದೆ I am going to take dominion over those forces that are coming against me. ಸೊ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಯಾವುದೆಲ್ಲವನ್ನು ಹೊತ್ತುಕೊಂಡು ಈಗಲೂ ಮುಕ್ತಾಯಗೊಳಿಸಿದಾರೋ ಅದು ನನ್ನ ವಿರುದ್ಧ ಬರುವಾಗ ಯೇಸು ಕ್ರಿಸ್ತರಲ್ಲಿ ನಾನು ಹೊಂದಿರುವಂತಹ ಅಧಿಕಾರವನ್ನು ಚಲಾಯಿಸುವಂತದ್ದು ಅತ್ಯಮೂಲ್ಯವಾದದ್ದು. Now I've become violent, ಈಗ ಅಂತ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಬಲಾತ್ಕಾರಿಯಾಗಿರ್ಬೇಕು. and the violent take the kingdom of God by force. ಸೊ ಬಲಾತ್ಕಾರಿಗಳು ಮಾತ್ರ ದೇವರ ರಾಜ್ಯದ ಕಾರ್ಯಗಳನ್ನ ಅವರು ಸ್ವೀಕರಿಸಿಕೊಳ್ತಾರೆ. So the things that Jesus has finished, ಯೇಸು ಕ್ರಿಸ್ತರು ಯಾವುದೆಲ್ಲವನ್ನ ಮಾಡಿ ಮುಗಿಸಿದಾರೋ if I don't kill it by taking dominion over it, ನಾವು ಅವುಗಳ ಮೇಲೆ ನಾವು ನಿಜವಾಗಿಯೂ ಅಧಿಕಾರ ಚಲಾಯಿಸಿ ಅವುಗಳ ನಾಶಗೊಳಿಸದೆ ಹೋದ್ರೆ then that will kill me. ಅವುಗಳು ನಮ್ಮನ್ನ ನಾಶಗೊಳಿಸ್ತವೆ. Is that clear? ಹಲೋ ಬ್ರದರ್, ಸ್ಪಷ್ಟವಾಯ್ತಾ? ಕ್ಲಿಯರ್ ಆಯ್ತಾ? What was that? ಚಾಟ್ ಮಾಡಿ ಕೀರ್ತಿ. Praise God. ಪ್ರೈಸ್ ಗಾಡ್. So thank you for your question. ನಿಮ್ಮ ಪ್ರಶ್ನೆಗಾಗಿ ನಾವು ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೇವೆ. Praise God. ಪ್ರೈಸ್ ಗಾಡ್. There are many people who accept that sickness, ಸೊ ಅನೇಕರು ರೋಗವನ್ನ ದೇವರ ಚಿತ್ತ ಎಂಬುದಾಗಿ ಸ್ವೀಕರಿಸಿಕೊಳ್ತಾರೆ. and they say, anyway, God has given it to me. ಎಸ್ ಬ್ರದರ್. So many of them say, God has given it to me. ಸೊ ಅನೇಕರು ತಿಳ್ಕೊಂಡಿದ್ದಾರೆ ಈ ರೋಗವನ್ನ ದೇವರನ್ನು ಕೊಟ್ಟಿರುವುದು ಎಂಬುದಾಗಿ. I am bearing it and I am suffering for it. ನಾನು ಅದನ್ನ ಸಹಿಸಿಕೊಳ್ಬೇಕು, ಒತ್ಕೊಳ್ಬೇಕು, ಅದನ್ನ ಅನುಭವಿಸಬೇಕು ಎಂಬುದಾಗಿ ಯೋಚಿಸ್ತಾರೆ. Then let me ask you, if God had given sickness to mankind, then there would be a big conflict between the Father and the Son. ಖಂಡಿತವಾಗಿಯೂ ದೇವರು ಜನರಿಗೆ ರೋಗವನ್ನ ಕೊಡೋದಾಗಿದ್ರೆ ಖಂಡಿತವಾಗಿಯೂ ದೇವರಿಗೂ ದೇವರ ಪುತ್ರನಾದ ಪ್ರಭು ಯೇಸುವಿಗೂ ದೊಡ್ಡ ಒಂದು ಘರ್ಷಣೆ ನಡಿಬೇಕಾಗಿತ್ತು. Then it would be a good cop and a bad cop. ಹಾಗಾಗಿ ಒಳ್ಳೆ ಪೊಲೀಸ್ ಕೆಟ್ಟ ಪೊಲೀಸ್ ಆಗ್ತಾ ಇದ್ರು. The father would be the bad cop. ಸೊ ತಂದೆಯು ಕೆಟ್ಟ ಪೊಲೀಸ್ ಆಗ್ತಾ ಇದ್ರು. He is giving the people sickness. ಸೊ ತಂದೆಯು ತನ್ನ ಜನರಿಗೆ ರೋಗವನ್ನು ಕೊಡುವಂತ, And the son is going during the daytime and destroying the sickness and disease. ಸೊ ಪ್ರಭು ಯೇಸು
ಹಗಲು ರಾತ್ರಿ ಸಂಚರಿಸಿ ಸುತ್ತಮುತ್ತಲು ಹೋಗಿ ತಂದೆ ಕೊಟ್ಟಿರುವಂತ ರೋಗವನ್ನ ಗುಣಪಡಿಸುವಂಥದ್ದು. How can they both work together? ಹೇಗೆ ತಾನೆ ತಂದೆ ಮತ್ತು ಮಗ ಇಬ್ರು ಕೂಡ ಒಟ್ಟಾಗಿ ಕಾರ್ಯ ಮಾಡ್ಲಿಕ್ಕೆ If ಸಾಧ್ಯ? it comes from God, ನಿಜವಾಗಿಯೂ ದೇವರಿಂದ ಆ ರೋಗ ಬಂದಿರುವುದಾದ್ರೆ surely Jesus also would have had some sickness. ಖಂಡಿತವಾಗಿಯೂ ಪ್ರಭು ಯೇಸು ಕೂಡ ಯಾವುದೋ ರೋಗವನ್ನು ಹೊಂದಿರಬೇಕಾಗಿತ್ತು. The wages of sin is death. The wages of sin is sickness. ಪಾಪದ ಸಂಬಳ ಬಂದು ಮರಣ, ಪಾಪದ ಸಂಬಳ ಬಂದು ರೋಗವಾಗಿದೆ. So when it comes to sickness, ಸೊ ಅದಕ್ಕಾಗಿ ರೋಗ ಏನಾದ್ರೂ ನಿಮ್ಮ it ಶರೀರದಲ್ಲಿ has been ಬರೋದಾದ್ರೆ paid in full. ಅದು ಈಗಾಗಲೇ ಪ್ರಭು ಯೇಸು ಕ್ರಿಸ್ತರ ಶರೀರದಲ್ಲಿ ಪರಿಪೂರ್ಣಗೊಂಡಿದೆ. Don't tolerate it. ಅದಕ್ಕಾಗಿ ರೋಗವನ್ನು ನೀವು ಸಹಿಸಿಕೊಳ್ಬೇಕಾಗಿಲ್ಲ. Kill it. ಅವುಗಳನ್ನ ಯೇಸು ನಾಮದಲ್ಲಿ ನಾಶಗೊಳಿಸಿ. Yesterday when I was coming by bus, ಸೊ ನಿನ್ನೆ ಸಂಜೆ ಇವರು ಬಸ್ಸಲ್ಲಿ ಬರುವಾಗ I heard a testimony of an old man who had come 3 years back to Goa for a retreat. Only one retreat. ಸೊ ಒಂದು ವಯಸ್ಸಾದಂತ ವ್ಯಕ್ತಿ 3 ವರ್ಷಗಳ ಹಿಂದೆ ಗೋವಾದಲ್ಲಿ ಒಂದು ಧ್ಯಾನಕೂಟಕ್ಕಾಗಿ He ಬಂದಿದ್ರು. had Parkinson. ಅವರಿಗೆ ಪಾರ್ಕಿನ್ಸನ್ ಎಂಬ ಚರ್ಮ He ರೋಗ had ಇತ್ತು. food allergy. ಆತನಿಗೆ ಅಲರ್ಜಿ ರೋಗ ಇತ್ತು. He had many sicknesses in his body. ಅವರ ಶರೀರದಲ್ಲಿ ನಾನಾ ವಿಧದ ರೋಗಗಳಿತ್ತು. But when he began to realize ಆದರೆ ಅವರಿಗೆ ಒಂದು ಅರಿವಾಯ್ತು, the truth, ಸತ್ಯ ಅರಿವಾಯ್ತು. that he doesn't need to carry all this suffering in his body. ಸೊ ಈ ಎಲ್ಲಾ ರೋಗಗಳನ್ನ ತನ್ನ ಶರೀರದಲ್ಲಿ ಯಾವ ಕಾರಣಕ್ಕೂ ಹೊತ್ಕೊಂಡು ಹೋಗ್ಬೇಕಾಗಿಲ್ಲ. The demons are eating his body. ಸೊ ದುರಾತ್ಮಗಳು ಅವರ ಶರೀರವನ್ನು ಕಿತ್ತು ತಿಂತಾದ್ರು. He said, I'm going to fight back. ಈಗ ಸತ್ಯ ಗೊತ್ತಾದ್ಮೇಲೆ ಅವ್ರು ಹೇಳ್ತಾರೆ, ನಾನು ಈಗ ಮುಯಿ ತೀರಿಸ್ತೇನೆ. And when he came to know I'm coming to Secunderabad, ಸೊ ಈಗ ಅವರು ಸಿಕಂದರಾಬಾದ್ಗೆ ಬರ್ತಾ ಇದ್ದಾರೆ ಎಂಬುದಾಗಿ ಪಪ್ಪ ಹೋಗ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾದ್ಮೇಲೆ he is coming with his testimony. ಅವರು ಅಲ್ಲಿ ಬಂದು ದೊಡ್ಡ ಆ ಮಹಿಮೆ ಕಾರ್ಯವನ್ನು ಸಾಕ್ಷೀಕರಿಸಲಿಕ್ಕೆ ಬರ್ತಾ ಇದ್ದಾರೆ. By not submitting but attacking that sickness and taking dominion, he has killed every one of them. ಸೊ ಅವರ ಶರೀರದಲ್ಲಿ ನಾನಾ ವಿಧವಾದ ರೋಗಗಳು ಇದ್ವಲ್ಲ, ಅವುಗಳಿಗೆ ಅಧೀನತೆ ತೋರೋದ್ರಿಂದಲ್ಲ, ಬದಲಾಗಿ ಅವುಗಳ ಮೇಲೆ ದೊರೆತನ ಮಾಡಿ ಅವುಗಳೆಲ್ಲವನ್ನ ಒಂದು ಕೂಡ ಇಲ್ಲ, ಎಲ್ಲವನ್ನ ಯಾವ ರೀತಿ ನಾಶಗೊಳಿಸಿ ಅವುಗಳ ಮೇಲೆ ಜಯವನ್ನು ಸಾಧಿಸಿದ್ದಾರೆ ಎಂಬುದಾಗಿ ಸಾಕ್ಷಿ. He could not eat food. ಅವರು ಮೊದಲು ಊಟ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. He is free from all food allergy. ಈ ಮೊದಲು ಯಾಕಂದ್ರೆ ಆಹಾರದ ಅಲರ್ಜಿ ಇತ್ತು, ಈಗ ಯಾವುದೇ ಆಹಾರದ ಅಲರ್ಜಿ ಇಲ್ಲ. He was walking with a walking stick. ಅವರು ವಾಕಿಂಗ್ ಸ್ಟಿಕ್ ಮೂಲಕ ನಡ್ಕೊಂಡು ಬರ್ತಾ ಇದ್ರು. When climbing the stairs, he would hold a railing. ಸೊ ಅವರು ಮೆಟ್ಲು ಹತ್ಬೇಕಾದ್ರೆ ಪಕ್ಕದಲ್ಲಿರುವಂತ ಕಂಬಿಯನ್ನು ಹಿಡ್ಕೊಂಡು Now ಹತ್ಬೇಕಾಗಿತ್ತು. he is walking like a sportsman. ಈಗ ಯಾವುದೇ ಕೋಲು ಇಲ್ಲ, ಯಾವ ಕಂಬಿನ ಹಿಡ್ಕೊಳ್ಳೋದಿಲ್ಲ. ಈಗ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ರೀತಿಯಲ್ಲಿ, ಕ್ರೀಡಾಪಟು ರೀತಿಯಲ್ಲಿ The ನಡ್ಕೊಂಡು truth set him free. ಸತ್ಯವು ಅವರಿಗೆ ಬಿಡುಗಡೆ ಕೊಟ್ಟಿದ್ದು. The truth set him free. ಆ ಸತ್ಯವು ಅವರಿಗೆ ಬಿಡುಗಡೆ ಕೊಟ್ಟಿದ್ದು. Every day he makes that exercise of the word of God. ಸೊ ಪ್ರತಿದಿನವೂ ಕೂಡ ದೇವರ ವಾಕ್ಯದ ಅಭ್ಯಾಸವನ್ನ, ವ್ಯಾಯಾಮವನ್ನ So I'm ಮಾಡಿದಾಗ, so excited when I meet him in Secunderabad. There will be so much to share with. ಸೊ ಖಂಡಿತವಾಗಿಯೂ ಅವರು ಇವರು ಸಿಕಂದರಾಬಾದ್ಗೆ ಹೋದಾಗ ಖಂಡಿತವಾಗಿ ಅನೇಕ ಕಾರ್ಯಗಳನ್ನ ಹಂಚಿಕೊಳ್ಳುವಂತ ಕಾರ್ಯವನ್ನ ಇವರು ಎದುರು ನೋಡ್ತಾ ಇದ್ದಾರೆ. Taking the grace of God, ಸೊ ದೇವರ ಕೃಪೆಯನ್ನು ತೆಗೆದುಕೊಂಡು, taking the mercy of God, ದೇವರ ಕರುಣೆಯನ್ನು ತೆಗೆದುಕೊಂಡು, taking the power of God, ದೇವರ ಶಕ್ತಿಯನ್ನು ತೆಗೆದುಕೊಂಡು, taking the faith of God, ದೇವರ ವಿಶ್ವಾಸವನ್ನು ತೆಗೆದುಕೊಂಡು, constantly exercising, ನಿರಂತರವಾಗಿ ಅಭ್ಯಾಸ ಮಾಡುತ್ತಾ, having filled with the riches of his glory. ಸೊ ದೇವರ ಆ ಮಹಿಮೆಯ ಐಶ್ವರ್ಯವನ್ನ ತುಂಬಿಸಿಕೊಂಡು, He is strengthened in his inner man ಸೊ ಅವರು ದೇವರ ಆತ್ಮರು ಅವರ ಆಂತರಿಕ ಮನುಷ್ಯನ by ಬಲಪಡಿಸಿ, the Spirit of God. ದೇವರ ಆತ್ಮರಿಂದ ಬಲಪಡಿಸಿ, He fought the good fight of faith, ಆತನು ಅವರು ವಿಶ್ವಾಸದ ಹೋರಾಟದಲ್ಲಿ ಸ್ಥಿರವಾಗಿ ಯುದ್ಧ ಮಾಡಿ, taking the authority and dominion that God had given him. ಸೊ ದೇವರು ಆತನಿಗೆ ನೀಡಿರುವಂತಹ ಅಧಿಕಾರ ಮತ್ತು ಶಕ್ತಿಯನ್ನು ಉಪಯೋಗಿಸಿಕೊಂಡು He killed that sickness. ಈಗ ಅವರ ಶರೀರದ ಎಲ್ಲ ರೋಗಗಳನ್ನ Otherwise, ಜಯಿಸಿದ್ದಾರೆ. that sickness would have killed him 3 years back. ಇಲ್ಲದೆ ಹೋದ್ರೆ ಆ ರೋಗಗಳು 3 ವರ್ಷಗಳ ಹಿಂದೆ ಆ ಸಹೋದರನ ಕೊಲೆ ಮಾಡ್ತಾ ಇತ್ತು. But at the same time, ಅದೇ ಸಮಯದಲ್ಲಿ he had to learn to die to flesh. ಅದೇ ಸಮಯದಲ್ಲಿ ಅವರು ತಮ್ಮ ಶಾರೀರಿಕ ಭಾವಗಳನ್ನ ಸಾಯಿಸಿಕೊಳ್ಬೇಕಾಗಿತ್ತು. He had to crucify his flesh that was speaking the wrong words. ಸೊ ಅವರು ತಮ್ಮ ಬಾಯಿಂದ ನುಡಿತಿರುವಂತಹ ನಕಾರಾತ್ಮಕ ನುಡಿಗಳನ್ನ, ಆ ಒಂದು ಸ್ವಭಾವನ ಸಾಯಿಸಿಕೊಳ್ಬೇಕಾಗಿತ್ತು. He had to kill his flesh where he was having bitterness and unforgiveness and hatred. ಸೊ ಅವರ ಒಳಗಡೆ ಇದ್ದಂತಹ ಎಲ್ಲ ಮನಂದುಕೊಳ್ಳುವಂತದನ್ನ ಮತ್ತೆ ದ್ವೇಷ, ಅಗೆತನ, ವೈರ್ಯಗಳನ್ನ ಅವುಗಳನ್ನ ಸಾಯಿಸಿಕೊಳ್ಬೇಕಾಗಿತ್ತು. Anything that challenged him not to operate in unconditional love, he had to crucify that. ಸೊ ದೇವರ ಪ್ರೀತಿಯಲ್ಲಿ, ಅಗಾಪೆ ಪ್ರೀತಿಯಲ್ಲಿ, ಏಕಾಭಿಮುಖವಾದ ಪ್ರೀತಿಯಲ್ಲಿ ನಡೆಯಲು ಯಾವುದೆಲ್ಲ ತಡೆಗೋಡೆಗಳಿದೆಯೋ ಅವುಗಳೆಲ್ಲವನ್ನ ಅವರು ಸಾಯಿಸಿಕೊಳ್ಳಬೇಕಾಗಿತ್ತು. So was he walking in love? ಹಾಗಾದ್ರೆ ಅವರು ಪ್ರೀತಿಯಲ್ಲಿ ಮುನ್ನಡೆದಿದ್ದಾರ? Did he go through the suffering? ಅವರು ಖಂಡಿತವಾಗಿಯೂ ನೋವಿನ ಹಾದಿ ಹೋಗಿದಾರ? But did all that put together develop the character of God in him? ಸೊ ಅವುಗಳೆಲ್ಲವನ್ನ ಕೇಂದ್ರೀಕರಿಸಿ, ಸಂಕೀರ್ಣಗೊಳಿಸಿ, ಅವುಗಳೆಲ್ಲವನ್ನ ಒಂದುಗೂಡಿಸಿದ ಮೂಲಕ ದೇವರ ಸ್ವಭಾವವನ್ನ ಅವರು In ಮೈಗೂಡಿಸಿಕೊಂಡಿದ್ದಾರೆ. all this,
did he practice the abiding presence of God? ಈ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಅವರು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡು ಅದನ್ನು ಅನುಭವಿಸಿದ್ದಾರೆ. All that helped him to become what he is today. ಸೊ ಇಂದು ಅವರು ಏನಾಗಿದ್ದಾರೋ ಇವುಗಳೆಲ್ಲದರ ಮಧ್ಯದಲ್ಲಿ ಹಾದು ಹೋಗುವಾಗ ಈಗ ಹೇಳಿದಂತ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಅವರು ಅನುಭವಿಸಿರುವಂತದ್ದಾಗಿದೆ. So Father, we thank you now ಹೌದು ಅಪ್ಪ ತಂದೆ, ಈಗ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ for ಇದ್ದೇವೆ this teaching, ಈ ಒಂದು ಅತ್ಯುತ್ತಮವಾದ ಬೋಧನೆಗಾಗಿ. and thank you for showing us the practical way how we can go through, ನಾವು ಯಾವ ರೀತಿ ಹಾದು ಹೋಗ್ಬೇಕೆಂಬುದಾಗಿ ಪ್ರಾಯೋಗಿಕವಾದ ಕಾರ್ಯಗಳನ್ನು that we ಕಲಿಸಿಕೊಟ್ಟಿದ್ದಕ್ಕಾಗಿ are all authorized to crucify our flesh with our own choice. ನಾವು ನಮ್ಮ ಸ್ವಂತ ಆಯ್ಕೆ ನಿಮಿತ್ತವಾಗಿ ಸ್ವ ಇಚ್ಛೆಯಿಂದ ನಮ್ಮನ್ನೇ ನಾವು ಶಿಲುಬೆಯಲ್ಲಿ ಜಡಿಸಿಕೊಳ್ಳತಕ್ಕದ್ದು ಎಂಬುದು When ಕಲಿಸಿಕೊಟ್ಟಿದ್ದೇವೆ. we submit to you, ನಾವು ಸಂಪೂರ್ಣ ನಿಮಗೆ ಅಧೀನಪಡಿಸಿಕೊಳ್ಳುವಾಗ all your goodness is able to manifest in our life. ನಿಮ್ಮ ಎಲ್ಲ ಒಳ್ಳೆಯತನವು ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ನೆರವೇರುವಂತ ಕಾರ್ಯಕ್ಕಾಗಿ. So our Christian life is more about ನಮ್ಮ ಕ್ರಿಸ್ತಿಯ ಜೀವಿತ ಬಂದು how much can I crucify my flesh. ನನ್ನನ್ನೇ ನನ್ನ ಶಾರೀರಿಕವಾದ ಭಾವಗಳನ್ನ ಎಷ್ಟು ಮಟ್ಟಿಗೆ ನಾನು ಶಿಲುಬೆಯಲ್ಲಿ And in ಜಡಿಸಿಕೊಳ್ತೇನೆ. crucifying our flesh, ನಾನು ನನ್ನ ಶಾರೀರಿಕ ಭಾವಗಳನ್ನ ಸಾಯಿಸಿಕೊಳ್ಳುವಾಗ we remain rooted and grounded in love, ನಾವು ಸದಾಕಾಲ ದೇವರ ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು and our life will never ever be the same. ಆ ಕ್ಷಣದಿಂದ ನಮ್ಮ ಜೀವಿತವು ಎಂದೂ ಕೂಡ ಈಗಿರುವಂತೆ ಇರುವಲಿಕ್ಕೆ ಸಾಧ್ಯವಿಲ್ಲ. Thank you for this Christian life, ಈ ಒಂದು ಕ್ರಿಸ್ತಿಯ ನಮ್ಮ ಈ ಒಂದು ಜೀವನಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ. led by the Spirit of God, ಪವಿತ್ರಾತ್ಮರ ಪ್ರೇರಣೆಗೆ ಅನುಗುಣವಾಗಿ ಮುನ್ನಡೆಸುವಂತ the ಕಾರ್ಯಕ್ಕಾಗಿ. teaching of Christ written in our heart, ಸೊ ಕ್ರಿಸ್ತನ ಬೋಧನೆಗಳು ನಮ್ಮ ಹೃದಯದಲ್ಲಿ ಲಿಖಿತಗೊಂಡಿರುವುದರಿಂದ guiding us and strengthening us and teaching us. ಅವುಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡಿರುವುದು ಮಾತ್ರವಲ್ಲ, ಅವುಗಳು ನಮ್ಮನ್ನ ದೇವರ ವಾಕ್ಯ ಅಧೀನಪಡಿಸಿ ದೇವರ ವಾಕ್ಯ ಅನುಗುಣವಾಗಿ ಜೀವಿಸಲು ನಮಗೆ ಸಹಾಯ Unfolding the secrets and mysteries of God, ದೇವರ ರಹಸ್ಯಗಳನ್ನ ದೇವರ ಪ್ರಕಟಣೆಗಳನ್ನ ನಮಗೆ ಒಂದೊಂದಾಗಿ ಪ್ರಕಟಪಡಿಸುವುದಕ್ಕಾಗಿಯೂ. our life is completely changed from inside out. ಆ ರೀತಿ ಇರುವಾಗ ನಮ್ಮ ಜೀವಿತವು ಒಳಗಡೆಯಿಂದ ಹೊರಗಡೆ ಬದಲಾವಣೆ ತರುವುದಕ್ಕಾಗಿ And we declare our life will never ever be the same. ನಾವೆಲ್ಲರೂ ಕೂಡ ಈ ನಿಮಿಷ ಬಾಕಿ ನುಡಿತದವೆ ನಮ್ಮ ಜೀವಿತವು ಎಂದಿಗೂ ಸಾಧಾರಣವಾದ ರೀತಿಯಲ್ಲಿ ಇರದೆ, ಇಂದಿನಂತೆ ಇರದೆ ಈ ನವೀಕೃತ ಗುಣದ ಜೀವಿತವಾಗಿ ಮಾರ್ಪಾಡಾಗುತ್ತದೆ. In Jesus' name, ಯೇಸುವಿನ ನಾಮದಲ್ಲಿ ನಾವು ಇದನ್ನು ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ Amen. ಜೀವಿತದಲ್ಲಿ. ಆಮೆನ್, amen. ಆಮೆನ್, ಆಮೆನ್. ಪ್ರೈಸ್ ಗಾಡ್.